ಹರಿ ಓಂ. ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವರ ದಿವ್ಯ ಸನ್ನಿಧಾನದಲ್ಲಿ ಶರನ್ನವರಾತ್ರಿ ಮಹೋತ್ಸವದ 9ನೇ ದಿವಸದ ಕಾರ್ಯಕ್ರಮ ಯಕ್ಷೋತ್ಸವ ಈಗ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಲ್ಪಟ್ಟಿರುತ್ತದೆ. ಈಗ ಇಂದಿನ ಯಕ್ಷಗಾನ ಬಯಲಾಟ ಪ್ರಸಂಗ ಸತ್ಯ ಹರಿಶ್ಚಂದ್ರ. ಇದರಲ್ಲಿ ಹಿಮ್ಮೇಳದಲ್ಲಿ ಭಾಗವಹಿಸುವ ಕಲಾವಿದರು ಸರ್ವಶ್ರೀಗಳಾದ ಚಿನ್ಮಯ ಭಟ್ ಕಲ್ಲಡ್ಕ, ಪದ್ಮನಾಭ ಉಪಾಧ್ಯಾಯ, ವಾಯೂರು ನಾಯಕ ಹಾಗೂ ಹರೀಶ್. ಮುಮ್ಮೇಳದಲ್ಲಿ ಸರ್ವಶ್ರೀಗಳಾದ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಮವಾರ್ ಬಾಲಕೃಷ್ಣ ಮಣಿಯಾಣಿ, ಸೀತಾರಾಮ್ ಕುಮಾರ್ ಕಟೀಲು, ಪ್ರಸಾದ್ ಸವಡೂರು, ಡಾಕ್ಟರ್ ಮಹೇಶ್ ಸಾಡೂರು, ಅಕ್ಷಯ್ ಭಟ್, ಕಾರ್ತಿಕ್, ಲಕ್ಷ್ಮೀಶ ಮುಂತಾದ ಕಲಾವಿದರು ಭಾಗವಹಿಸಲಿದ್ದಾರೆ. ಎಲ್ಲ ಕಲಾವಿದರಿಗೂ ಕ್ಷೇತ್ರದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ಈ ಸತ್ಯ ಹರಿಶ್ಚಂದ್ರ ಯಕ್ಷಗಾನ ಬಯಲಾಟವನ್ನು ಶ್ರೀ ಮಹಾಗಣಪತಿ ದೇವರಿಗೆ ಸೇವಾರ್ಪಣೆ ಮಾಡುತ್ತಿರುವವರು ಶ್ರೀಮತಿ ದೀಪಾ ಮತ್ತು ಶ್ರೀ ಅಕ್ಷಯ್ ಎನ್ ಬಗೇರ, ಮಾತೃಶ್ರೀ ನಿಲಯ, 3ನೇ ವಿಭಾಗ ಕಾಟಿಪಳ್ಳ, ಶ್ರೀ ರಾಜಾರಾಮ್ ಸಾಲ್ಯನ್. ಹಾಗೆ ಶ್ರೀಮತಿ ಹರ್ಷಿತಾ ಮತ್ತು ಶ್ರೀ ಶರತ್ ಕುಮಾರ್ ಪಡ್ಪದವ್, ಶ್ರೀಮತಿ ಸುಪ್ರೀತಾ ಮತ್ತು ಶ್ರೀ ಪ್ರಜ್ವಲ್ ಜಯಶೆಟ್ಟಿ ಹಾಗೂ ಮನೆಯವರು, 3ನೇ ವಿಭಾಗ ಕಾಟಿಪಳ್ಳ, ಶ್ರೀಮತಿ ರಂಜಿನಿ ಮತ್ತು ಶ್ರೀ ಶಶಿಧರ ದೇವಾಡಿಗ, ಶ್ರೀ ಸುಮುಖ ಬೊಳ್ಳಾಜೆ ಕಾಟಿಪಳ್ಳ. ಎಲ್ಲ ಸೇವಾರ್ಥಿಗಳಿಗೂ ಕೂಡ ಕ್ಷೇತ್ರದ ಆಡಳಿತ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಯಕ್ಷಗಾನ ಬಯಲಾಟ ಪ್ರಾರಂಭ ಮಾಡ್ತಾ ಇದ್ದೇವೆ. ಸತ್ಯ ಹರಿಶ್ಚಂದ್ರ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ. ಹಲೋ ಹಲೋ
ಚೂರು ಡಿಲೇ ಚೂರು ಕಮ್ಮಿ ಹಲೋ 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 ಅಂಬಿಕಾ ಸುತ ರಾಜ ಪಿರಿ ಸಂಸ್ತುತಿಸಿ ಅಕ್ರಮ ಇಲ್ಲದೆ ಇರುವಂತಹ ಸರಿಕ್ರಮವಾದಂತಹ ಜೀವನ ಎನ್ನುವುದು ತ್ರಿವಿಕ್ರಮನ ಪದತಳವನ್ನು ಸೇರಿತ್ತದೆ ಎನ್ನುವುದು ನಮ್ಮ ಹಿರಿಯರು ಆಗಾಗ ನಮಗೆ ಹೇಳಿಕೊಟ್ಟಿರುವಂತಹ ಪಾಠ. ತ್ರಿಶಂಕು ಭೂವರನಿಗೆ ಮಗನಾಗಿ ಹರಿಶ್ಚಂದ್ರ ಎನ್ನುವಂತಹ ನಾಮಧೇಯದಿಂದ
ಪರಮ ಪಾವನವಾಗಿರುವಂತ ಅಯೋಧ್ಯ ದೇಶವನ್ನು ಆಳುತ್ತಾ ಇದ್ದೇನೆ ಎನ್ನುವಲ್ಲಿಗೆ ನಮ್ಮದ್ದಾಗಿರುವಂತಹ ಸುಖೋಪಭೋಗಗಳು ಸಮೃದ್ಧವಾಗಿದೆ. ಎಲ್ಲರೂ ಸಂತುಷ್ಟ ಮಾನಸರಾಗಿದ್ದಾರೆ. ಅದೇ ಅರಸನ ಆಡಳಿತೆಗೆ ಕೈಗನ್ನಡಿ ಎನ್ನುವುದು. ಅರಸನಾದವ ತಾನು ಆಳುತ್ತಿರುವಂತಹ ಭೂಮಿಯನ್ನು ಸಂರಕ್ಷಣೆಯಿಂದ ಪರಿಪಾಲಿಸಿಕೊಂಡು ಬಂದ ಅಂತ ಇದ್ರೆ ಯಾರಿಗೂ ಕೇಳಿರುವುದಿಲ್ಲ. ಪ್ರತಿಯೊಬ್ಬರು ಹೇಳುವಂತಹ ಮಾತು, ಹರಿಶ್ಚಂದ್ರನ ಆಡಳಿತದಲ್ಲಿ ನಮಗೆ ಯಾವ ಕೊರತೆಯೂ ಇಲ್ಲ ಅಂತ. ಮೊನ್ನೆ ಬಹಳಷ್ಟು ಮಂದಿ ಬ್ರಾಹ್ಮಣರು ಬಂದು ನಾವೆಲ್ಲ ವಿಶ್ವಾಮಿತ್ರನ ಶಿಷ್ಯರು, ಲೋಕದ ಕಲ್ಯಾಣಕ್ಕಾಗಿ ಲೋಕದ ಇಷ್ಟಿಯನ್ನು ಉದ್ಧಾರಿಸುವುದಕ್ಕಾಗಿ ನೀನೊಂದು ಬಂಗಾರದ ಧ್ವರವನ್ನು ಮಾಡಬೇಕು ಅಂತ ಹೇಳಿದರು. ಹಾಗೆ ಜಂಬೂರದ ಧ್ವರವನ್ನು ಕೈಗೊಂಡಿರುವಂತಹ ನಾನು ಬಹಳ ದಿನಗಳಿಂದ ಬಂದಂತಹ ಯಾಚಕರಿಗೆಲ್ಲ ಬಂಗಾರದ ದಾನವನ್ನು ಕೊಡುತ್ತಾ ಇದ್ದ ಹಾಗೆ ಈಗ ಯಾರೋ ಬಂದು ಸುದ್ದಿ ಹೇಳ್ತಾ ಇದ್ದಾರೆ, ಗುರುಗಳಾಗಿರುವಂತಹ ವಿಶ್ವಾಮಿತ್ರ ಮಹರ್ಷಿಗಳ ಆಗಮನ ನಮ್ಮದ್ದಾಗಿರುವಂತಹ ಅಯೋಧ್ಯೆಯ ಕಡೆಗಾಗುತ್ತಾ ಇದೆ. ಸಂಭ್ರಮದಿಂದ ಪ್ರತಿಯೊಬ್ಬರು ಎದ್ದು ಸತ್ಕರಿಸಿ ಸ್ವಾಗತಿಸಿ ಅವರನ್ನು ಉಪಚರಿಸುವುದಕ್ಕಿದೆ. ತಯಾರಾಗಿ ಏರಿಸಿದ್ದೇನೆ ಪ್ರಭು. ಜಂಬೂರದ ಧ್ವರದ ಕಾಲಘಟ್ಟದಲ್ಲಿ ತಮ್ಮಂತವರ ಆಗಮನ ಎನ್ನುವುದು ನನಗೆ ಬಹಳಷ್ಟು ಶುಭಪ್ರದವಾದದ್ದು ಅಂತ ಭಾವಿಸಿದ್ದೇನೆ. ಸರಿ, ತಾವು ನನ್ನಿಂದ ಏನನ್ನಾದ್ರೂ ಪಡೆದು ನನ್ನನ್ನು ಅನುಗ್ರಹಿಸುವಲ್ಲಿ ಮುಂದಾಗಬೇಕು ಅಂತ ಪ್ರಾರ್ಥನೆ. ನನ್ನ ಭೂವರ ರಾಶಿಯ ಕೊಡುವುದಿಲ್ಲದನೆ ಹಿಂಗನಾಗರಿ ಭೂಪಮನಿತರು ಮುಗಿಸಿದ ತಾನಿತ್ತು ಮುದಕಲಿ ರನ್ನ ಭೂವರ ಹರಿಶ್ಚಂದ್ರ, ಈ ಕಾಲದಲ್ಲಿ ಸ್ವರ್ಣೋದ್ಧಾರವನ್ನು ಕೈಗೊಂಡಿದ್ದೆ. ನಿನಗೆ ಶೋಭೆ ಎನ್ನುವ ಕಾರಣದಿಂದಲೇ ಕೈಗೊಂಡದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಬೇಕಾದ ಹಾಗೆ ಯಾಚಕರಿಗೆ ದಾನ ಧರ್ಮವನ್ನು ಮಾಡುತ್ತಾ ಇದ್ದೀವಿ. ಸರಿ ಸ್ವಾಮಿ, ನಾನು ಬಂದಾಗ ಎದುರುಗೊಂಡು ಉಚಿತಾಸನವನ್ನು ನೀಡಿ ಗೌರವವನ್ನು ಸಲ್ಲಿಸಿದ್ದಿ. ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾಗೆಂದು ನನ್ನಲ್ಲಿ ನಿಮಗೇನು ಬೇಕಾದ್ರೂ ಕೇಳಿಕೊಳ್ಳಬಹುದು. ನೀವು ಕೇಳುವುದು ನನಗೆ ಮಾಡುವ ಅನುಗ್ರಹ ಅಂತ ಲೆಕ್ಕ. ಸಂತೋಷ ಆಯಿತು. ಕೊಟ್ಟರೆ ನಿಮ್ಮಂತವರಿಗೆ ಕೊಡಬೇಕು ಸ್ವಾಮಿ. ಒಳ್ಳೆಯ ಮಾತಾದಂತಹ ಅಧ್ವರಕ್ಕೆ ಸರಿಯಾದಂತಹ ಒಂದು ಪ್ರಾಶಸ್ತ್ಯ ಪ್ರಾಮಾಣ್ಯ ಸಿಕ್ಕಿದ ಹಾಗೆ. ಮನಸ್ಸು ಅಂತ ಹೇಳಿದ್ರೆ ಹೀಗಿರ್ಬೇಕು. ಹಾಗಾದ್ರೆ ನಾನು ಕೇಳಬೇಕಾ? ಧಾರಾಳ ಕೇಳಬಹುದು. ಹಾಗಾದ್ರೆ ಒಂದು ಕೆಲಸವನ್ನು ನೀನು ಮಾಡಬೇಕು. ಹೇಗೆ ಸ್ವಾಮಿ? ನಿನ್ನದಾದಂತ ಪಟ್ಟದಾನೆಯನ್ನು ಮುಂಬರಿಯುವುದಕ್ಕೆ ಹೇಳು. ಆ ಪಟ್ಟದಾನೆಯ ಮೇಲೆ ಇಲ್ಲಿರುವಂತ ಅತಿ ಎತ್ತರದ ಆಳೊಬ್ಬನನ್ನು ನಿಲ್ಲಿಸಿ ಅವನ ಕೈಯಲ್ಲಿ ಕವಡೆಯನ್ನು ಕೊಡಬೇಕು. ಅವನ ಶಕ್ತಿ ಮೀರಿ ಅವನ ಪೂರ್ಣ ಬಲ ಪ್ರಯೋಗಿಸಿ ಆ ಕವಡೆಯನ್ನು ಆಗಸದೆತ್ತರಕ್ಕೆ ಚಿಮ್ಮಿಸಿದಾಗ ಅದು ಎಷ್ಟು ಎತ್ತರಕ್ಕೆ ಹೋಗಿ ನಿಲ್ಲುತ್ತದೋ ಅಷ್ಟು ಎತ್ತರದ ಹೊನ್ನ ರಾಶಿಯನ್ನು
ಕೊಡು ನನಗೆ. ಸ್ವಾಮಿ, ನೀವು ಕೇಳುವುದು ದೊಡ್ಡದ, ನಾನು ಕೊಡುವುದು ದೊಡ್ಡದ? ಆಗುತ್ತದ? ಯಾರಲ್ಲಿ ಪಟ್ಟದಾರಿಯನ್ನು ತರಿಸಿ ಎತ್ತರದ ವ್ಯಕ್ತಿತ್ವವುಳ್ಳ ಆಳೆತ್ತರದ ವ್ಯಕ್ತಿಯೊಬ್ಬ ಅದರ ಮೇಲೆ ನಿಲ್ಲಲಿ. ಅವರ ಕೈಯಲ್ಲೊಂದು ಕವಣೆಯನ್ನು ಕೊಡಿ, ಎಷ್ಟು ಕೂಡ್ತದ ಅಷ್ಟು ಮೇಲಕ್ಕೆ ಹಾರಿಸಲಿ. ಓಹೋ, ಅಷ್ಟೇ ಎತ್ತರದ ಚಿನ್ನದ ರಾಶಿ ತಯಾರಾಗಲಿ, ತಯಾರು. ಬಂತಲ್ಲ, ಅದನ್ನೆಲ್ಲ ಮೂಟೆ ಮಾಡಿ ಅದು ಬಂಡಿಯಲ್ಲಿ ಹೇರಿ ನಿಲ್ಲಿಸಿದ್ದಾರೆ. ತಾವು ಎಲ್ಲಿಗೆ ಸೂಚಿಸ್ತೀರೋ ಅಲ್ಲಿಗೆ ಅದು ಬಂದು ಮುಟ್ಟುತ್ತದೆ ಸ್ವಾಮಿ. ಹರಿಶ್ಚಂದ್ರ, ನಿನ್ನಲ್ಲಿ ಇಷ್ಟು ಉಂಟಲ್ಲ, ನಿಮ್ಮಂತವರ ಅನುಗ್ರಹ. ಸಂತೋಷವಾಯಿತು. ಹಾಗೆಂದು ನೀನು ಕೊಡುವುದನ್ನು ತೆಗೆದುಕೊಳ್ಳುವಂತ ಮನಸ್ಸಿದ್ರು ಕೊಂಡೋಗುವ ಮನಸ್ಸಿಲ್ಲ. ಯಾಕೆ? ಈಗಲ್ಲ, ಮತ್ತೆ ಅದಕ್ಕೊಂದು ಕಾಲಘಟ್ಟ ಎನ್ನುವುದು ಕೂಡಿ ಬರ್ಲಿಕ್ಕುಂಟು. ಓಹೋ, ಆ ಕಾಲದಲ್ಲಿ ನನಗೆ ಬೇಕಾದಾಗಿ ನಿನ್ನಲ್ಲಿ ಬಂದು ನಾನು ಕೇಳ್ತೇನೆ. ಅಲ್ಲಿವರೆಗೆ ನಿನ್ನಲ್ಲಿಯೇ ಇರಬೇಕು. ನಮ್ಮ ಈ ಸೊತ್ತು ನೀವು ಕೇಳುವಲ್ಲಿವರೆಗೆ ನನ್ನಲ್ಲಿರಬೇಕು. ನಿಮ್ಮದು ನನ್ನದಾದದ್ದು ನಿನ್ನ ಸ್ವಾಮಿತ್ವದಲ್ಲಿರಬೇಕು. ಹಾಗೆಂದು ನಾನು ಬಂದು ಕೇಳುವಂತಹ ಕಾಲದಲ್ಲಿ ಎಂಥದ್ದೇ ಪರಿಸ್ಥಿತಿ ಆಗಿರ್ಲಿ, ಅದನ್ನು ಮೀರಿ ನಿಂತು ಅದನ್ನು ನೀನು ಕೊಡಲೇಬೇಕು ಸ್ವಾಮಿ. ಸತ್ಯವ್ರತ ಪರಿಪಾಲಕನಾಗಿ ಸತ್ಯವನ್ನೇ ವ್ರತ ಎನ್ನುವ ಭಾವದಲ್ಲಿ ಬದುಕುತ್ತಿದ್ದಂತಹ ನಾನು ನಿಮಗೆ ಕೊಟ್ಟದ್ದನ್ನು ಒಂದು ವೇಳೆ ನೀವು ಕೇಳಿ ಪಡೆಯದೇ ಇದ್ರೆ ನನಗದರಿಂದ ದೋಷ ಬರ್ತದೆ. ಸ್ವಾಮಿ, ನಿಮ್ಮದ್ದಾದಂತಹ ಈ ಸಂಪತ್ತು ಯಾವ ಕಾಲದಲ್ಲೇ ನೀವು ಕೇಳಿದ್ರು ನಾನದನ್ನು ಕೊಡುವುದಕ್ಕೆ ಬದ್ಧನಿದ್ದೇನೆ. ಓಹೋ, ಮಡದಿಯಾದಂತಹ ಚಂದ್ರಮತಿ ಅಂತಃಪುರದಲ್ಲಿ ನಾನಿರುವಾಗ ಕದ ತಟ್ಟಿ ವಿಶ್ವಾಮಿತ್ರರು ಬಂದಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಆ ಕ್ಷಣದಲ್ಲೇ ಎದ್ದು ಬಂದು ನಿಮ್ಮ ಈ ಸೊತ್ತನ್ನು ಕೊಡುವುದಕ್ಕೆ ನಾನು ಸಿದ್ಧ. ವೈರಿ ಮೋಹರದ ಕಾಳಗದಲ್ಲಿ ಅರಿಯೊಬ್ಬನ ಕತ್ತಿ ನನ್ನ ಕೊರಳನ್ನು ಆನಿಸಿದ ಹೊತ್ತಿನಲ್ಲಾದರೂ ವಿಶ್ವಾಮಿತ್ರರಿಗಾಗಬೇಕಾದದ್ದನ್ನು ಕೊಡಬೇಕು ಅಂತ ಅಪ್ಪಣೆಯಾದ್ರೆ ನನ್ನ ಕೊರಳು ಮಾರಿಯಾದರೂ ನಾನು ಕೊಟ್ಟೇನು. ಅದನ್ನು ಪಡೆಯುವುದರ ಮೂಲಕವಾಗಿ ಹರಿಶ್ಚಂದ್ರ ಸತ್ಯಾತ್ಮ ಎನ್ನುವುದನ್ನು ಹೇಳಿಸುವ ಅನುಗ್ರಹ ಮಾತ್ರ ಬೇಕು. ನಾಳೆಗೆ ಹೊರಡುತ್ತದಲ್ಲ? ಓ, ಖಂಡಿತ ನೆನಪಿರ್ತದಲ್ಲ? ಧಾರಾಳ. ಬೇಕಾದ ಹಾಗೆ ಕೇಳಿ ಏನು ಆದೀತು. ಬರುವ ಸಮಯಕ್ಕೆ ಬಂದೇನು? ಆದೀತು. ಆದೀತಲ್ಲ? ಬೇಟೆಗೆ ಅಂತ ಬಂದಿದ್ದೇನೆ. ಬಹಳ ಹೊತ್ತಿನ ಬೇಟೆಯನ್ನೆಲ್ಲ ಆಡಿ ಎಲ್ಲರನ್ನು ವಿಶ್ರಾಂತರನ್ನಾಗಿಸುವುದಕ್ಕೆ ಹೇಳಿ ಮುಂದುವರಿದ ಹೊತ್ತಿನಲ್ಲಿ ನಮ್ಮ ಕುಲಗುರುಗಳ ಮಕ್ಕಳು ಸಿಕ್ಕಿದರು. ಇನ್ನು ಮುಂದೆ ಹೋಗಬೇಡ ಹರಿಶ್ಚಂದ್ರ, ಅದು ವಿಶ್ವಾಮಿತ್ರರಿಗೆ ಸಂಬಂಧಪಟ್ಟ ನಾಡು, ಸಿದ್ಧಾಶ್ರಮದ ಸಮೀಪ. ಆಗ ನಮ್ಮ ಗುರುಗಳಾದಂತಹ ವಶಿಷ್ಠ ಮಹರ್ಷಿಗಳು ಸಿಕ್ಕಿದರು. ದೇವಲೋಕದಲ್ಲಿ ಏನು ಅಹಿತಕರವಾದಂತಹ ಘಟನೆಯಾಗಿದೆ, ವಿಶ್ವಾಮಿತ್ರರು ನಿನ್ನನ್ನು ಹಿಡಿಯುವುದಕ್ಕೆ ಕಾಯ್ತಾ ಇದ್ದಾರೆ, ಜಾಗೃತನಾಗಿರು ಅಂತ ಹೇಳಿ. ಆದರೂ ಏನು ಆಕಸ್ಮಿಕವಾಗಿ ಎದ್ದಿರುವಂತಹ ಕಿಟಿಯೊಂದನ್ನು ಬೆನ್ನಟ್ಟುವ ನೆಪದಲ್ಲಿ ನಾ ಬಂದು ಸಿದ್ಧಾಶ್ರಮಕ್ಕೆ ಸೇರಿದೆ. ಇಲ್ಲಿ ಒಂದು ರೀತಿಯದ್ದಾದಂತಹ ಡೇರೆಯನ್ನು ನಿರ್ಮಾಣ ಮಾಡಿ ಇರುವ ಹೊತ್ತಿನಲ್ಲಿ ಇಬ್ಬರು ಕನ್ನಿಕೆಯರು ನನ್ನ ಮನಸ್ಸು ತಣಿಯುವಷ್ಟು ಕುಣಿದರು. ಸಂತೋಷಗೊಂಡ ನಾನು, ನಿಮಗೇನು ಬೇಕು ಅಂತ ಕೇಳಿದ್ರೆ ನಿನ್ನ ಮುತ್ತಿನ ಛತ್ರವನ್ನು ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ಅವರು, ನೀನು ಮದುವೆಯಾಗು, ಏನಾದರೂ ಕುಣಿದವರಿಗೆ ಕೊಡೋಣ ಪಾರಿತೋಷಕ ಅಂತ ನಾ ಕೇಳಿದ್ರೆ ಅವರು ನನ್ನ ಕುತ್ತಿಗೆ ಹಿಡಿಯುವ ವ್ಯಾಪಾರಕ್ಕೆ ಇಳಿದಿದ್ದಾರೆ. ಹಾಗಾಗಿ ನಮ್ಮ ಭಟರು ಸ್ವಲ್ಪ ಅವರನ್ನು ದಂಡಿಸಿ ಕಳುಹಿಸಿದ್ದಾರೆ. ಪರಿಣಾಮ ಏನಾಗ್ತದೋ ಹೇಗಾಗ್ತದೋ
ಬಯಸಿದರ ಸ್ವಾಮಿ ಸಿಟ್ಟಾಗಬಾರ್ದು, ಯಾಕೆ ಹೀಗೆ ಕೋಪ? ನಾಲ್ಗೆ ಹೊರಡಿಸುವುದಕ್ಕೆ ಗೊತ್ತುಂಟು, ಹೇಳಿದ ಮಾತನ್ನು ನಡೆಸಿಕೊಳ್ಳುವುದಕ್ಕೆ ಬರುವುದಿಲ್ವೇನೋ ನಿನಗೆ? ಯಾಕೆ ಹೀಗೆ? ಏನು ಮಾಡಿದೆ ನರ್ತನವನ್ನು ಕಂಡೆಯೋ? ಹೌದು. ಇರುವರ ತರುಣಿಯರ ನರ್ತನಕ್ಕೆ ಸೋತು ಹೋದೆಯೋ? ಸರಿ. ನಾಲ್ಗೆ ಮಾರಿದೆಯಲ್ಲ ಕೊಡ್ತೇನೆ ಎನ್ನುವ ಹಾಗೆ ಯಾಕೆ ಕೊಡದ ಉಳಿದೆ? ಬಿಡು. ಮುನಿಸು ಮುನಿವರನೇ ತೇನಿತೇನೊಡನೆ ಮುನಿಸು ಮುನಿವರನೇ ದಾನವಾಂತಕವಾಣಿ ನುಡಿಗೆ ತಪ್ಪುವನೇ ದಾನವಾಂತಕವಾಣಿ ನುಡಿಗೆ ತಪ್ಪುವನೇ ಮುನಿವರನೇ ಹಳೆಯ ಕಾಲದ ರುದ್ರ ಭೈರವರಂತೆ ತಾವು ಕಣ್ಣುಗಳಲ್ಲಿ ಕಿಡಿಯನ್ನು ಸೂಸುತ್ತಾ ಕೈಯನ್ನು ಮೇಲೆತ್ತಿ ಶಾಪ ಕೊಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ಲೋಕದಲ್ಲಿ ಪ್ರಚಾರಕ್ಕೆ ಬಂದ್ರೆ ಆಗುವುದಿಲ್ಲ, ಪ್ರಚಾರಕ್ಕೆ ಬಂದಾಗ ನಡಿಕೊಳ್ಳಬೇಕು. ಸ್ವಾಮಿ, ನರ್ತನಕ್ಕೆ ಮೆಚ್ಚಿದಂತಹ ನಾನು ಕುಳಿದಿರುವ ಬಾಲಿಕೆಯಲ್ಲಿ ಏನಾದರೂ ಪಾರಿತೋಷಕ ಬೇಕೋ ಎನ್ನುವ ಭಾವದಲ್ಲಿ ಕೇಳಿದೆ. ನಾನು ಕೇಳಿದ್ಯೋ? ಅವರು ಕೇಳಿದ್ರ ಕುಟ್ಟೆ ನೀನು. ನುಡಿದ ನುಡಿಗೆ ದಾನವಾಂತಕ ನಾನೇನು ಮರೆಮಾಚುವವನಲ್ಲ, ಇಲ್ಲ ಸಲ್ಲ ಅಂತ ಹೇಳುವವನಲ್ಲ. ಏನು ಬೇಕು ಅಂತ ಕೇಳಿದ ತಕ್ಷಣ ಅವರು ಮುತ್ತಿನ ಛತ್ರವನ್ನು ಕೇಳಿದರು. ಪ್ರಭು, ಒಂದು ಛತ್ರ ಅಲ್ವಾ ಕೊಡಬಹುದಿತ್ತಲ್ಲ? ಹೇಗೆ ಕೊಡುವುದಕ್ಕಾಗ್ತದೆ ಹೇಳಿ? ಯಾಕಾಗುವುದಿಲ್ಲ? ಒಂದು ಕಾಲದಲ್ಲಿ ಅಂತಹ ಛತ್ರದಡಿಯಲ್ಲಿ ಕುಳಿತು ಸಾಮ್ರಾಜ್ಯವನ್ನು ಮುನ್ನಡೆಸಿದಂತಹ ಮಹನೀಯರು. ಛತ್ರದ ಮೌಲ್ಯವನ್ನು ನಾನು ನಿಮಗೆ ಬಿತ್ತರಿಸಬೇಕು ಅಂತ ಇಲ್ಲ, ಅದು ನನಗೆ ಎಲ್ಲವೂ ಹೌದಲ್ಲ. ನನಗೆ ನೆರಳನ್ನು ಕೊಡುವುದರಿಂದ ನನ್ನ ತಾಯಿ ಅದು, ನನ್ನದ್ದಾಗಿರುವಂತಹ ಧೀರತ್ವದ ಸಂಕೇತವನ್ನು ಸಾರುವುದರಿಂದ ನನಗದು ಸೇನಾಬಲ. ನಾನದನ್ನು ಪ್ರಮಾಣೀಕರಿಸಿ ಅದನ್ನು ವಂದಿಸಿ ಏರುವ ಕಾರಣ ನನಗದು ದೇವರಿಗೆ ಸಮಾನ. ನನ್ನ ಹಿರಿಯರಿಂದ ನನಗೆ ಬಂದಿದೆ, ನನ್ನ ಕಿರಿಯರಿಗೆ ಹೋಗಬೇಕು ಬಿಟ್ರೆ ಕುಣಿದ ಬಾಲಕಿಯರಿಗೆಲ್ಲ ಆ ಛತ್ರವನ್ನು ಕೊಡುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ ಹೇಳಿ ಪ್ರಭು? ಛತ್ರ ಕೊಡುವುದಕ್ಕಾಗುವುದಿಲ್ಲಲ್ಲ ನಿನಗೆ? ಇಲ್ಲ. ಮದುವೆ ಆಗಬಹುದು ಅಂತ ಕೇಳಿದ್ರಲ್ಲ, ಯಾಕೆ ಮದುವೆ ಆಗಲಿಲ್ಲ? ಮದುವೆ ಆಗು. ಶಾಸ್ತ್ರವನ್ನು ಮೀರಿ ಯಾವ ಕಾಲಕ್ಕೂ ನಾವು ನಡೆಯಕೂಡದು. ಅವರು ಏನಿದ್ರು ಹೇಗಿದ್ರು ಮದುವೆಗೆ ನನ್ನಂತವನಿಗೆ ಯೋಗ್ಯರೇ ಅವರು. ನಾನೊಬ್ಬ ಕ್ಷತ್ರಿಯನಿದ್ದೇನೆ. ಆಡಿದೆಯಲ್ಲ ಮಾತು? ಆಡಿದ್ದೇನೆ, ಮದುವೆಯಾಗ್ತೇನೆ ಅಂತ ಏನು ಹೇಳಲಿಲ್ಲ. ಅವರು ಕೇಳಿದ್ರು, ಹಾಗೆ ಕೇಳಿದ್ದನ್ನು ಕೊಡಬೇಕು. ಅವರನ್ನು ಹೇಗೆ ಮದುವೆಯಾಗಬಲ್ಲೆ ನಾನು? ಯಾಕಾಗುವುದಿಲ್ಲ? ಕ್ಷತ್ರಿಯನಾದಂತಹ ನಾನು ಗ್ರಹಿಸಬಹುದಾದ ವರ್ಗವೇ ಅದು. ಏನಾಗಿದೆ ವರ್ಗಕ್ಕೆ? ನಾನು ಹೇಳಬೇಕು? ಹೇಳು. ಅವರನ್ನು ಕಂಡ್ರೆ ಅರ್ಥ ಆಗುವುದಿಲ್ವೇ? ಹೇಗೆ? ಅವರೇನು ಬಹಳ ಕೆಳಮಟ್ಟದವರು. ಯಾರಿಗೆ ಆಡಿ? ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಕ್ಕಳು ಕೆಳಗೆಲ್ವ? ಬಹುಶಃ ನನಗನ್ನಿಸ್ತದೆ ಏನು, ನಿಮ್ಮ ಕೋಪದ ಕಾಲದಲ್ಲೇ ಹುಟ್ಟಿಕೊಂಡ್ರು. ನನಗೆ ಬೇಕಾದಾಗೆ ಮಾಡಿ. ಋಷಿಯಾದವನಿಗೆ ಕೋಪ ಎನ್ನುವುದು ಚಾಂಡಾಲ ತನವನ್ನು ಕೊಡುತ್ತದೆ ಅಂತ ಒಂದು ಮಾತು. ನನ್ನನ್ನು ವಿಮರ್ಶೆ ಮಾಡ್ಲಿಕ್ಕೆ ನೀನು ಜನವ ಇಲ್ಲಿ? ಇಲ್ಲ ಪ್ರಭು, ಮತ್ತೆ ಅವರು ನಿಮ್ಮ ಮಕ್ಕಳೇ ಆದರೂ ನಾನು ಏಕಪತ್ನಿ ವ್ರತಸ್ಥ. ಹಾಗಾಗಿ ನಾನು ಒಂದನ್ನು ಬಿಟ್ಟು, ಮದುವೆಯಾದ ಮಡದಿಯನ್ನು ಬಿಟ್ಟು ಅನ್ಯ ನಾರಿಯರನ್ನು ಆ ಭಾವದಿಂದ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಘಾತಿಸಿದೆಯಲ್ಲ, ನಿನ್ನವರಿಂದ ಹೊಡೆಸಿದೆಯಲ್ಲ. ಆಡಿದ ಮಾತೇನು ಎಂಬ ಹಾಗೆ ನೀವು ಕೇಳ್ತೀರಿ ಅಂತಾದ್ರೆ ಒಂದು ಮಾತು ಹೇಳಬಲ್ಲೆ. ಏನು? ಸಕಲ ಸಾಮ್ರಾಜ್ಯದ ಸಿರಿ ಸೌಖ್ಯವನ್ನಾದರೂ ನಾ ಬಿಟ್ಟೇನು, ಆ ಹೆಣ್ಮಕ್ಕಳನ್ನು ಮದುವೆಯಾಗುವುದು. ಕೊಡ್ತೀಯೋ? ವಾಡಿಕೆಗೊಂದನ ಹೇಳಿದರೆ ಅದರಲ್ಲಿ ಹಿಡಿದಾಡುವುದೇನು
ಮುನಿವರನೇ ಮುನಿವರ ರೂಢಿಗಾಶ್ಚರ್ಯವಿಲ್ಲಾಡುವುದೇನಿನಿ ಗಾಢದಿ ಮುನಿ ಬಲು ಓಪಿಸಿ ನುಡಿದನು ವಾಡಿಕೆಗೊಂದ ನಾ ಕೇಳಿದರೆ ಮುನಿವರ ಮತ್ತೆ ಏನು ಆಳುವ ಪೊಡವೆಯನ್ನಾದರೂ ಕಾಲಡಿಯ ಕಸಕ್ಕೆ ಸಮ ಅಂತ ಪರಿಭಾವಿಸಿ ಕ್ಷಾತ್ರವನ್ನೇ ಧಿಕ್ಕರಿಸಿ ಬ್ರಹ್ಮತ್ವವನ್ನು ಸಂಪಾದನೆ ಮಾಡಿದಂತಹ ಗಣನೀಯರು ದೈವಂತರು ತಾವು ಮದುವೆಯಾಗುವುದಿಲ್ಲ ಎನ್ನುವುದನ್ನು ಪುಷ್ಟೀಕರಿಸುವ ಉದ್ದೇಶದಲ್ಲಿ ಪೊಡವೆಯನ್ನಾದರೂ ಬಿಟ್ಟೇನು ಬಾಲಿಕೆಯರನ್ನು ವಿವಾಹವಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಅದನ್ನೇ ಹಿಡಿದು ಕೊಡು ಕೊಡು ಅಂತ ಒತ್ತಾಯಿಸುವುದೇ ವಾಡಿಕೆಗಾಗಿ ನಾನೊಂದು ನುಡಿಯ ನುಡಿದರೆ ತಮಗೆ ಶಾಸನವೇ ಹಾಗಾಗಿ ಹೋಯಿತಲ್ಲ. ಹೇಗೆ ಪ್ರಭು, ಭೂಮಿ ಬೇಕೇ? ಬೇಕಾದ್ರೆ ನೀವು ಬಿಟ್ಟವರಲ್ವೇ? ಬಿಟ್ಟವರಾದ ನೀವು ಇನ್ನೂ ಆಶೆಯಲ್ಲಿಟ್ಟುಕೊಳ್ತೀರಿ ಅಂತಾದ್ರೆ ನನಗೆ ಯಾಕೆ ಹೇಳಿ, ಸಕಲ ಸಾಮ್ರಾಜ್ಯವನ್ನು ನಿಮ್ಮ ಪದತಳಕ್ಕೂ ಬೇಡ ನನಗೆ ಮಕ್ಕಳನ್ನು ಮದುವೆ ಇಲ್ಲ ಆಗುದಿಲ್ಲ. ಅವರನ್ನು ಮದುವೆಯಾಗಿ ನನ್ನದ್ದಾಗಿರುವಂತಹ ನಿಷ್ಠೆ ಏನುಂಟು, ಜೀವನದ ಧ್ಯೇಯೋದ್ದೇಶ ಏನುಂಟು, ಬದುಕಿನ ಭದ್ರತೆಯ ಹಾದಿ ಏನುಂಟು, ಅದನ್ನು ಹಾಳು ಮಾಡುವುದಕ್ಕೆ, ಅಶುದ್ಧ ಮಾಡುವುದಕ್ಕೆ ನಾನಲ್ಲ. ಸಾಮ್ರಾಜ್ಯವನ್ನೇ ಬಿಡುವ. ಒಂದು ಇನ್ನೊಂದು ನಿನಗೊಂದು ಆಯ್ಕೆ ಕೊಡ್ತೇನೆ. ಹೇಗೆ? ಇಷ್ಟು ಮಾತಾಡ್ಲಿಲ್ಲ ಅಂತ ಆಡು, ಕೊಡ್ತೇನೆ ಅಂತ ಹೇಳಿಲ್ಲ ಅಂತ ಹೇಳು. ಪ್ರಭು, ನನಗೆ ಅಷ್ಟು ಸಾಕು. ಅಷ್ಟು ಹೇಳುವುದು ಸಾಮ್ರಾಜ್ಯದ ಮೇಲೆ ವ್ಯಾಮೋಹ ಇದ್ರೆ ತಾನೇ. ನೀವೇ ಹೇಳಿದಿರಲ್ಲ ಸಾಮ್ರಾಜ್ಯವನ್ನು ಕೊಡು. ಹಾಗಾದ್ರೆ ಮದುವೆಯಾಗುವ ವಿಷಯವನ್ನು ಬಿಟ್ಟು ಸಾಮ್ರಾಜ್ಯ ಸಿಕ್ಕಿದ್ರೆ ನಾನಾಡಿದ ಮಾತಿಗೆ ತಪ್ಪಿದವ ಅಂತ ಆಗುವುದಿಲ್ವಲ್ಲ? ತಪ್ಪಿದವ ಅಂತ ಆಗುವುದಿಲ್ಲಲ್ಲ? ತಪ್ಪಿದವ ಅಂತ ಆಗದೇ ಇರುವುದು ನನಗೆ ಮಹಾಭಾಗ್ಯ ಅಂತ ನಾ ಭಾವಿಸ್ತೇನೆ. ಸಾಮ್ರಾಜ್ಯವನ್ನೇ ಕೊಡ್ತೇನೆ. ಕೊಡ್ತೀಯೋ? ಹೇಗೆ ಕೊಡ್ತೀಯ? ಕಾಡಿನಲ್ಲಿ ಕೊಡ್ತೀಯ ಅದೊಂದು? ಮತ್ತೆಲ್ಲಿ ಕೊಡಬೇಕು? ನಿನ್ನ ಪುರದಲ್ಲಿ ನಿನ್ನ ಹೆಂಡತಿ ಮಕ್ಕಳ ಅಪ್ಪಣೆಯನ್ನು ಪಡೆದು ನಿನ್ನ ಪುರಜನರು ಸಮ್ಮತಿಯನ್ನು ಸೂಚಿಸಿ ಧಾರಾದತ್ತವಾಗಿ ಕೊಡಬೇಕು. ಸ್ವಾಮಿ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಊರವರು ನಾ ಹೇಳಿದ್ದಕ್ಕೆ ಬೇಡ ಅಂತ ಹೇಳುವವರಲ್ಲ. ಹಾಗಿದ್ರು ನಿಮ್ಮ ಮಾತಿಗಾಗಿ ಪೊಡವೆಯನ್ನು ನಾಡಲ್ಲೇ ನಿಮಗೆ ಧಾರೆ ಎರೆದು ಕೊಡುವುದಕ್ಕೆ ನಾ ಸಿದ್ಧ. ನಾನು ಏರಿ ಬಂದಿರುವಂತಹ ರಥವನ್ನು ನೀವು ಏರಿ, ನಾನು ಕಾಲ್ನಡಿಗೆಯಲ್ಲೇ ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಅಯೋಧ್ಯೆಯನ್ನು ಸೇರುವ. ಚಂದ್ರಮತಿ ಆ ರೋಹಿತಾಶ್ವರನ್ನು ಕರೆ. ಸ್ವಾಮಿ ಹೇಳಿ, ಭಗವಂತ ಕಾಪಾಡಿ. ಚಂದ್ರಮತಿ, ಪ್ರಭುವೇ, ನಾ ಬೇಟೆಗೆ ಹೋದ ವಿಚಾರ ನಿಮಗೆಲ್ಲ ಗೊತ್ತಿದ್ದದ್ದೇ. ನಾ ಹೇಳಬೇಕು ಅಂತ ಇಲ್ಲ ಪ್ರತ್ಯೇಕವಾಗಿ. ವೇದ್ಯ, ಅಲ್ಲೊಂದು ಘಟನೆ ನಡೆದು ಹೋಯಿತು ಚಂದ್ರಮತಿ. ಏನದು? ವಿಶ್ವಾಮಿತ್ರ ಮಹರ್ಷಿಗಳ ದರ್ಶನ ಭಾಗ್ಯ. ದರ್ಶನದ ಸೌಭಾಗ್ಯ. ಸೌಭಾಗ್ಯ ಅಂತ ಹೇಳೋಣವೇ? ಮತ್ತೇನು? ಅಲ್ಲ, ನಮ್ಮ ಸೋಲಿನ ಒಂದು ಮುಖ ಅಂತ ಹೇಳೋಣವೇ? ಸೋಲೆ? ವಿಷಯ ಬೇರೇನೂ ಅಲ್ಲ. ಏನು? ಬೇಟೆಯಾಡಿ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದಂತಹ ನಾನು ಬಾಲಿಕೆಯರಿಬ್ಬರ ನರ್ತನವನ್ನು ನೋಡಿದೆ. ಕಾಡಿನಲ್ಲಿ? ಹೌದು. ಏನೊಂದು ಲಯಬದ್ಧವಾಗಿ, ಏನೊಂದು ಚಂದೋಬದ್ಧವಾಗಿ ಹಾಡುತ್ತಾರೆ, ಕುಣಿತಾರೆ. ಈ ಕಲಾಗಾರಿಕೆಯನ್ನು ಮೆಚ್ಚಿದಂತಹ ನಾನು ಕಲಾ ಪೋಷಕನಾಗಿ ಏನಾದರೂ ಕೊಡೋಣ ಅಂತ ಮುಂದೆ ಬಂದು ಆ ಬಾಲಿಕೆಯರನ್ನು ನನ್ನತ್ತ ಕರೆಯಿಸಿ ನಿಮಗೇನಾದರೂ ಪಾರಿತೋಷಕ ಬೇಕೇ ಅಂತ ಕೇಳಿದರೆ ಅವರು ಮುತ್ತಿನ ಛತ್ರವನ್ನು ಕೇಳಿದರು. ಚಂದ್ರಮತಿ ಹಾಗೆ ಕೇಳಿದ್ದಾರೆ. ಅದನ್ನು ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದರೆ
ಸರಿ. ನೀನು ನಮ್ಮನ್ನು ವಿವಾಹವಾಗಬೇಕು ಅಂತ ಕೇಳಿದರು. ಶಿವನೇ, ಅದನ್ನು ನಾನು ನಿರಾಕರಿಸಿದಾಗ ಮತ್ತೇನು? ಅವಾಚ್ಯ ಶಬ್ದಗಳಿಂದ ಮಾತಾಡುವುದಕ್ಕೆ ಆರಂಭ ಮಾಡಿದರು. ಕೊಟ್ಟ ಮಾತಿಲ್ಲದೆ ಇರುವ ಭೂಪ, ಸತ್ಯವನ್ನು ಬದಿಗೊತ್ತಿ ಮಾತಿಲ್ಲ ಅಂತ ಹೇಳುವ ಭೂಪ, ಊರಿಡೀ ನಿನ್ನ ಬಗ್ಗೆ ಪ್ರಚಾರ ಮಾಡ್ತೇವೆ ಅಂತ ಬಾಲಿಕೆಯರಾಡಿದಾಗ ಅವರನ್ನು ದಂಡಿಸಬೇಕಾದಂತಹ ಒಂದು ಪ್ರಮೇಯ ಬಂತು, ಕರ್ತವ್ಯ. ಹಾಗಾಗಿ ನಮ್ಮವರ ದಂಡನೆಗೆ ಒಳಗಾದ ಅವರು ಹೋಗಿ ವಿಶ್ವಾಮಿತ್ರರಲ್ಲಿ ದೂರು ಕೊಟ್ಟರಂತೆ. ಹೌದೇ? ಕೆಂಡಮಂಡಲರಾದಂತಹ ಋಷಿವರೇಣ್ಯರು ನನ್ನ ಹತ್ತಿರ ಬಂದು ಶಾಪಾಯುಧಧಾರಿಗಳಾಗಿರುವಂತಹ ಅವರು ಕೈಗಳನ್ನು ಮೇಲೆತ್ತಿ ನನ್ನ ಮಕ್ಕಳವರು ಯಾಕೆ ಮದುವೆಯಾಗಲಿಲ್ಲ, ಏನವರು ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ಉದ್ದಟತನದಿಂದ ಕೇಳಿ ಮತ್ತೇನಾಯಿತು? ಅವರನ್ನು ಸಮಾಧಾನ ಪಡಿಸುವುದಕ್ಕೆ ನಾನಾ ವಿಧದ ಮಾತುಗಳನ್ನಾಡಿದರು. ಸರಿ. ಪಟ್ಟು ಬಿಡದೆ ನುಡಿಯುತ್ತಿರುವಂತಹ ಅವರ ಸಮ್ಮುಖದಲ್ಲಿ ನಾನೊಂದು ಮಾತನ್ನಾಡಿಬಿಟ್ಟೆ. ಚಂದ್ರಮತಿ, ಏನು ಪ್ರಭುವೆ? ಬಾಯಿಯಿಂದ ಯಾಂತ್ರಿಕವಾಗಿ ಬಂದ ನುಡಿಯದು ಇರಲಿ, ಪರಿಣಾಮದಲ್ಲಿ ಇಷ್ಟು ಎತ್ತರವನ್ನು ಅದು ತೋರಿಸ್ತದೆ ಅಂತ ನಾನು ಯೋಚಿಸಲಿಲ್ಲ. ನನ್ನಲ್ಲಿ ಹೇಳಿ. ಬೇರೇನೂ ಅಲ್ಲ, ಆ ಬಾಲಿಕೆಯರನ್ನು ಮದುವೆಯಾಗುವುದಕ್ಕಿಂತ ಸಾಮ್ರಾಜ್ಯವನ್ನಾದರೂ ಬಿಟ್ಟೇನು ಅಂತ ಹೇಳಿದೆ. ನಮ್ಮ ಹೃದಯಸ್ಥ ಮಾತದು. ಆಗ ಅವರು ಏನಂದ್ರೂ ಗೊತ್ತೇ? ಏನು? ಹಾಗಾದರೆ ಅದನ್ನು ಕೊಡು ಅಂತ ಕೇಳಿದರೆ ಹೇಳಿದೆ ನಾನು ಅವರಲ್ಲಿ. ಅದಾಗುವುದಿಲ್ಲ ಅಂತ ಹೇಳುವುದಕ್ಕೆ ನಾನು ಹೀಗೆ ಹೇಳಿದರೆ ವಿನಃ ಅದನ್ನು ಕೊಡುವ ಉದ್ದೇಶ ಅಲ್ಲ. ವಾಡಿಕೆಯ ಮಾತು. ಹಾಗಾದರೆ ನಿನಗೆ ಮಾತಿಲ್ಲ ಅಂತ ಹೇಳು. ಶಿವನೇ, ಸತ್ಯಕ್ಕೆ ತಪ್ಪಿದ್ದೇನೆ ಅಂತ ಒಪ್ಪಿಕೋ, ನನಗಾವುದೂ ಬೇಡ ಅಂತ ಹೇಳಿದರು. ಅದನ್ನು ಒಪ್ಪುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ನಾನು ಸಾಮ್ರಾಜ್ಯವನ್ನಾದರೂ ಕೊಡ್ತೇನೆ ಅಂತ ಮುಂದಾದರೆ ಹೇಳಿದರು. ನಿನ್ನ ಸತಿ ಒಪ್ಪಬೇಕು, ನಿನ್ನ ಸುತರೊಪ್ಪಬೇಕು, ನಿನ್ನವರ ಸಮ್ಮುಖದಲ್ಲಿ ನೀನು ದಾರಿ ಎರೆದು ಕೊಡಬೇಕು ಅಂತ ಹೇಳಿದರು. ಆ ಮಾತನ್ನು ಕೇಳಿಕೊಂಡು ನಿನ್ನನ್ನು ಕಾಣುವುದಕ್ಕೆ ಬಂದೆ ಚಂದ್ರಮತಿ. ನಿನ್ನಲ್ಲಿ ಕೇಳದೆ ದೇಹಾರ್ಧ ಶರೀರಣಿಯಾದಂತಹ ನಿನ್ನ ಭಾವಕ್ಕೆ ಪ್ರಾಶಸ್ತ್ಯ ಪ್ರಾಮಾಣ್ಯ ಕೊಡದೆ ಕಾಡಲ್ಲಿ ನಡೆದಿರುವಂತಹ ವಾಗ್ವಾದದಲ್ಲಿ ಋಷಿಗೆ ಕೊಟ್ಟಿರುವ ಮಾತನ್ನು ನಡೆಸುವುದಕ್ಕಾಗಿ ನಾವು ಮುಂದಾದರೆ ನೀನು ಸಾಮ್ರಾಜ್ಯ ಎನ್ನುವುದು ನಾಳೆಗೆ ನಡೆಯುವುದಿಲ್ಲ. ಏನು ಮಾಡೋಣ ಚಂದ್ರ? ಇದನ್ನು ನನ್ನಲ್ಲಿ ಕೇಳಬೇಕೆ? ಕೇಳಿದ ಬಳಿಕ ನನ್ನ ಉತ್ತರದ ನಿರೀಕ್ಷೆ ನಿಮಗೆ ಇದ್ದೀತೆ. ಪ್ರಭುವೇ, ಛಾಯಾನುವರ್ತಿನಿ ಭಾರ್ಯ, ಗಂಡನನ್ನು ನೆರಳಿನಂತೆ ಅನುಸರಿಸಬೇಕಾದವಳು ಹೆಂಡತಿ. ಹೌದಲ್ಲ? ಅದು ಅವಳಿಗೆ ಸತೀ ಧರ್ಮ. ರೂಢಿಯಲ್ಲೊಂದು ಮಾತಿಲ್ವೇ? ಹೇಗೆ? ಸತಿಯರ್ಥ ಪತಿ, ಪತಿಯರ್ಥ ಸತಿ. ದಾಂಪತ್ಯ ಜೀವನದ ಸೊಗಸು ವಿಜೃಂಭಿಸುವುದು ಆ ರೀತಿಯಲ್ಲಿ ಬದುಕು ಕಟ್ಟಿಕೊಂಡ ಕಾಲಕ್ಕೆ ನಮ್ಮ ಸೌಭಾಗ್ಯ ಅಂತ ತಿಳಿಯೋಣ. ಹೇಳಿ ಕೇಳಿ ಒಂದು ಕಾಲಘಟ್ಟದಲ್ಲಿ ಸಕಲವನ್ನು ತ್ಯಜಿಸಿ ಋಷಿಯಾಗುವುದಕ್ಕೆ, ಆ ಸಾಧನೆಯನ್ನು ಮಾಡುವುದಕ್ಕೆ ಹೊರಟು ನಿಂತವರು ವಿಶ್ವಾಮಿತ್ರ ಮುನಿಗಳು. ಹೌದು. ಆದರೆ ಈ ಕಾಲದಲ್ಲಿ ನಮ್ಮ ಸೌಭಾಗ್ಯವನ್ನು ಬಯಸಿದ್ದಾರೆ. ರಾಜ್ಯ ಸಂಪದವನ್ನು, ಸುಖೋಪಭೋಗಗಳನ್ನು ಬಯಸಿ ನಿಂತಿದ್ದಾರೆ. ಸರಿ, ನಮ್ಮ ಸೌಭಾಗ್ಯ ಅಲ್ಲ, ನಮ್ಮ ಪ್ರಜಾವರ್ಗದವರ ಸೌಭಾಗ್ಯ ಅಂತ ಭಾವಿಸೋಣ. ಕೊಡ್ತೇನಂತ ಹೇಳಿದ್ರಲ್ಲವೇ? ಹೌದು, ಕೊಟ್ಟರಾಯಿತು. ಹೌದು. ಒಂದು ಮಾತು ನಮ್ಮ ಮಗನಲ್ಲಿ ಕೇಳಲಿ. ಕೇಳಿ. ರೋಹಿತಾಶ, ಅಪ್ಪಯ್ಯ, ತಂದೆಯೇ ಮಗನಾಗಿ ಹುಟ್ಟುತ್ತಾನೆ ಅಂತ ಶಾಸ್ತ್ರವಾಕ್ಯ ಇದೆ. ಮಗ ತಂದೆಯಿಂದ ಯಾವುದೆಲ್ಲ ಪರಿಪಾಲಿಸಲ್ಪಟ್ಟಿದೆಯೋ ಅದು ಮಗನಿಂದ ಮತ್ತೆ ನಡೆಯಬೇಕು, ಮುಂದುವರಿಯಬೇಕು, ಉತ್ತರಾಧಿಕಾರಿ ಮಗ ಎನ್ನುವ ಅರ್ಥಕ್ಕೆ ಸರಿಯಾದಂತಹ ಉತ್ತರ ಸಿಕ್ಕುವುದು ಆ ಕಾಲಕ್ಕೆ. ಈ ಭೂಮಿ ನಮ್ಮಪ್ಪನಿಂದ ನಮಗೆ ಸಿಕ್ಕಿದ್ದು, ಅವರಪ್ಪನಿಂದ ಅವರಿಗೆ ಸಿಕ್ಕಿದ್ದು, ನಿನ್ನಪ್ಪನಾದಂತಹ ನನ್ನಿಂದ ನಿನಗೆ ಹೋಗಬೇಕು ಮಗ. ಆದರೆ ಏನು ಮಾಡೋಣ ಹೇಳು? ಕಾಡ ಮಧ್ಯೆ ಸನ್ನಿಹಿತವಾಗಿರುವಂತಹ ಸನ್ನಿವೇಶ ವಿಶ್ವಾಮಿತ್ರ ಮಹರ್ಷಿಗಳಿಗೆ ದಾರಿ ಎರೆದು ಈ ಭೂಮಿಯನ್ನು ಕೊಡಬೇಕಾದ ಪ್ರಸಂಗಕ್ಕೆ ನಾಂದಿ ಹಾಡಿದೆ. ಮುಂದೆ ನಿಂತು ಸಾಮ್ರಾಜ್ಯವನ್ನು ಏರಿ ಆಳಿ ಬಾಳಿ ಬದುಕಬೇಕಾದಂತಹ ನಿನಗೆ ಶೂನ್ಯವಾಗಿಸಿದ ಮಗ ನಾನು. ಹೇಗೆ ನನ್ನ ಮಾತನ್ನು ಅನುಮೋದಿಸ್ತೀಯೋ, ಅಲ್ಲ ಸಾಮ್ರಾಜ್ಯ ನಿನಗೆ ಬೇಕು ಅಂತ ಹೇಳ್ತೀಯೋ? ಏನು ಮಗ? ಅಪ್ಪಯ್ಯ, ಇಲ್ಲಿಯವರೆಗೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಎರಡು ಮಾತನಾಡಿದವನಲ್ಲ. ಅಲ್ಲ, ಯಾವತ್ತೂ ನಿಮ್ಮ ಮಾತನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದವನಿದ್ದೇನೆ. ಸರಿ, ಈಗಲೂ ಅಷ್ಟೇ ಅಪ್ಪ.
ನೀವೇ ಹೇಳಿದ್ರಿ, ಆ, ನಿಮ್ಮಿಂದ ನನಗೆ ಆ, ದತ್ತವಾಗಿ ಬರಬೇಕಾದಂತಹ ಭೂಮಿ ಎಂಬ ಹಾಗೆ. ಹೌದು. ಭೂಮಿಯ ಕುರಿತಾಗಿ ಯಾವ ಅಪೇಕ್ಷೆಯೂ ನನಗಿಲ್ಲಪ್ಪ. ಹ, ನಿಮ್ಮ ಸತ್ಯದ ಉಳಿವಿನ ಅಪೇಕ್ಷೆಯೇ ನನಗೆ ದೊಡ್ಡದು. ಹಾಗಾಗಿ ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಚಂದ್ರಮತಿ ಪ್ರಜಾ ಸಂಪತ್ ಸಿದ್ಧ್ಯರ್ಥ ಅಂತ ಹೇಳಿ ನಿನ್ನ ಕೈ ಹಿಡಿಯುವ ಹೊತ್ತಿನಲ್ಲಿ ಪುರೋಹಿತರು ಹೇಳಿದರು, ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಅತಿಕ್ರಮಿಸದೇ ಇರುವಾಗ ಪರಮಾರ್ಥವಾಗಿರುವಂತಹ ನಾಲ್ಕನೆಯ ಮೋಕ್ಷ ನಮಗೆ ಸಿಗ್ತದೆ ಅಂತಲೇ. ಧರ್ಮದಲ್ಲಿಯೇ ನಮ್ಮದ್ದಾದಂತಹ ಅರ್ಥಕಾಮಗಳು ನಡೆದ ಕಾರಣ ಧರ್ಮಾತ್ಮನಾದಂತಹ ಮಗನನ್ನು, ಸತ್ಯವತಿಯಾದ ಸುಶೀಲೆಯಾದ ಸತಿಯನ್ನು ನಾವು ಹೊಂದಿದ್ದೇನೆ ಎನ್ನುವ ಆತ್ಮ ಸಮಾಧಾನ ನನಗೆ ಬಂತು. ಅದು ಋಷಿಗಳ ಆಗಮನವಾಗುತ್ತಾ ಇದೆ. ಉಪವಿಷ್ಟರಾಗಲಿ. ಇದು ತಮ್ಮ ಅಂಗೈಗೆ ಜಲ ಹೊಯ್ದು ಧಾರಾದತ್ತವಾಗಿ ಸತಿಯಾದ ಚಂದ್ರವತಿ ಮಗನಾದಂತಹ ರೋಹಿತಾಶ್ವನ ಜೊತೆಯಲ್ಲಿ ಭೂಮಿ ಸಂಪೂರ್ಣವನ್ನು ನಿಮಗೆ ಕೊಟ್ಟಿದ್ದೇನೆ. ಕೊಟ್ಟೆಯೋ ಹೌದು. ಕೇಳಬೇಕೆನ್ನೊಂದು ಒಂದು ಯಾವುದು ಸ್ವಾಮಿ? ಸರ್ವಸ್ವವನ್ನು ನನಗೆ ಧಾರೆ ಎರೆದು ಕೊಟ್ಟವನಿದ್ದಿ. ಆ, ಸಕಲರ ಒಪ್ಪಿಗೆ ಮೇರೆಗೆ ಸಕಲರು ಒಂದಾಗಿ ನನ್ನ ಸ್ವಾಮಿತ್ವವನ್ನು ಅಂಗೀಕರಿಸ್ತಾ ಇದ್ದಾರೆ ಈ ಕಾಲದಲ್ಲಿ. ಸರಿ. ಆದರೆ ಆ, ನಿನ್ನಲ್ಲಿ ಇನ್ನೊಂದು ನನ್ನದುಂಟು. ಎಷ್ಟು ಬೇಕಾದರೂ ಹೇಳಿ ಸ್ವಾಮಿ. ಹೇಳುವುದಕ್ಕೆ ಇರುವ ನೀವು, ಕೇಳುವುದಕ್ಕೆ ಇರುವ ನಾನು, ಅದೇ ಮುಂದುವರಿ. ಹರಿಶ್ಚಂದ್ರ, ಓ. ಸ್ವರ್ಣಾಧ್ವರವನ್ನು ಕೈಗೊಂಡ ಕಾಲದ ನೆನಪುಂಟ ನಿನಗೆ? ಧಾರಾಳ. ಆ ಕಾಲಕ್ಕೆ ನಾನು ಬಂದು ಕೇಳಿದಾಗ ಆ, ಎತ್ತರದಷ್ಟು ರಾಶಿ ರಾಶಿ ಹೊನ್ನನ್ನು ನನಗೆ ಕೊಟ್ಟಿದ್ದಿ, ನೆನಪುಂಟ ನಿನಗೆ? ಓ ಅದು ನಿನ್ನಲ್ಲೇ ಇರ್ಲಿ ಅಂತ ನಾನು ಹೇಳಿ ಹೋಗಿದ್ದೇನೆ. ಹೌದು, ಸರಿ. ಅದನ್ನು ಕೊಡು. ಸ್ವಾಮಿ, ಅದನ್ನು ಈಗಾಗಲೇ ಸಿದ್ಧಪಡಿಸಿಟ್ಟಿದ್ದೇನೆ. ಇದು ವಿಶ್ವಾಮಿತ್ರರಿಗೆ ಸೇರಬೇಕಾದಂಥ ಭಂಡಾರ ಅಂತ ಅದರಲ್ಲಿ ಬರೆದಿರಿಸಿದ್ದೇನೆ. ಅದನ್ನು ನಾನೂ ವ್ಯಯಗೊಳಿಸಲಿಲ್ಲ. ಇನ್ನಾರು ಬಂದರೂ ನಿಮ್ಮ ಸೊತ್ತನ್ನು ಮುಟ್ಟುವುದಿಲ್ಲ ಪ್ರಭು. ನಾನು ನಿಮಗೆ ಕೊಟ್ಟಿರುವ ಸಾಮ್ರಾಜ್ಯದ ಒಳಗೆ ಬಂದಿದೆ, ಅದನ್ನು ಬೇಕಾದಷ್ಟು ತಾವು ಅನುಭವಿಸಬಹುದು. ಹರಿಶ್ಚಂದ್ರ, ನೀನು ಧಾರೆ ಎರೆದು ಕೊಡುವಾಗ, ಸಮಸ್ತವನ್ನು ಧಾರೆ ಎರೆದು ಕೊಡುವಾಗ ನಿಮ್ಮ ಸ್ವಾಮಿತ್ವದಲ್ಲಿದ್ದ ನನ್ನದಾದದ್ದನ್ನು ಹೊರತುಪಡಿಸಿ ಎನ್ನುವ ಹಾಗೆ ವಾಕ್ಯ ಸೇರಿಸಿದ್ಯೋ? ವಾಕ್ಯ ಸೇರಿಸದೇ ಇದ್ರೂ ಅನುಸಂಧಾನದಲ್ಲಿ ನಿಮ್ಮ ಸೊತ್ತನ್ನು ನಾನು ಧಾರೆ ಎರೆಯಲಿಲ್ಲ. ನನ್ನದ್ದಾಗಿದ್ದದ್ದನ್ನು ಮಾತ್ರ ನಾನು ದಾರಿ ಇರೋದು. ಆಗುವುದಿಲ್ಲ ಹರಿಶ್ಚಂದ್ರ. ಯಾಕೆ ಕೇಳಿದ್ರೆ, ನನ್ನದಾದದ್ದು ನಿನ್ನ ಸ್ವಾಮಿತ್ವದಲ್ಲಿ ಉಂಟು. ನಿನ್ನ ಸ್ವಾಮಿತ್ವದಲ್ಲಿ ಇರಬಹುದಾದ ಎಲ್ಲವನ್ನು ನನಗೆ ಕೊಟ್ಟಿದ್ದೆ ಎನ್ನುವ ಹಾಗೆ ವಚನವನ್ನು ಆಡಿದ ಮೇಲೆ ನಾನು ಅಂದು ಕೊಟ್ಟದನ್ನು ಕೊಡೇ ನನಗೆ. ಪರಮನು ನೀರು ಒಲಿಯುವುದು ಧರಣಿ ತೆಗೆಯುವುದನು ಸರಕು ಒಪ್ಪಿಸಿದ ಮೇಲೆ ಇರುವುದೇ ಸುಖ. ಮುನಿವರ ಸತ್ತನ್ನು ನಾನು ಉಪಯೋಗಿಸಿದ್ದೇನೆ ಅಂತಾದ್ರೆ ನನ್ನ ಸತ್ಯ ಎಲ್ಲಿ ಉಳಿಯುತ್ತದೆ ಹೇಳಿ?
ಯಾವ ಕಾಲಕ್ಕೂ ಕೊಟ್ಟದ್ದನ್ನು ತೆಕ್ಕೊಳ್ಳುವುದು ಒಂದು ತೆರನಾದಂತಹ ದೋಷಭಾಜನ ಅಲ್ವೇ, ದತ್ತಾಪಹಾರ ಅಲ್ವೇ? ನೀವು ಕೊಟ್ಟದ್ದನ್ನು ನಾನೇನೂ ಉಪಯೋಗಿಸಲಿಲ್ಲ, ಅದು ನಿಮ್ಮದ್ದಾಗಿಯೇ ಈಗಲೂ ಉಂಟು. ಅಲ್ಲ, ಹಿಡಿದ ಮಾತನ್ನೇ ಹಿಡಿದು ನೀನು ಆಡಿದ ಮಾತು ಉಂಟು ಅಂತಾದ್ರೆ ಕೊಡು ಅಂತ ನೀವು ಒತ್ತಾಯಿಸುವುದಿದ್ರೆ ಮಾತಿಗಾಗಿ ಕೊಡ್ತೇನೆ ಸ್ವಾಮಿ. ಒಂದು ಕೆಲಸ ಮಾಡೋಣ ಹರಿಶ್ಚಂದ್ರ. ಹೇಗೆ? ಸಪ್ತ ದ್ವೀಪಾಲಂಕೃತವಾದಂತಹ ಸಾಮ್ರಾಜ್ಯ ಬೇಡ ನನಗೆ, ಆ ಹಣದ ಆಸೆಯು ನನಗಿಲ್ಲ. ಒಂದೇ ಒಂದು, ಆ ಮಾತನ್ನು ಆಡ್ಲಿಲ್ಲ ಅಂತ ಆಡು. ನೀವೆಷ್ಟು ನಿರ್ಮೋಹಿಗಳಾಗಿದ್ದೀರೋ ಅದಕ್ಕಿಂತ ಹೆಚ್ಚು ನಿರ್ಮೋಹ ನನ್ನಲ್ಲಿ ಉಂಟು. ಯಾವುದು ಬೇಡ, ನಾನು ಆಡ್ಲಿಲ್ಲ ಅಂತ ಒಂದು ಮಾತು ಹೇಳು ಅಂತ ನೀವು ಹೇಳ್ತೀರಲ್ಲ, ಹೇಳಿದ ಮಾತಿಗಿಂತ ಎಲ್ಲವೂ ಕನಿಷ್ಠ ಅಂತ ನನಗೆ ಕಾಣಿಸ್ತದೆ. ಆಡಿದ ಮಾತು ಮಾತಿಗೆ ಸಮಾನ. ನನಗೆ ಜನ್ಮ ಕೊಟ್ಟಿರುವಂತಹ ತಾಯಿಗೆ ಮೌಲ್ಯ ಎಷ್ಟು? ಮಗನ ಋಣ, ತಾಯಿಯ ಋಣವನ್ನು ಸಂದಾಯಗೊಳಿಸುವುದಕ್ಕೆ ಯಾವ ಮಗನಿಗೂ ಸಾಧ್ಯ ಇಲ್ಲ. ಕೆಲವರೆಲ್ಲ ಹೇಳ್ತಾರೆ, ಮಕ್ಕಳನ್ನು ಗರ್ಭದಲ್ಲಿ ಇರಿಸಿಕೊಂಡು ಒಮ್ಮೆ ಹೊತ್ತಿಲು ದಾಟಿದ ಋಣವನ್ನು ಮಕ್ಕಳಿಗೆ ತಾಯಿಯ ಬಗ್ಗೆ ತೀರಿಸುವುದಕ್ಕೆ ಸಾಧ್ಯ ಇಲ್ಲವಂತೆ. ಆ ಅಮ್ಮನ ಋಣವನ್ನು ತೀರಿಸುವುದಕ್ಕೆ ಹೇಗೆ ಮಗನಿಗೆ ಸಾಧ್ಯ ಇಲ್ವೋ ಹಾಗೆಯೇ ಸತ್ಯ ಎನ್ನುವ ಮಾತೆಯ ಮಾತನ್ನು ನಡೆಸುವುದಕ್ಕೆ ನಾನು ಕಟಿಬದ್ಧ ಸ್ವಾಮಿ. ಕೊರಳ ಧ್ವನಿ ಅಡಗಿತಾದರು, ಕೊರಳೇ ತುಂಡರಿಸಲ್ಪಟ್ಟರು, ಸತ್ಯಕ್ಕೆ ನಾನು ತಪ್ಪಿ ನಡೆಯಲಾರೆ. ಸತ್ಯವನ್ನು ನಾನು ತಪ್ಪಿದೆ ಅಂತಾದರೆ ಈ ಪ್ರಪಂಚವನ್ನೇ ತನ್ನ ಅಂಗೈಯಲ್ಲಿರಿಸಿಕೊಂಡು ನನ್ನ ಜಗತ್ತು ಅಂತ ಹೇಳುವ ಜಗದೀಶ್ವರನೇ ನನಗೆ ಮೆಚ್ಚಲಾರ. ಆದದ್ದರಿಂದ ಸತ್ಯವಾಕ್ಯದ ಸಮ್ಮುಖದಲ್ಲಿ ಎಲ್ಲವೂ ಕನಿಷ್ಠ. ಆ ಸತ್ಯವನ್ನು ನಡೆಸುವ ಉದ್ದೇಶದಲ್ಲಿ ಆಡಿದ ಮಾತು ಉಂಟು ಅಂತ ನೀವು ಇನ್ನೂ ಹೇಳ್ತೀರಾದರೆ ನಾನು ಕೊಡ್ತೇನೆ ಸ್ವಾಮಿ. ಕೊಡ್ತಿ? ಹೇಗೆ ಕೊಡ್ತಿ ಅಂದ್ರೆ ನಿನ್ನ ಕಣ್ಣ ರೆಪ್ಪೆಯಲ್ಲಿ ಕೂತಂತ ಧೂಳಾದ್ರು ಅದು ನನ್ನ ಆಜ್ಞೆ, ನನ್ನ ಸ್ವಾಮಿತ್ವಕ್ಕೊಳಪಟ್ಟದ್ದು. ಹೇಗೆ ಕೊಡ್ತಿ ಹೇಳು? ಅಖಂಡ ಭೂಮಂಡಲ ಮಂಡನಾಯಮಾನವೆನಿಸಿದ ಭೂಖಂಡವನ್ನೇ ನಿಮಗೆ ದಾರಿ ಎರೆದ ಮೇಲೆ ನಾನು ಸುತ್ತುವುದಕ್ಕೆ ಇಲ್ಲಿ, ಸಂಪಾದಿಸುವುದಕ್ಕೆ ಇಲ್ಲಿ, ಎಲ್ಲಿ? ಆದರೆ ಶಾಸ್ತ್ರ ಒಂದು ಹೇಳ್ತದೆ ಸ್ವಾಮಿ. ಹೇಗೆ? ಎರಡನೆಯ ಕೈಲಾಸವಾಗಿರುವಂತಹ ಕಾಶಿ, ಕಾಶಿ ಕಾಶಿ ಈಗ ಸ್ವತಂತ್ರ ನಾಡು ಅಂತ ಹೇಳ್ತಾರೆ. ನಿನಗೆ ನಾಳೆಗೆ ಬಹಳ ಹರಿತವಾಗಿದೆ ಹರಿಶ್ಚಂದ್ರ. ಆ ಕಾಶಿಯನ್ನು ಸೇರಿ ಹೇಗಾದರೂ ಸಂಪಾದನೆ ಮಾಡಿ ಕೊಡ್ತೇನೆ ಪ್ರಭು. ಸಂಪಾದನೆ ಮಾಡ್ತಿ? ಹೌದು. ಎಷ್ಟು ಕಾಲ ಅಂತ ಕಾಯಬೇಕು ನಾನು? ಹೆಚ್ಚಿಲ್ಲ. ಮತ್ತೆ ಒಬ್ಬ ಕ್ಷತ್ರಿಯನಾದವನಿಗೆ ಸಾಲ ಸಂದಾಯ ಮಾಡುವುದಕ್ಕೆ ಒಂದು ಮಂಡಲ ಅಂದ್ರೆ 48 ದಿನಗಳು ಮಾತ್ರ. 48ನೆಯ ದಿನದ ಸೂರ್ಯ ಮುಳುಗುವುದರ ಒಳಗೆ ಸತ್ಯವಾಕ್ಯವನ್ನು ಪರಿಪಾಲಿಸುವುದಕ್ಕಾಗಿ ತಮಗೆ ಏನು ನಾನು ಕೊಡಬೇಕು ಅಂತ ಉಂಟೋ ಅದನ್ನೆಲ್ಲ ಮುಟ್ಟಿಸ್ತೇನೆ, ಸಂದಾಯ ಹೊಡಿಸ್ತೇನೆ. 48 ದಿವಸದ ಅವಧಿ. ನೀನು ಯಾವಾಗ ಕೊಡ್ತಿ, ಹೇಗೆ ಕೊಡ್ತಿ? ನಿನ್ನ ಬೆನ್ನ ಹಿಂದೆ ನಾನು ಸುತ್ತಲಿಕ್ಕೆ ಬರಬೇಕಾ? ನೀವು ಬರುವುದು ಬೇಡ, ಮತ್ತೆ ಸಂಗಡ ಒಬ್ಬರನ್ನು ಕಳುಹಿ ಕೊಟ್ಟಿರಿ ಅಂತಾದ್ರೆ ಆ ಪುಣ್ಯಾತ್ಮರ ಕೈಯಲ್ಲಿ ನಾನು ಕೊಡ್ತೇನೆ ಪ್ರಭು. ಒಬ್ರು ಸಾಕ, 4 ಮಂದಿ ಸಾಕ ನಿನಗೆ? ಯಾಕೆ? ತರ್ಲಿಕ್ಕೆ, ಕೊಡ್ಲಿಕ್ಕೆ. ನಿಮ್ಮ ಸೊತ್ತು ಅಂತಾದ ಮೇಲೆ ಒಬ್ಬರೇ ಸಾಕಾಗ್ತದೆ. ಯಾಕಂದ್ರೆ ವಿಶ್ವಾಮಿತ್ರರ ಗಂಟು ಮುಳುಗಿಸುವವರು ಯಾರೂ ಇಲ್ಲ. ಅವರಿಗೆ ಸಂಬಳವನ್ನು ನಾನೇ ಕೊಡ್ತೇನೆ. ನಾನು ಕೊಡ್ಲಿಕ್ಕಲ್ಲ? ಅಲ್ಲ, ನಾನೇ ಕೊಡ್ತೇನೆ. ನೀನು ಕೊಡ್ತೀಯಲ್ಲ? ನಿಮಗಾಗಬೇಕಾದದ್ದನ್ನು ಅವರ ಸಂಬಳವನ್ನು ಎಲ್ಲ 48 ದಿವಸದ ಅವಧಿಯೊಳಗೆ ನಾನು ಕೊಟ್ಟರೆ ನನ್ನನ್ನು ಸತ್ಯಾತ್ಮ, ಧರ್ಮಾತ್ಮ, ಅನೃತವಾದಿ ಅಲ್ಲ ಅಂತ ಒಪ್ತೀರಲ್ಲ? ಎಲ್ಲವನ್ನು ಕೊಟ್ಟ ಮೇಲೆ ನೀನು ಧರಿಸಿದ್ದು ಎಲ್ಲವೂ ನನ್ನದೇ, ಹೌದಲ್ಲ? ಈಗ ಹೋಗ್ಲಿಕ್ಕಿಲ್ಲ. ಎಲ್ಲವನ್ನೂ ಕಳಚುತ್ತೇನೆ. ಏಕವಸರಧಾರಿಯಾಗಿ ಸತಿಸುತನ ಸಮೇತ ಕಾಶಿ ಸೇರುವುದಕ್ಕೆ ಸಿದ್ಧನಾಗ್ತೇನೆ. ತಾವು ಕೃಪೆ ಇರಿಸಿ ನನ್ನ ಸಂಗಡ ಒಬ್ಬರನ್ನು ಕಳುಹುವುದಕ್ಕೆ ಯಾರು ಅಂತ ತೀರ್ಮಾನಿಸಿ ನಾನು ವ್ಯವಸ್ಥೆ ಮಾಡ್ತೇನೆ. ಒಂದು ಸುಳ್ಳು ಹೇಳಿಸಬೇಕು ಅಂತ ಇಷ್ಟು ಪಾಡುಪಟ್ರೆ ಇವರ ನಾದಗೆಯಲ್ಲಿ ಸುಳ್ಳು ಹೊರಳಾಡುವುದಿಲ್ಲ. ಹೇಗಾದ್ರೂ ಉಳಿಸಬೇಕು. ಒಬ್ಬ ಇದ್ದಾನೆ, ಹೇಳುವುದಕ್ಕೆ ನಾನು ಗುರು ಅವನಿಗೆ, ಆದ್ರೆ ಅವ ನನಗೆ ಗುರು ಹಾಗೆ ವ್ಯವಹರಿಸ್ತಾನೆ. ಎಷ್ಟು ಉದ್ದ ಇಲ್ಲ, ಸಣ್ಣ ಗಿಡ್ಡ, ಹೇಗೆ ಬೇಕಾದ್ರೂ ಮಾತಾಡಿಯನು, ಹೇಗೆ ಬೇಕಾದ್ರೂ ನಾಲ್ಕು ಹೊರಡಿಸಿಯನು. ಅವನನ್ನೇ ಕಳಿಸಬೇಕು. ನಕ್ಷತ್ರಿಕಾ
ನಮಸ್ಕಾರ ಅಭ್ಯಾಸ. ಹೀಗೆ ಅಭ್ಯಾಸ ಮಾಡ್ಲಿಕ್ಕೆ ಉಂಟು. ಎಲ್ಲರ ಹಾಗೆ ನಾನು ನಮಸ್ಕಾರ ಕೊಟ್ರೆ ಅವರಿಗೂ ನನಗೂ ವ್ಯತ್ಯಾಸ ಏನು? ಒಂದು ಯೋಗಾಸನ ಮಾಡಿದಾಗ ಆಯ್ತು ನನಗೆ. ಯೋಗಾಸನ ನೀವು ಮಾಡಿದ ಎಷ್ಟು ಕಲಿಸಿಕೊಟ್ಟದ್ದು ಎಷ್ಟು ಉಂಟು, ಅದರಲ್ಲಿ ನಾನೇ ಆವ ಲೆಕ್ಕ. ನೀನೊಂದು ಕಲಿಬೇಕು ಅಂತ ಹೇಳಿ ಒಂದು ದಿವಸ ಆದ್ರೂ ನನಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ಯಾ? ಇಲ್ಲ, ಬರ್ಲಿಕ್ಕೆ ನಿಮಗೆ ಪುರುಷತ್ತೆಲ್ಲಿ ಉಂಟು, ಹಾಗಾಗಿ ಕಲೀಲಿಕ್ಕೆ ಆಗಲಿಲ್ಲ. ಬರ್ಲಿಕ್ಕೆ ನನಗೆ ಪುರುಸೊತ್ತುಂಟಲ್ಲ, ಓ. ನೀನು ಯಾವಾಗ ಕರೀತಿದ್ದ ಕಾಯ್ತಿದ್ದದ್ದು. ಹೌದಾ? ಕಲಿಯುವ ಮನಸ್ಸಿರ್ಬೇಕು. ನಿಮ್ಮನ್ನು ಯಾವಾಗ ಒಳಗೆ ಕರೀತಾರೆ ಅಂತೇಳಿ ಕಾಯ್ತಾ ಇದ್ದಾರೆ. ಯಾವುದಕ್ಕೆ? ಅಲ್ಲ, ಹೇಳಿಕೊಳ್ಳಿಕ್ಕೆ. ಹಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹಿಷಾಸುರ ಏಯ್. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಾಯಿ ಮುಚ್ಚ. ಏನ್ ಹೇಳಿದ್ದು ನೀನು? ಮಹಿಷಾಸುರ? ಹಾ. ಯಾವುದಕ್ಕೆ ಮಹಿಷಾಸುರ? ಈಗ ನಾನು ನಿಮ್ಮನ್ನು ಮಹಿಷಾಸುರ ಅಂತ ಹೇಳಿದ್ದೇನೆ. ಅದೇನು ಹೇಳಿದ್ದು? ಅದು ಏ. ನಾವು ಎಲ್ಲ ಶಿಷ್ಯವರ್ಗದವರು ಸೇರಿಕೊಂಡು ಏ. ದೇವಿ ಮಹಾತ್ಮೆ ಪ್ರಸಂಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಆಹಾ. ಎಲ್ರು ಕೇಳುದು ಎಷ್ಟೇ, ಮಹಿಷಾಸುರ ಎಷ್ಟೊತ್ತಿಗೆ ಬರ್ತಾನೆ, ಮಹಿಷಾಸುರಗೆ ಎಷ್ಟೊತ್ತಿಗೆ ಬರ್ತಾನಂತೆ. ಏ. ಮಹಿಷಾಸುರ ಬಂದ, ಇವರೆಲ್ಲ ಎದ್ದೋದ್ರು. ಏ. ಅದೇ ಗುಂಗಿನಲ್ಲಿ ನೀವು ಕರೆದಿರಿ. ಏ. ಕರೆಯುವಾಗ ನಾನು ಬಂದೆ, ಪಕ್ಕ ಬಾಯಲ್ಲಿ ಮಹಿಷಾಸುರ ಅಂತ ಬಂತು. ಮತ್ತೆ ಹೇಳಿ ಹೇಳಿದ್ದು ನೀನು ಪರಾಬ್ರಹ್ಮ. ಪರಾಬ್ರಹ್ಮ. ಅದ್ಯಾವುದು? ಪರಂ. ಹಾ ಹಾ. ಓ, ಪರಬ್ರಹ್ಮ ಅಲ್ಲ, ಹಾ. ಪರಂ ಬ್ರಹ್ಮ. ನಾನು ಮಧ್ಯದಲ್ಲಿ ರಮ್ಮು ಬಿಟ್ಟದೆ ತಪ್ಪಾಯಿತು. ಯಾವುದದು? ನಾಳೆಯಿಂದ ರಮ್ಮು ಸೇರಿಸ್ತೇನೆ. ಮಧ್ಯ. ಹಾ, ಮಧ್ಯದ ರಮ್ಮು. ಪರಂ ಪರಂ ಬ್ರಹ್ಮ, ಬ್ರಹ್ಮ. ಪರಬ್ರಹ್ಮ ಅಲ್ಲ. ಹಾ. ಹಾ, ಏನು? ಕ್ಷಿಪ್ರಗತಿಯಲ್ಲಿ ಬರ್ಬೇಕಂತೇಳಿ ನಿಮ್ಮ ಕರೆ ಆಯ್ತು. ಹಾ. ಕರೆಸಿದ ಕಾರಣ ಏನಂತ ಗೊತ್ತಾಗ್ಲಿಲ್ಲ. ಉಸಿರಿ ಗುರುಗಳೇ ಉಸಿರಿ. ಬಳಿಕ ತನ್ನಯ ಮಿತ್ರನಾಗಿರುವ ನಕ್ಷತ್ರವೆಂಬವನ ಕರೆದು ಹೋಗು, ಹೋಗಿ ಅವನೊಡನೆ ಎನಗೆ ಮಗನ ಕರೆಣನು ಪಕ್ಷಪಾತವನು ಜಗದಿ ಅವನೊಡನೆ ನೀ ಬರಿದಿ ದಾಕ್ಷಿಣ್ಯನು ತಾಳದಿ ಅವಧಿ ದಿನ ಸೂರ್ಯ ಪಶ್ಚಿಮ ಬುಧಿ ಗೈಗದನಿ ತರುಳು ಅಹುದು ಇಲ್ಲಿ ನಿನ್ನ ಸಂಬಳ ಸಹಿತರಿ ನಕ್ಷತ್ರ ಆದರೂ ಚಂದ್ರನ ಒಡವೆಯನ್ನು ಹೊರತುಂಟಲ್ಲವೇ? ಪೂರ್ಣ ಕರ್ನಾಟಕ ಆಗುವಾಗ ಈಗ ನೋಡಿ ಏನು ಮಾಡೋಣ ಹೇಳು? ನನ್ನ ಜೊತೆ ಬಾ, ನನ್ನ ಜೊತೆ ತಿರುಗಾಟ ಮಾಡು ಅಂತ ಹೇಳಿ ನಿನಗೆ ಅರ್ಥ ಆಗುದಿಲ್ಲ. ಇನ್ನದು ನಿನ್ನದೇ ಆಯ್ತು. ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾಗ ನಿಮ್ಮ ಜೊತೆಯಲ್ಲಿ ಬಂದು ನನಗೂ ಅದೇ ಬುದ್ಧಿ ಬರುತ್ತದೆ. ಒಳ್ಳೆದಾದ ಬುದ್ಧಿ ಬಂದ್ರೆ ಏಕಾಗ್ರತೆ ಚಿಂತನೆಗಳನ್ನು ದೂರಿಲ್ಲ, ಅದು ಸಂಚಲವಾಗುತ್ತದೆ. ಬಿಡು. ಏನು ಹೇಳಬೇಕು ನಮ್ಮ ಪ್ರಾರಂಭಕ್ಕೆ ಅಂತ ಹೇಳಿ ಅದನ್ನೇ ಹೇಳಿ. ಸತ್ಯಹರಿಶ್ಚಂದ್ರನ ಬಾಯಿಯಲ್ಲಿ ಒಂದು ಸುಳ್ಳು ಹೇಳಿಸಬೇಕಂತ ಪ್ರಯತ್ನ ಪಟ್ಟಿ. ಒಂದೇ ಒಂದು ಸುಳ್ಳು ಅವನ ಬಾಯಿಯಲ್ಲಿ ಬಂದಿದೆ. ಹಾಗಾಗಿ ತಲೆಬಿಸಿಯಲ್ಲಿದ್ದೇನೆ ನಾನು. ಬುದ್ಧಿವಂತ ಅಂತ ಹೇಳ್ಬೇಕಾದ್ರೆ ನನಗೊಂದು ಅರ್ಥ ಗುರುಗಳ ಆಗುದಿಲ್ಲ. ಮುಂದೆ ಹೀಗೆ ಮಾತಾಡ್ಲಿಕ್ಕೆ ಉಂಟೇನೋ? ನಿಮಗೆ ಸಿಟ್ಟು ಬರುವಾಗ ಏನು ಮಾತಾಡ್ತೀರಂತ ನಿಮಗೆ ಗೊತ್ತಾಗುದಿಲ್ಲ. ಹಾಗೇನಾಯ್ತು ಈಗ? ಅವನು ಯಾವಾಗ್ಲೂ ಸುಳ್ಳು ಹೇಳಿದ್ದಾನೆ. ಸುಳ್ಳು? ನೀವು ಒದ್ದಾಡ್ತಾ ಇದ್ದೀರಿ, ಸುಳ್ಳು ಹೇಳಲಿಕ್ಕಾಗ್ಲಿಲ್ಲ ಅಂತ ಹೇಳಿ. ಸುಳ್ಳು ಹೇಳಿದ್ದಾರೆ? ಹೌದು. ಯಾವ ಸುಳ್ಳು? ಸರಿ ನೋಡಿ, ನೀವು ಹಾ. ಅವನಿಗೆ ಅಷ್ಟು ಚಿತ್ರಹಿಂಸೆಯನ್ನು ನೀವು ಕೊಟ್ಟಿದ್ದೀರಿ. ಹಾ. ಅವನ ಇಡೀ ಸರ್ವಸ್ವವನ್ನು ನೀವು ಒಳಗೆ ಹಾಕಿದ್ದೀರಿ. ಹಾ. ಅವನಿಗೆ ಏನು ಇಲ್ಲದ ಹಾಗೆ ಮಾಡಿದ್ದೀರಿ. ಹಾ. ಆದ್ರೂ ನಿಮ್ಮನ್ನು ನಿಜವಾಗಿ ನಿಮ್ಮ ಎದೆಯಲ್ಲಿ ಹೃದಯ ಅನ್ನೋದೇ ಇಲ್ಲ, ಹಾ. ಕಲ್ಲು ಬಂಡೆ ಇರುವುದು. ಹಾ. ಆದ್ರೂ ನಿಮ್ಮನ್ನು ಕರುಣಾನಿಧಿಗಳೇ ಅಂತ ಕರೆದಿದ್ದಾನಲ್ಲ, ಅದಕ್ಕಿಂತ ದೊಡ್ಡ ಸುಳ್ಳು ಬೇರೆ ಬೇಕಾ? ನೀನು ನನ್ನನ್ನು ತೆಗಳಿದ್ದ ಹೊಗಳಿದ್ದ ಇದು. ಎರಡೂ ಮಾಡಿದ್ರೆ ಈಗ ಹಾಗಲ್ಲ. ಓ. ನಿನ್ನನ್ನು ಕರೆದಕ್ಕೊಂದು ಕಾರಣ ಉಂಟು. ಏನು? ಹೋಗು. ಹಾ. ಹೋಗು. ಸರಿ, ನಡಿ. ಏಯ್, ಎಲ್ಲಿಗೆ? ಅಲ್ಲೇನೋ ಧ್ವನಿ ಕೇಳ್ತಾ ಉಂಟು. ಇದು ಕಾರ್ಯಕ್ರಮ ಆಗುವಾಗ ಅದು ಬೇಡ, ನಿಲ್ಲಿಸಿ ಅಂತ ಹೇಳಲಿಕ್ಕಲ್ವ? ಅದಲ್ಲ, ಹಾ. ಒಂದು ಕೆಲಸಕ್ಕಾಗಿ ನಿನ್ನನ್ನು ಕರೆದದ್ದು. ಕೆಲಸಕ್ಕಲ್ಲದೆ ಬೇರೆ ಏನು? ನನಗೆ ಅರಮನೆ ಕೊಟ್ಟಿದ್ದೀರಾ, ನೀವು ಕೆಲಸಕ್ಕಾಗಿಯೇ ಕರೆಯುದು. ನಕ್ಷತ್ರಿಕಾ, ಓ, ಎಲ್ಲವೂ ನನ್ನದಾಯಿತು. ಹಾ. ನನಗೆ ಬೇಕಾದದಿದ್ದಲ್ಲ. ಯಾವುದು? ಸತ್ಯಹರಿಶ್ಚಂದ್ರನ ಬಾಯಲ್ಲಿ ಒಂದು ಸುಳ್ಳನ್ನು ಆಡಿಸಬೇಕು. ಹಾ, ಇನ್ನು ಮುಂದೆ ಸುಳ್ಳು ಆಡಿಸ್ಬೇಕು. ಅದಕ್ಕೆ ಅಂತ ಸಾಮರ್ಥ್ಯ ಇದ್ರೆ ಅದು ನಿನಗೆ ಮಾತ್ರ ಅಂತ ನನಗೆ ಗೊತ್ತುಂಟು. ಅದಕ್ಕಾಗಿ ಒಂದು ಕೆಲಸ ಮಾಡಬೇಕು. ಏನು ಗುರುಗಳೇ? ನನಗೆ ಬೇಕಾದಂತಹ ಸ್ವರ್ಣಾಧಾರದಲ್ಲಿ ಸಂದಾಯವಾಗಬೇಕಾದಂತಹ ಹಾ. ಸಂಪತ್ತನ್ನು ಪಡೆಯುವುದಕ್ಕೆ ಬೇಕಾಗಿ ಸರಿ. 48 ದಿವಸದ ಅವಧಿಯನ್ನು ಕೇಳಿದ್ದಾನೆ. ಹಾ. 48 ದಿವಸದ ಅವಧಿಯಲ್ಲಿ ಹಾ. ಆತನ ಜೊತೆಯಲ್ಲಿ ಇದ್ದು ಸರಿ.
ಆತನಿಂದ ಸುಳ್ಳನ್ನು ಹೇಳಿಸಬೇಕು. ಹೇಳಿಸಿ. ಒಂದು ವೇಳೆ ಸುಳ್ಳನ್ನು ಹೇಳಿಸದಿದ್ರೂ ತೊಂದರೆ ಇಲ್ಲ. ಹಾ. ನಾನು ಕೇಳಿದಂತಹ, ಹಾ. ನನಗೆ ಅವ ಕೊಡ್ತೇನೆ ಅಂತ ಹೇಳಿದಂತಹ ಆ ಮೌಲ್ಯವನ್ನು ನೀನು ತರಬೇಕು. 48 ದಿವಸದ ಅವಧಿಯೊಳಗೆ ನಾನು ಅದನ್ನು ಹಿಡ್ಕೊಂಡು ತರಬೇಕು. ಬರಬೇಕು. ಅಥವಾ ಮಧ್ಯದಲ್ಲಿ ಅವರನ್ನು ಸುಳ್ಳು ಹೇಳಿಸಬೇಕು. ಹೌದು. ಇದರ ಬಗ್ಗೆ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ. ಹಾ. ಆ ಹೊಣೆಗಾರಿಕೆಯನ್ನು ನನಗೆ ನೀವು ವಹಿಸಿಬಿಡಿ. ಹಾ. ನಿಶ್ಚಿಂತೆಯಿಂದ ಹೋಗಿ ನೀವು ಮಲಗಿ ತಲುಪಿಸಬೇಡ. ನಿನಗೆ ಸಂಬಳ ಕೊಡ್ಲಿಕ್ಕೂ ನಾನಲ್ಲ, ಮತ್ತೆ ಅವನಲ್ಲಿಯೇ ನಿನ್ನ ಸಂಬಳವನ್ನು ಪಡಿಬೇಕು. ಸಂಬಳ ಬೇಕಾದ್ರೆ ನಾನು ಪಡೀತೇನೆ. ಹಾ. ನೀವು ಹೇಳಿದ್ರೆ ನನಗೆ ಇಷ್ಟೇ ಕೊಡು ಅಂತ ಗೊತ್ತುಂಟು. ಹಾ. ಆದ್ರೆ ಅವನ ಹತ್ರ ಕೇಳುವಾಗ ನಾನು ಎಷ್ಟು ಪಡಿಬಹುದು? 1ಕ್ಕೆ 2, ಹಾ. 2ಕ್ಕೆ 3, ಸರಿ. ಬೇಕಾದಕ್ಕೆ ವ್ಯವಹಾರ ಮಾಡಬೇಕು. ಅವ ಎಲ್ಲಿದ್ದಾನೆ ಈಗ? ಎಲ್ಲಿದ್ದಾನೆ? ಓ, ಅಲ್ಲಿ ಬರ್ತಾ ಇದ್ದಾನಲ್ಲ, ಅವನ ಜೊತೆಯಲ್ಲೇ ನಾನು ಹೋಗ್ಬೇಕಂತ ಹೇಳಿದ್ದಲ್ವ ನೀವು? ಎಲ್ಲ ಒಟ್ಟಿಗೆ ಕುಟುಂಬ ಸಮೇತ ಬರ್ತಾ ಇದ್ದಾರೆ ಅವರು. ಹರಿಶ್ಚಂದ್ರ, ನಿನ್ನನ್ನು ಹೀಗೆ ನೋಡುವಾಗ ನನ್ನ ಮನಸ್ಸಿಗೆ ಬೇಸರ ಆಗುತ್ತದೆ. ಅದು ಉಂಟ ಗುರುಗಳೇ. ನಮಗೆ ಇನ್ನೊಬ್ಬರನ್ನು ಕಂಡು ಬೇಸರ ಆಗುವುದು ಇದ್ರೆ ಈ ಪ್ರಸಂಗ ಇಷ್ಟು ಮುಂದುವರಿತಿತ್ತ? ಆಯ್ತು, ಒಂದೇ ಒಂದು ಕೆಲಸ ಮಾಡೋಣ. ನೀನು ಆ ಮಾತನ್ನು ಆಡ್ಲಿಲ್ಲ ಅಂತ ಹೇಳು, ಎಲ್ಲವೂ ನಿನಗೆ. ಇದು ಬೇಡವೇ ಬೇಡ. ಇಷ್ಟೆಲ್ಲ ಹೇಳುವುದಿದ್ರೆ ಇಷ್ಟೆಲ್ಲ ಬರಿಬೇಕಾಗುತ್ತೆ. ಹೌದು. ನನಗೆ ಸತ್ಯಕ್ಕಿಂತ ಯಾವುದೂ ದೊಡ್ಡದಲ್ಲ. ಸತ್ಯ ಒಂದು ಉಳಿತದೆ ಅಂತಾದ್ರೆ ಎಲ್ಲವೂ ನನ್ನ ಜೊತೆಯಲ್ಲಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಸರಿ, ನಿನ್ನ ಜೊತೆಯಲ್ಲಿ ಒಬ್ಬ ಆಳನ್ನು ಕಳಿಸಬೇಕು ಅಂತ ಹೇಳಿದ್ಯಲ್ಲ, ಅವ ನಿನ್ನ ಜೊತೆಯಲ್ಲಿ ಬರುವವ. ಹರಿಶ್ಚಂದ್ರ, ಹೇಗೆ? ನಾನು ಆದಿತ. ತಮ್ಮ ಹೆಸರು? ನಕ್ಷತ್ರಕ. ನಾನು ಆದೀತೋ ಇಲ್ವೋ ಅಂತ ಹೇಳಲಿಕ್ಕೆ ನಾನು ಯಾರು ಹೇಳಿ? ಗುರುಗಳ ಅಪ್ಪಣೆ ಆದ್ರೆ ನೀವಲ್ಲ, ಯಾರಾದರೂ ಆದೀತು. ಸರಿ ಗುರುಗಳೇ, ಒಪ್ಪಿದ್ದಾನೆ. ಆದಿತ್ತಲ್ಲ, ಮತ್ತೊಂದು ಕೆಲಸ ಆಗಬೇಕು. ನಿನ್ನವರೆಲ್ಲ ಕಣ್ಣು ಬಿಟ್ಟು ಬಾಯಿ ಬಿಟ್ಟು ನೋಡ್ತಿದ್ದಾರೆ. ನಾಳೆ ನಾನು ಈ ಪೀಠದಲ್ಲಿ ಕೂತ ಮೇಲೆ ನನಗೆ 2 ಮಾತಾಡುವ. ಅದಕ್ಕೆ ಬೇಕಾಗಿ ಅವರಿಗೆ ನನ್ನ ಒಪ್ಪಿಗೆಯನ್ನು ಸೂಚಿಸಿ ನನ್ನ ಬಗ್ಗೆ ಸ್ವಲ್ಪ ಒಂದೆರಡು ಒಳ್ಳೆ ಮಾತನಾಡಿ ಮತ್ತೆ ಕಳಿಸಬೇಕು. ಅವನಿಗೆ ಸಂಬಳ ನೀನೇ ಕೊಡ್ಲಿಕ್ಕೆ ಅವರ ಹತ್ರ ಹೇಳಿದ್ದೀರಲ್ಲ? ಎಲ್ಲ ಹೇಳಿದ್ದೇನೆ. 48 ದಿವಸದ ಸೂರ್ಯ ಅಸ್ತಂಗತನಾಗುವ ಪೂರ್ವದಲ್ಲಿ ನನಗೆ ಸೇರಬೇಕಾದು ಕೊಡ್ತೀಯಲ್ಲ. ಹರಿಶ್ಚಂದ್ರನ ಜೀವನದಲ್ಲಿ ಸತ್ಯ ಉಳಿತದೆ ಅಂತಾದ್ರೆ ಕೊಡ್ತಾರೆ, ಹರಿಶ್ಚಂದ್ರ ಸಾಯದೇ ಇದ್ದಾನೆ ಅಂತಾದ್ರೆ ಕೊಡ್ತಾರೆ. ನೀವು ಆದಷ್ಟು ಬೇಗ ಇಲ್ಲಿನ ಜಾಗೆಯನ್ನು ಖಾಲಿ ಮಾಡಿ. ಯಾಕೆ? ಇದೆಲ್ಲ ಅವನ ಅಭಿಮಾನಿಗಳೇ, ಅವನ ಊರಿನವರೇ, ಅವನ ಎಲ್ಲ ಇವನನ್ನು ದೇವರಂತೇಳಿ ನಂಬಿದ್ದಾರೆ. ಒಂದು ವೇಳೆ ನೀವು ಹೀಗೆ ಮಾಡಿದ್ದು ಗೊತ್ತಾದ್ರೆ ಅವರು ಕಲ್ಲು ಹೊಡೆಯುವ ಮೊದಲೇ ನಾವೆಲ್ಲ ಹೋಗುದು ಒಳ್ಳೆಯದು. ಬಹಳ ಜಾಗ್ರತೆ ಬೇಕು. ನೀನು ನನ್ನ ಶಿಷ್ಯನ, ನಿನ್ನ ವಿರೋಧಿಯ ಮೊದಲು ಹೇಳು. ಇಲ್ಲ, ನಿಮ್ಮ ಶಿಷ್ಯನಾಗಿ ಎಚ್ಚರಿಕೆಯ ಮಾತುಗಳನ್ನು ಆಡ್ತಾ ಇದ್ದೀನಿ. ನಾನು ಹೇಳಿದ್ದು ನೆನಪುಂಟಲ್ಲ? ಸರಿ ಗುರುಗಳೇ, ಒಳ್ಳೆದಾಗಬೇಕು. ಬೇಕಾದಾಗಿರುವ ಹಾಗಾದ್ರೆ ನೀವು ಏನಾದ್ರು ಹೇಳಿದ್ರೆ ಹೇಳು. ಏನಾದ್ರು ಹೇಳಿಕುಂಟಾ? ನಾನು ಹೇಳ್ತೇನೆ, ನೀವು ಒಂದು ಮಾತು ಹೇಳಬೇಕು. ಅಯೋಧ್ಯೆಯ ಕಣ್ಮಣೆಗಳಂತಿರುವ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ, ವಿಶ್ವಾಮಿತ್ರ ಮಹರ್ಷಿಗಳು ತಪಸ್ಸಿನಿಂದ ಎಷ್ಟು ಎತ್ತರವನ್ನು ಸಾಧಿಸಿದ್ದಾರೆ ಎನ್ನುವುದು ಲೋಕಕ್ಕೆಲ್ಲ ತಿಳಿದ ವಿಚಾರ. ಬ್ರಹ್ಮರ್ಷಿವರೇಣ್ಯರಾಗಿರುವಂತಹ ಅವರು ಇನ್ನು ಮುಂದೆ ನಿಮ್ಮ ರಕ್ಷಕರಾಗಿರ್ತಾರೆ. ನಿಮ್ಮ ಯೋಗ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ಹರಿಶ್ಚಂದ್ರ ಯಾವುದೋ ದುರ್ಬುದ್ಧಿಯಿಂದ ಸಾಮ್ರಾಜ್ಯ ಸರ್ವಸ್ವವನ್ನೂ ಬಿಟ್ಟು ವಿಶ್ವಾಮಿತ್ರರ ಕೈಗೊಪ್ಪಿಸಿ ಊರು ಬಿಟ್ಟಿದ್ದಾನೆ ಅಂತ ಯಾರೂ ತಿಳಿಯಕೂಡದು. ಸತ್ಯ ಎನ್ನುವಂತಹ ಸರ್ವಚೇತನದ ಸಮ್ಮುಖದಲ್ಲಿ ಶಿರಬಾಗಿದ ನಾನು ಆ ಸತ್ಯವಾಕ್ಯವನ್ನು ಉಳಿಸುವುದಕ್ಕಾಗಿ, ನನ್ನ ತಾಯಿಯ ಸತ್ಯವನ್ನು ಉಳಿಸುವುದಕ್ಕಾಗಿ, ನನ್ನ ತಾಯಿಯಂತಿರುವ ಸತ್ಯವನ್ನು ಉಳಿಸುವುದಕ್ಕಾಗಿ ನಾನಿವತ್ತು ಈ ಅಯೋಧ್ಯೆಯನ್ನು ತೊರೆದು ಹೋಗುತ್ತಾ ಇದ್ದೇನೆ. ಯಾರೂ ನಮ್ಮನ್ನು ಶಪಿಸಕೂಡದು. ಎಲ್ಲರೂ ಆಶೀರ್ವದಿಸಿ ನಮ್ಮ ಉತ್ತರೋತ್ತರವಾಗಿರುವಂತಹ ಕೀರ್ತಿಯನ್ನು ನೀವು ಹರಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಹೇಳು ಚಂದ್ರ. ಎಲ್ಲರಿಗೂ ತಲೆಬಾಗಿ ವಂದಿಸಿಕೊಳ್ಳುತ್ತಿದ್ದೇನೆ. ಓ ಸುಜನ ಬಾಂಧವರೇ, ನನ್ನ ಮಾತೆಯಂದಿರೇ, ಸಹೋದರ ಸಹೋದರಿಯರೇ, ಈವರೆಗೆ ನನ್ನ ಜೀವಿತಾವಧಿಯಲ್ಲಿ ಈ ಅರಮನೆಗೆ ರಾಣಿಯಾಗಿ
ನಿಮ್ಮ ಜೊತೆಗೆ ನಾನೂ ಒಬ್ಬಳಾಗಿ ಬದುಕು ಕಟ್ಟಿಕೊಳ್ಳುವುದಕ್ಕೆ ಆ ವಿಧಿ ನನಗೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಅಧಿಕಾರದಿಂದ ವಂಚಿತಳಾಗುತ್ತಿದ್ದೇನೆ, ಭೋಗ ಜೀವನದಿಂದ ನಾನು ದೂರವಾಗುತ್ತಿದ್ದೇನೆ ಅನ್ನುವ ಕಾರಣಕ್ಕಾಗಿ ಕಣ್ಣೀರಿಳಿಸುವುದಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ. ನಿಮ್ಮನ್ನೆಲ್ಲ ಕಾಣುವ ಸೌಭಾಗ್ಯ ಸುದಿನ ಮತ್ತೆ ಯಾವತ್ತು ನನ್ನ ಬದುಕಿನಲ್ಲಿ ಒದಗ್ತದೆಯೋ ಈ ಭಾವ ನನ್ನ ಅಂತರಂಗವನ್ನು ಕೆದಕುತ್ತಿದೆ. ಪರಿಣಾಮದಲ್ಲಿ ಕಣ್ಣೀರು ಅಷ್ಟೇ. ಆದ್ದರಿಂದ ನನ್ನ ಅಧಿಕಾರ ಅವಧಿಯಲ್ಲಿ ರಾಜಕೀಯ ಪ್ರಮತ್ತತೆಯಿಂದ ತಿಳಿದೋ ತಿಳಿಯದೆಯೋ, ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಅಚಾತುರ್ಯದಿಂದ ನನ್ನ ನಾಲಗೆಯಲ್ಲಿ 2 ಬಿರುನುಡಿಗಳು ಬಂದದ್ದೇ ಹೌದುಂಟಾದರೆ ದಯಾಪರರಾದ ತಾವೆಲ್ಲವರು ನನ್ನನ್ನು ಮನ್ನಿಸಬೇಕು, ಕ್ಷಮಿಸಬೇಕು. ಯಾವನೊಬ್ಬ ದಾರಿ ಹೋಕನಿಗೆ ನಿಮ್ಮನ್ನು ಒಪ್ಪಿಸಿ ನಾವಿಲ್ಲಿಂದ ನಿರ್ಗಮಿಸುತ್ತಿಲ್ಲ. ಲೋಕವನ್ನೇ ಆತ್ಮೀಯ ಭಾವದಿಂದ ಕಂಡ, ಲೋಕಕ್ಕೆ ಆಶಾದಾಯಕವಾದ ಬೆಳಕು ಚೆಲ್ಲಿದ ವಿಶ್ವಾಮಿತ್ರ ಘನ ತಪೋನಿಧಿಗಳಿಗೆ ನಿಮ್ಮನ್ನು ಒಪ್ಪಿಸುತ್ತಿದ್ದೇವೆ. ಆದ್ದರಿಂದ ಈವರೆಗೆ ನಮ್ಮ ಅಧಿಕಾರ ಅವಧಿಯಲ್ಲಿ ನೀವೆಲ್ಲವರು ಎಷ್ಟು ತೃಪ್ತಿಯಿಂದ ಬದುಕಿದಿರೋ ಅದಕ್ಕಿಂತ ಹೆಚ್ಚಿನ ಸೌಖ್ಯ ಸುಖ ಇನ್ನು ಉಣ್ಣುವುದಕ್ಕುಂಟು ಅನ್ನೋ ನಿರೀಕ್ಷೆಯಿಂದ ನಾನು ನಿರ್ಗಮಿಸುತ್ತಿದ್ದೇನೆ. ಆಶೀರ್ವದಿಸಿ ಹರಸಿ ಕಳುಹಿಸಿಕೊಡಬೇಕು. ಒಂದೆರಡು ಮಾತು ನಿನ್ನ ಒಡನಾಡಿಗಳಿಗೆ ಹೇಳು ಮಗ. ಆದೀತಪ್ಪ. ಸೇರಿದ ಸಕಲ ಸತ್ಪ್ರಜೆಗಳೇ, ಅಸತ್ಯದಿಂದ ದೂರ ಉಳಿದು ಸತ್ಯವನ್ನೇ ಅಪ್ಪಿ ಸತ್ಯಕ್ಕಾಗಿಯೇ ಜೀವನವನ್ನು ಸಾಗಿಸುತ್ತಿರುವಂತಹ ನನ್ನ ತಂದೆಯ ಸತ್ಯದ ಉಳಿವಿಗಾಗಿ ಇಂದಿನ ದಿನ ನನ್ನ ತಂದೆ ತಾಯಿಯರೊಂದಿಗೆ ಈ ರಾಜ್ಯವನ್ನು ಬಿಟ್ಟು ನಾನೂ ತೆರಳುತ್ತಾ ಇದ್ದೇನೆ. ಮಹಾಭಾಗರಾದಂತಹ ಗುರುಗಳಾದಂತಹ ವಿಶ್ವಾಮಿತ್ರರು ನನ್ನ ತಂದೆಯವರನ್ನು ನಿಮ್ಮನ್ನು ಯಾವ ರೀತಿಯಾಗಿ ನೋಡಿಕೊಂಡಿದ್ದಾರೋ ಅದಕ್ಕಿಂತ ಹೆಚ್ಚಿನ ಸುಖವನ್ನೇಯುತ್ತಾ ನೋಡಿಕೊಳ್ಳುವುದರಲ್ಲಿ ಎರಡನೇ ಮಾತೇ ಇಲ್ಲ. ಇಲ್ಲಿಯವರೆಗೆ ನಿಮ್ಮ ಕಣ್ಣೆದುರಲ್ಲಿಯೇ ಆಟವಾಡುತ್ತಾ ಬೆಳೆದವನು ನಾನು. ಏನು ಮಾಡೋಣ ಹೇಳಿ, ತಂದೆಯವರೊಂದಿಗೆ ಹೋಗುವಂತಹ ಅನಿವಾರ್ಯತೆ ನನಗುಂಟು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾದವನು ನಾನು. ಆದರೂ ಕೂಡ ತಿಳಿದೋ ತಿಳಿಯದೆಯೋ ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನನ್ನನ್ನು ಮನ್ನಿಸಬೇಕು. ಹೋಗುವಂತಹ ದಾರಿಯಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳು ಒದಗಿದರೂ ಕೂಡ ಸತ್ಯವನ್ನೇ ಅಪ್ಪಿಕೊಂಡು ಬದುಕುತ್ತಿರುವಂತಹ ನಮ್ಮ ಸತ್ಯಕ್ಕೆ ಜಯವಾಗಲಿ ಎಂಬ ಹಾಗೆ ಆಶೀರ್ವದಿಸಿ ಕಳುಹಿಸಿಕೊಡಬೇಕು. ಆಯ್ತಾ? ನಿಮ್ಗೆಲ್ಲ ಕುಟುಂಬದ ಸಂತಾಪ ಸೂಚನೆ ಆಯ್ತಾ? ಇದೇನು ಬಾಷ್ಪಾಂಜಲಿ ಸಭೆ? ಇದು ಪುಷ್ಪಾಂಜಲಿ ಸಭೆ. 48 ದಿವಸದೊಳಗೆ ನಮಗೆ ಸಲ್ಲಬೇಕಾದ್ದು ಬರಬೇಕಾಗ್ತದೆ. ಒಡವಿಬನು ಕೈಗಿಡಿದು ನಡೆಸಿಕೊಳ್ಳುತ್ತ ಬಿಡದೆ ಮುಂದೈ ತಂದ ಕೇಳು ಮರುಗುತ್ತ ಪುತ್ರನದ ಸೈನಿಕದೆ ಬೀಳುತ್ತ ಪುತ್ರನದ ಸೈನಿಕದೆ ಬೀಳುತ್ತ ಏಳುತ್ತ ಎತ್ತವರ ಕರೆಕರೆದು ದುಃಖಿಸಿದನತ್ತ ದುಃಖಿಸಿದ ನಡೆಯಲಾರೆಯನು ಅಮ್ಮ ಬಿಸಿಲಲಿ ಅಮ್ಮ ಅಮ್ಮ ಬಿಸಿಲಲಿ ಇಕ್ಕೋ ಒಡೆಯಲು ಕಲ್ಲಲ್ಲಿ ಇಕ್ಕೋ ಒಡೆಯಲು
ನುಡಿವೆಂದರೆ ಬರಲ್ಲ ಅಮ್ಮ ಅಮ್ಮ ಏನಾಯ್ತು ಮಗನೇ? ಯಾಕೆ ಕುಳಿತು ಬಿದ್ದೆ? ಯಾಕೆ ಜಾರಿ ಬಿದ್ದೆ? ಏನಾಯಿತು ಎಂಬುದನ್ನು ಹೇಳುವುದಕ್ಕೂ ನಾಲಿಗೆ ಹೊರಡುತ್ತಾ ಇಲ್ಲ ಅಮ್ಮ. ಮಗನೇ, ಅಮ್ಮ, ಸತ್ಯದ ಉಳಿವಿಗಾಗಿಯೇ ತಂದೆ ತಾಯಿಯರೊಂದಿಗೆ ಬರಬೇಕು ಎಂಬಂತಹ ಏಕ ಮನಸ್ಥಿತಿಯಿಂದಲೇ ನಾನು ಬಂದವನು. ಆದರೆ ಏನು ಮಾಡೋಣ ಹೇಳಮ್ಮ? ಮನಸ್ಸು ಕೇಳಿದ್ರು ದೇಹ ಕೇಳಬೇಕಲ್ಲಮ್ಮ. ಅಮ್ಮ, ಮಗ, ಅಯೋಧ್ಯೆಯಲ್ಲಿ ಸುಖವಾಗಿ ಬದುಕಿಕೊಂಡಿದ್ದವ ನಾನು. ಒಮ್ಮಿಂದೊಮ್ಮೆಗೆ ಈ ಕಾಡ ದಾರಿಯಲ್ಲಿ ನಡೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ನೋಡಮ್ಮ, ಸೂರ್ಯನ ಪ್ರಭೆಗೆ ಕಣ್ಣು ಬಿಡುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ದಾರಿಯನ್ನು ನೋಡಿದರೆ ಕಲ್ಲು ಮುಳ್ಳುಗಳಿಂದ ಕೂಡಿದೆ. ಅದರಲ್ಲಿ ನಡೆದು 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 ನೋಡಮ್ಮ, ಕಾಲೆಲ್ಲವೂ ಒಡೆದು ಹೋಗಿದೆ. ತಾಯಿ, ಏನಾದ್ರೂ ನಿನ್ನಲ್ಲಿ ಹೇಳೋಣ ಎಂಬ ಹಾಗೆ ಬಾಯನ್ನು ತೆರೆದ್ರೆ ನಾಲಿಗೆ ಒಣಗಿದೆ. ಅಮ್ಮ, ಅಮ್ಮ, ನಡೆಯಲು ಅಸಾಧ್ಯವಾಗ್ತಾ ಉಂಟಮ್ಮ ನನಗೆ. ಆಡಳಿತ ಕಾರ್ಯದಲ್ಲಿ ನಿರತರಾಗಿದ್ರೂ ಕೂಡ ಒಂದೊಮ್ಮೆಗೆ ಮಗನ ಮುಖವನ್ನು ಕಂಡ ಕ್ಷಣವೇ ನನ್ನನ್ನು ಕರೆದು ಅಪ್ಪಿಕೊಳ್ತಾ ಇದ್ರಿ, ಮುದ್ದಿಸ್ತಾ ಇದ್ರಿ. ಸತ್ಯ ಮಗು. ಇಂದಿನ ದಿನ ನಾನಿಂತಹ ಪರಿಸ್ಥಿತಿಯಲ್ಲಿ ನರಳುತ್ತಾ ಇದ್ರೂ ಕೂಡ ಯಾಕಪ್ಪ, ಯಾಕೆ ನನ್ನ ಕಡೆಗೆ ನೋಡುತ್ತಾ ಇಲ್ಲ ನೀವು? ನಾನು ಒಬ್ಬನೇ ಅಲ್ವಪ್ಪ ನಿಮಗೆ ಮಗ, ಬೇರೆ ಯಾರಾದ್ರೂ ಇದ್ದಾರಾ? ಹಾಗಾದ್ರೆ ಯಾಕಪ್ಪ ಇಂತಹ ನೋವನ್ನು ಅನುಭವಿಸ್ತಾ ಇದ್ರೂ ಕೂಡ ನಿಮಗೆ ನನ್ನನ್ನು ಎತ್ತಿಕೊಳ್ಬೇಕೆಂಬ ಹಾಗೆ ಯಾಕಪ್ಪ ಅನಿಸಲಿಲ್ಲ? ಅಪ್ಪ, ಅಪ್ಪ, ನನಗೆ ನಡೆಯುವುದಕ್ಕಾಗುವುದಿಲ್ಲಪ್ಪ, ನನ್ನನ್ನು ಎತ್ತಿಕೊಳ್ಳಿ ಅಪ್ಪ. ಬೇಸರ ಮಾಡಬೇಡ ಮಗ. ನನಗದು ಈ ಕಾಲಕ್ಕೆ ಸತ್ಯವನ್ನು ಉಳಿಸಬೇಕು ಎನ್ನುವಂತಹ ಒಂದೇ ವಿಷಯ ಇದ್ದದ್ದರಿಂದ ನನಗೆ ಪಕ್ಕ ಅದು ಗೋಚರಕ್ಕೆ ಬರಲಿಲ್ಲ ಮಗ. ಆದೀತು ಮಗ. ಚಂದ್ರವತಿ, ನಾನು ಎತ್ತಿಕೊಳ್ತೇನೆ ಇವನನ್ನು. ಬಾ ಮಗ, ಬಾ. ಹೋಗೋಣ. ನಿನ್ನ ಮಗ ಮಾತ್ರ ಅವರನ್ನು ಎತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಏನು ಅವ ಮಾತ್ರ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದು? ನಾನೇನು ಕಲ್ಲು ಬಂಡಿಯಿಂದ ಹೊರಗೆ ಬಂದ? ಏನು
ಈಗ ನಾನು ಅಮ್ಮನ ಹೊಟ್ಟೆಯಿಂದಲೇ ಬಂದವ. ಮತ್ತೆ ನಾನೇನು ವಾಂತಿರ್ಗಪ್ಪೆ ಕಲ್ಲ ಬಂಡಿಯಿಂದ ಹೊರಗೆ ಬಂದವನ? ಹಾಗಲ್ಲ, ನಾನು ಸ್ವಲ್ಪ ಬೆಳೆದಿದ್ದೇನೆ. ಅದು ಸಣ್ಣ ಮಗು. ಸಣ್ಣ ಮಗು ಅದಕ್ಕೆ ನಡಿಲಿಕ್ಕೆ ಏನು ನಿನ್ನ ಕುಟುಂಬದವರ ಹರಕೆ ಇರಬಹುದು, ನನ್ನ ಹರಕೆ ಏನಿಲ್ಲ ನಿನ್ನ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳಿ. ನನಗೂ ಗುರುಗಳು ಹೇಳಿದ್ದಕ್ಕೆ ಬಂದದ್ದಲ್ಲ. ಅದಕ್ಕೆ ಬೇಕಾಗಿ ಬಂದದ್ದು. ಏನು ನನಗೂ ಕೈಕಾಲುಂಟು, ನನಗೂ ನೋವಾಗ್ತದೆ. ಕಲ್ಲು ಮುಳ್ಳುಗಳ ಮೇಲೆ ನಾನು ನಡ್ಕೊಂಡು ಬಂದಿದ್ದೇನೆ. ನಿಮ್ಮ ಗ್ರಾಚಾರ ಇರಬಹುದು, ಗ್ರಾಚಾರ ದೋಷ ಇರಬಹುದು, ನನಗದೇನಿಲ್ಲ. ಆದ್ದರಿಂದ ಅವರನ್ನು ಬಿಟ್ಟು ನನ್ನನ್ನು ಎತ್ಕೊಂಡು ಹೋಗ್ಲಿ, ನನ್ನನ್ನು ಎತ್ಕೊಂಡು ಹೋಗು, ನನ್ನನ್ನು ಎತ್ಕೊಂಡು ನನ್ನನ್ನು ಎತ್ಕೊಂಡು ಇಂತು ತಡೆವರೆ ಕೊಟ್ಟು ಕೊಲುವೆಯ ಮಾತದೊಳು ಎಲ್ಲ ರಮಣ ಗುರುಗಳಿಗೆ ಕೊಡಬೇಕಾದ್ದನ್ನು ಈಗಲೇ ಕೊಡಿ. ದಮ್ಮಯ್ಯ ಹೇಳಿದಮ್ಮ, ದಮ್ಮಯ್ಯ, ನೀನಾಟ ಬರಬೇಡಮ್ಮ. ಒಂದು ಸ್ವಲ್ಪ ವ್ಯವಧಾನ, ಏನು ಒಂದು ಸ್ವಲ್ಪ ತಾಳ್ಮೆ, ಒಂದಿಷ್ಟು ಕರುಣೆ. ಬ್ರಾಹ್ಮಣರಿಗೆ ಅದೆಲ್ಲ ಉಂಟು ಅಲ್ಲ, ಅವರು ಇರುವವರೇ. ಇಲ್ಲ ಅಂತ ಹೇಳಿದವರು ಯಾರು? ನಿಮ್ಮ ಅನಿವಾರ್ಯತೆ ನಮಗೆ ತಿಳಿಯುತ್ತದೆ, ಆದ್ರೆ ಇಷ್ಟು ನಿಷ್ಕರುಣಿಗಳಾಗಬಾರದು. ನನಗೆ ಮಾತಾಡುವಷ್ಟು ವ್ಯವಧಾನ ಇಲ್ಲ, ಕೊಡುವುದನ್ನು ಕೊಡಿ. ಬಿಸಿಲು, ಅದರ ಮೇಲೆ ಉರಿಯುತ್ತಿರುವ ಕರಿ ಬಂಡೆಯ ಮೇಲೆ ನನ್ನವರನ್ನ ಒಂಟಿಗಾಲಿನಲ್ಲಿ ನಿಲ್ಲಿಸಿ ಕೊಡು ಕೊಡು ಎನ್ನುವ ಹಾಗೆ ನಿಷ್ಕರುಣಿಯಾಗಿ ನೀವು ಕೇಳುವುದಕ್ಕೆ ಮನಸ್ಸು ಮಾಡಿದ್ರೆ ಹೇಗೆ ಕೊಡ್ಲಿಕ್ಕೆ? ನನಗೆ ನಡಿಲಿಕ್ಕೆ ಆಗುದಿಲ್ಲ, ನನ್ನನ್ನು ಹೊರಬೇಕು. ಹೊರಲಿಕ್ಕೆ ಆಗದಿದ್ರೆ ಗುರುಗಳಿಗೆ ಹೇಳಿದ ಈ ಕ್ಷಣವೇ ಕೊಡಬೇಕವ. ಹೇಗೆ ಕೊಡುವುದು? ಎಲ್ಲಿಂದ ಕೊಡುವುದು? ಯಾರಲ್ಲಿ ಬೇಡಿ ಕೊಡುವುದು? ಹೇಗೆ ಕೊಡುವುದಕ್ಕೆ ಸಾಧ್ಯ? ಹೇಗೆ ಕೊಡುವುದು, ಯಾರಲ್ಲಿ ಕೊಡುವುದು ನಿಮಗೆ ಹೇಳುವಾಗ ಏನು ನಿಮಗೆ ಭಯ ಇಲ್ವಾ? ನಾನು ನಿಮ್ಮನ್ನು ಎತ್ತಿಕೊಳ್ತೇನೆ ಸ್ವಾಮಿ. ಚಂದ್ರಪತಿ, ಮಗನನ್ನು ಸ್ವಲ್ಪ ನೀನು ಎತ್ತಿಕೊ. ಅವರನ್ನು ನಾನು ಎತ್ತಿಕೊಳ್ಳದಿದ್ದರೆ ಬಿಡುವುದಿಲ್ಲ. ನನ್ನ ಕಾಲು ನೋಡು ಒಡೆದು ಹೋಗಿದೆ. ಎತ್ತು ನಾನು ಅವಳನ್ನು ಬಿಡಿ, ನೀನೆತ್ತು ನೀನೆತ್ತು ನೀನೆತ್ತು. ನನ್ನನ್ನು ಕೆಳಗಾಕಿ ನನ್ನನ್ನು ಕೊಲ್ಲಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದೆಯಾ ಪಾಪಿ ಮಗನೇ? ಏನು ನನ್ನನ್ನು ಕೊಂದ್ರೆ ನಿನಗೆ 48 ದಿವಸದಲ್ಲಿ ಕೊಡಬೇಕಂತೂ ಮುಗಿದು ಹೋಗ್ತೇನೆ ಅಂತ ತಿಳ್ಕೊಂಡಿದ್ಯಾ? ನಿಮ್ಮನ್ನು ಕೊಲ್ಲಬೇಕು ಅಂತಲ್ಲ, ನಿಮ್ಮ ಭಾರ ಹೆಚ್ಚಾಗಿ ನನ್ನ ಕಾಲು ನಡುಗಿ ನಾನು ಜಾರಿ ಬಿದ್ದೆ ಸ್ವಾಮಿ. ಹೌದಾ? ಇಡೀ ಪ್ರಪಂಚದ ಭಾರವನ್ನು ಹೊರುವ ನಿನಗೆ ನನ್ನ ಭಾರ ಹೆಚ್ಚಾಯ್ತಾ? ಅದೆಲ್ಲ ಬೇಡ, ಈ ಕ್ಷಣವೇ ಕೊಡು. ಹಾಗಾದ್ರೆ ಈ ಕ್ಷಣವೇ ಕೊಡು, ಕೊಡು ಗುರುಗಳಿಗೆ ಕೊಡಬೇಕಾದ್ರೆ. ನಾವು ಹೇಗಾದ್ರೂ ಸ್ವಲ್ಪ ಮುಂದುವರಿಯುವ. ಕಾಶಿಗೆ ಹೋದ ಮೇಲೆ ಕೊಡ್ಲಿಕ್ಕೆ ಉಂಟಲ್ಲ. ಈಗಲೇ ಕಾಶಿಗೆ ನೆನಪಾಯ್ತಲ್ಲ. ಹೋಗಾಗಲೇ ಸಮಯ ಹೋಗು. ನೀ ಪುಣ್ಯಾತ್ಮ, ಏನು ನಿಮ್ದೆಲ್ಲ ಹರಕೆ ಬಾಕಿ, ನಂದು ಹರಕೆ ಬಾಕಿಲ್ಲ. ಒಂದಿಷ್ಟು ನಿಮ್ಮ ಜೊತೆಲಿ ಬಂದ್ರೆ ಈ ದರಿದ್ರದವರು, ಊರು ಬಿಟ್ಟವರು, ಮನೆ ಬಿಟ್ಟವರು, ಕುಟುಂಬದವರು ಬಿಟ್ಟವ್ರ ಜೊತೆಲಿ ನಾನು ಬಂದ್ರೆ ನನಗೆ ಏನು ಸಿಗುದಿಲ್ಲ ಅಂತ ಗೊತ್ತಾಗಿ ಮೊದಲೇ ನಾನೆಲ್ಲ ಹಿಡ್ಕೊಂಡು ಬಂದಿದ್ದೇನೆ. ಗೊತ್ತಿಲ್ಲ ನನಗೆ ಹಸುವೆಯಲ್ಲಿ ಜೀವ ಹೋಗ್ತದೆ ನಡೆದು ನಡೆದು ನಡೆದು. ಅವನಿಗೆ ಸಣ್ಣ ಚೀಲ ಮಾಡಿ ಕಟ್ಟು ಅಂತ ಹೇಳಿದೆ ನಾನು. ನನ್ನ ಕೈಗಿಂತ ದೊಡ್ಡ ಚೀಲವನ್ನು ಮಾಡಿ ಯಾಕೆ ಬಿಸಿಯೋಡಿ. ಬೇಡ ಸ್ವಾಮಿ, ಬೇಡ ಬೇಡ ಮಗ, ನಾವೇನೂ ಮುಟ್ಟಬಾರದು. ಏನು ಹೋದ ಮೇಲೆ ತಿನ್ನುವ. ಏನು ಆ ಮಗು ಹಸುವಿನ ನಾನು ತಿನ್ನುವ ನೋಡಿ ಬಾಯಿ ಚಪ್ಪರಿಕೆ ಜಲ್ಲಿ ಸುರಿತಾ ಉಂಟು. ಒಂದು
ಏನಂದ್ರೆ ಕೊಡ್ತೀರಿ ಅಂತ ನಾವು ತಿಂದ್ರೆ ನಮ್ಮ ಸತ್ಯ ಸಾಯ್ತದೆ ಸ್ವಾಮಿ. ತಿನ್ನುವುದಕ್ಕೂ ಸತ್ಯಕ್ಕೂ ಏನು ಸಂಬಂಧ? ಹಾಗೆಲ್ಲ ಮಾಡಬಾರ್ದು. ನೀವು ಹೀಗೆ ತಡ ಮಾಡಿದ್ರೆ 48 ದಿವಸದಲ್ಲಿ ಹೇಗೆ ಹೋಗಿ ಮುಟ್ಟುವುದು? ದಯಮಾಡಿ ಹೋಗ್ತಾ ಹೋಗ್ತಾ ತಿನ್ನುವ, ನಿಂತು ತಿನ್ಬೇಡಿ. ನನಗೆ ಏನಾದ್ರೂ ತಿಂದ ತಕ್ಷಣ ಸ್ವಲ್ಪ ನಿದ್ದೆ ಮಾಡುವ ಅಭ್ಯಾಸ ಮೊದಲಿಂದಲೂ ಉಂಟು. ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡ್ತೇನೆ. ನೈ 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 ಮಾಡಬೇಡಿ. ಈಗ ನಿದ್ದೆ ಮಾಡುವಾಗ ನಿಮಗೆ ಹಾಗೆ ನಿದ್ದೆ ಮಾಡ್ಲಿಕ್ಕೆ ಬರ್ತದಲ್ಲ? ನಾನು ಉಷ್ಟಭಕ್ಷಿಯಾಗಿ ಕಾಲ್ ಮೇಲೆ ಮಾಡಿಕೊಂಡೇ ಮಲಗುವುದು ನಾನು. ಆಯ್ತು, ನಿದ್ದೆ ಮಾಡಿ. ಗೊತ್ತು ಕಾಲೊತ್ತು. ಸರಿ ಸರಿ, ಕೈ ಒತ್ತು ಕೈ ಒತ್ತು ಕೈ ಒತ್ತು. ಕಾಲು ಹೊತ್ತು. ಕಾಲು ಹೊತ್ತ ಒತ್ತು ಕಾಲು. ಏನು ಕೈ ಮುರಿದಿದೆ ನಿಂದು? ಏನು ಒತ್ತು ಒತ್ತು ಕಾಲು ಹೊತ್ತು. ನನಗೆ ಇದು ಒಂದು ಪ್ರಸಂಗದಲ್ಲಿ ಮಾತ್ರ ನಿನ್ನ ಹತ್ರ ಕಾಲು ಹೊತ್ತಿಸಲಿಕ್ಕೆ ಅವಕಾಶ, ಬೇರೆ ಯಾವ ಪ್ರಸಂಗದಲ್ಲೂ ಸಿಗುವುದಿಲ್ಲ. ಒತ್ತು ಸರಿ ಒತ್ತು. ಎಲ್ಲಿಗೆ ಒತ್ತು 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 ಸರಿ ಒತ್ತು. ಬೇರೆ ಪ್ರಸಂಗದಲ್ಲಿ ಎಷ್ಟು ಮಂದಿಗೆ ನೀನು ಒದ್ದಿದ್ದಿ? ಈಗ ಅದನ್ನು ಅನುಭವಿಸಬೇಕು. ಇಲ್ಲಿ ಮಾತ್ರ ಇಲ್ಲಿ ಕೈ ಹಾಕ್ಬೇಡ. ನೀನು ಹಿಸ್ಕಿದ್ರು ಹಿಸ್ಕಿ ಮಾರಿ ಕಾಲಲ್ಲಿ. ಬೆರಳಲ್ಲಿ ಬೆರಳಲ್ಲಿ ಬೆರಳಲ್ಲಿ. ಹಸಿ ಎಂದೇನು ಬಿಸಿ ಎಂದೇನು ನೋಡು. ಒಣಗಿದ್ದನ್ನು ಹಸಿಯನ್ನು ಒಟ್ಟಿಗೆ ದಗದಗನೆ ದಹಿಸುತ್ತಿರುವಂತಹ ಅಗ್ನಿ ತನ್ನದ್ದಾಗಿರುವಂತಹ ಪ್ರಖರ ಕಿರಣಗಳಿಂದ ಕೆನ್ನಾಲಿಗೆಯನ್ನು ಹೊರಚಾಚುತ್ತಾ ಇದ್ದಾನೆ. ಕಾಡ ಮೃಗಗಳು ಓಡಿದ್ರೂ ತನ್ನ ಹೊಟ್ಟೆಗೆ ಆಹುತಿ ಆಗಬೇಕು ಅಂತ ಹಿಡಿದು ತಾನೇ ಭಕ್ಷಿಸ್ತಾ ಇದ್ದಾನೆ. ಸರ್ವಭಕ್ಷಕರಾಗಿರುವಂತಹ ಅಗ್ನಿ ನೋಡಿದೀಯಾ? ಬ್ರಾಹ್ಮಣೋತ್ತಮರು ಬೇರೆ ನಿದ್ದೆ ಮಾಡಿದ್ದಾರೆ, ಮಲಗಿದ್ದಾರೆ. ನಿದ್ರಾಭಂಗ ಮಹಾಪಾಪ. ಪಾಪ ಅವರು ನಿದ್ರೆಗೆ ಶರಣಾಗಬೇಕಾದ್ರೆ ನಾನು ಎಷ್ಟು ಕಾಲೊತ್ತಿದ್ದೇನೆ ಅಂತ ನೀನು ನೋಡಿದೀಯ. ಈ ಕಾಲಕ್ಕೆ ನನಗೆ ಅವರನ್ನು ಎಬ್ಬಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಕಾಡ್ಗಿತ್ತು ಮುಂದೆ ಮುಂದೆ ಬರ್ತಾ ಇದೆ, ನನ್ನನ್ನು ಆಹುತಿಗೊಳ್ತದೆ. ನಾನು ಸಾಯುವುದತ್ತು ಖಂಡಿತ. ಚಂದ್ರವತಿ, ಸಾಯ್ತೇನೆ ಎನ್ನುವುದಕ್ಕಾಗಿ ನಾನು ಹೆದರುವುದಿಲ್ಲ. ಜಾತಸ್ಯ ವರ್ಣಂದ್ರು, ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿವಸ ಸಾಯಬೇಕು. ಜನ್ಮಿಸಿದವ ಸಾಯಬೇಕು ಎನ್ನುವುದು ವಿಧಿಯ ಕಟ್ಟಲೆ, ಅದನ್ನು ತಪ್ಪಿಸುವುದಕ್ಕಾಗುವುದಿಲ್ಲ. ಹಾಗೆಂತ ಒಂದೇ ಒಂದು ಕೊರಗಿರುವುದು ನನಗೆ. ಈ ಕ್ಷಣದಲ್ಲಿ ಈ ಹೊತ್ತು ಈ ಬೆಂಕಿಗೆ ನಾನು ಆಹುತಿಯಾದೆ ಅಂತ ಆದರೆ ಋಷಿಗಳ ಋಣದಿಂದ ಮುಕ್ತನಾಗದೆ ನಾನು ಸತ್ತು ಬಿಡುತ್ತೇನಲ್ಲ. ನನ್ನ ಯಾಕೆ ದುಡುಕ್ತಾ ಇದ್ದೀರಿ? ಮತ್ತೆ ತನ್ನ
ನನ್ನ ನಾಲಿಗೆಯನ್ನು ಚಾಚಿ ನನ್ನನ್ನು ಆಹುತಿ ತಗೊಳ್ಳುವುದಕ್ಕೆ ಬರ್ತಿರುವ ಬೆಂಕಿಗೆ ಏನು ಉತ್ತರ ಕೊಡ್ಲಿ? ಆಹುತಿ ಆಗುವುದೊಂದೇ ಅಲ್ವೇನೆ? ಇಷ್ಟು ಬೇಗನೆ ತಾಳ್ಮೆ ಕಳೆದುಕೊಂಡಿರೆ ನಿಮ್ಮನ್ನೇ ನೀವು ಆಹುತಿಯನ್ನಾಗಿಸುವುದಕ್ಕೆ ಎದೆವೊಟ್ಟಿ ನಿಂತು ಬಿಟ್ಟಿರಲ್ಲ. ಹೌದು, ಒಂದೇ ಕ್ಷಣದಲ್ಲಿ ನಮ್ಮನ್ನು ಮರೆತು ಬಿಟ್ಟಿದೆ ಪ್ರಭುವೆ. ಮರೆಯುವುದುಂಟಲ್ಲ, ಸಾಯದೆ ವಿಧಿ ಇಲ್ಲ. ಆದರೆ ಋಣಮುಕ್ತರಾಗಿ ಸಾಯಬೇಕಿತ್ತು. ನೀವಿಲ್ಲದ ಬದುಕನ್ನು ನಾನು ಕಲ್ಪಿಸಿಕೊಡುವುದಕ್ಕೆ ಸಾಧ್ಯ ಉಂಟೆ? ಆ ಒಬ್ಬಳಾಕೆ ಹೆಣ್ಣು ಮಗಳು ಬದುಕಿನಲ್ಲಿ ಏನನ್ನ ಬಯಸ್ತಾಳೆ? ಮುತ್ತೈದೆಯಾಗುವೆ, ಹಣೆಯ ಕುಂಕುಮದ ತಿಲಕ, ಕೊರಳ ಮಾಂಗಲ್ಯದ ಪದಕ, ಸರಿ. ಇರಲಿ ಕೊನೆಯ ಉಸಿರಿರುವ ತನಕ. ನೀವು ಇಲ್ಲವಾದ್ರಿ ಅಂತಾದ್ರೆ ನನಗೆ ವೈಧವ್ಯ ಪ್ರಭುವೆ, ವೈಧವ್ಯ. ಯಾವ ಹೆಣ್ಣಾದರೂ ವೈಧವ್ಯವನ್ನು ಸಂತೋಷದಿಂದ ಎದೆಗಾಣಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಸ್ವಾಗತಿಸುವುದಕ್ಕೆ ಸಾಧ್ಯವೇ? ಇಲ್ಲ. ನಿಮ್ಮನ್ನು ಕಳೆದುಕೊಂಡು ಅರೆ ಕ್ಷಣವು ನಾನು ಬದುಕಿರಲಾರೆ. ಸೈರಿಸಿ ಸಮಾಧಾನದಿಂದ ಯೋಚಿಸಿ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಪ್ರಭುವೆ. ಒಂದು ಕೆಲಸ ಮಾಡೋಣ. ಹೇಗೆ? ನನ್ನನ್ನೇ ನಾನು ಬಲಿ ಕೊಡ್ತೇನೆ, ನನ್ನನ್ನೇ ನಾನು ಬೆಂಕಿಗೆ ಒಡ್ಡಿಕೊಳ್ಳುತ್ತೇನೆ. ಸುಟ್ಟರೆ ನನ್ನನ್ನೇ ಸುಟ್ಟು ಬಿಡಲಿ, ಇಲ್ಲದೆ ಹೋದರೆ ನಿಮ್ಮನ್ನೇ ಆಹುತಿಯನ್ನಾಗಿಸಿದ ಪರಿಣಾಮದಿಂದ ಜನ್ಮಾಂತರದಲ್ಲಾದರೂ ಋಷಿಋಣದಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ನಾನು ಅಳಿದು ನೀವು ಉಳಿದರೆ ಈ ಜನ್ಮದಲ್ಲಾದರೂ ಋಷಿಋಣದಿಂದ ಬಿಡುಗಡೆಯನ್ನು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲವೇ? ನಾವು ಮುಕ್ತರಾಗ್ತೇವೆ ಪ್ರಭುವೆ. ಹಾಗೆಂದೇನೂ ಇಲ್ಲ. ಒಬ್ಬರು ಬಲಿಯಾದರೆ ಬೆಂಕಿ ಸುಮ್ಮನಾಗ್ತಾನೆ ಅಂತ ಏನೂ ಇಲ್ಲ. ಅಂತೂ ನಾ ಸಾಯುವುದಕ್ಕಿಂತ ಮೊದಲು ನೀ ಸಾಯಬೇಕು ಅಂತ ಬಯಸ್ತೀನಿ. ಹಾಗೆ ಭಾವಿಸೋಣ. ನಿನ್ನ ಇಚ್ಛೆಯಂತೆ ಆಗಲಿ. ತಡಿಮಗ, ದೈವ ಹಾಗೊಂದು ಘಟಿಸುವುದಕ್ಕೆ ಅಪ್ಪಣೆ ಕೊಡ್ತದೆ ಅಂತ ಆದರೆ ಯಾರೇನು ಮಾಡು, ನಾವು ಸಾಯುವುದೇ. ನನಗಿಂತ ಮೊದಲು ಹೋಗಬೇಕು ಅಂತ ಉಳಿತಾಳೆ. ತಂದೆಯ ನಂದನ ಮುಟ್ಟಿಸುತ್ತ ಮೈ ತಡಬಡಿಸಿ ಅಳಬೇಡ, ಅಳಬೇಡ. ಸುಮನ ಸ್ಮರಿಸಿ ಭಕ್ತಿಯು ಹೇ ಮುಕುಂದ, ದಯ ಪಾಲಿಸು, ದಯ ತೋರು, ದಯ ತೋರು. ಅಂದೊಂದು ಮಿಂಗಿಲ ಕಾಯೇನ ಮನಸ ತ್ರಿಕರಣಪೂರ್ವಕವಾಗಿ ನನ್ನವರನ್ನು ಈವರೆಗೆ ನಾನು ಸೇವಿಸಿದ್ದೇನೆ. ಉಭಯ ಕುಲ ಶ್ರದ್ಧೆಯಿಂದ ಈವರೆಗೆ ನನ್ನ ಬದುಕನ್ನು ಕಟ್ಟಿಕೊಂಡಿದ್ದೇನೆ. ನನ್ನವರನ್ನ ಬಿಟ್ಟು ಇನ್ನೊಬ್ಬರನ್ನ ಮನಸ್ಸಿನಲ್ಲಿ ಎಣಿಸಿಕೊಂಡವಳಲ್ಲ. ನನ್ನವರಿಗೆ ಉಣ್ಣುವುದಕ್ಕೆ ಒಂದನ್ನು ಕೊಟ್ಟು ನಾ ಇನ್ನೊಂದನ್ನು ತಿನ್ನುವುದಕ್ಕೆ ಹಪಪಿಸಿದವಳಲ್ಲ, ಆಶಯ ಪಟ್ಟವಳಲ್ಲ. ಶುದ್ಧ ಅಂತಃಕರಣದಿಂದ ಕುಲದೇವನಾದ ಶಿವನನ್ನ ಉಳಿದು ಇನ್ನೊಬ್ಬನನ್ನು ದೇವರು ಅಂತ ಬಯಸಿದ್ದೆ, ಭಾವಿಸಿದ್ದೆ. ಹೌದು ಅಂತಾದ್ರೆ ಉರಿಯುತ್ತಿರುವ ಈ ದಾವಾಗ್ನಿ ನನ್ನ ಒಡೆದು ಮುಕ್ಕಲಿ, ಇಲ್ಲದೆ ಹೋದ್ರೆ ದಾರಿ ಬಿಡಲಿ. ಮುಕುಂದ ಕಾಪಾಡು, ಪತಿವ್ರತೆಯಾದ ನಿನ್ನನ್ನು ಮುಟ್ಟುವುದಕ್ಕೆ ಅಗ್ನಿಗೆಂದೇನು ಈ ಲೋಕದಲ್ಲಿರುವ ಯಾರಿಗಾದರೂ ಉಂಟೇನೆ? ನಿಮ್ಮ ಸತ್ಯದ ಧರ್ಮ, ಸತ್ಯದ ಶಕ್ತಿ. ಯೋಗ್ಯತಾ ಸಂಪನ್ನಲಾದಂತಹ ನಿನ್ನ ಕರಗ್ರಹಣ ಮಾಡಿದ್ದರಿಂದ ಈ ಕಷ್ಟದಿಂದ ನಾವಂತೂ ಪಾರಾದೆವು. ಸತಿ ಧರ್ಮವನ್ನು ನೀ ಪಾಲಿಸಿದೆ, ಸತಿಯಾದ ನನ್ನನ್ನು ಉಳಿಸಿದೆ. ನಿಮ್ಮ ಮಗನೇ, ಕಾಪಾಡಿತು. ಇದ್ದಕ್ಕಿದ್ದಾಗೆ ಮಲಗಿದಲ್ಲಿ ಬಿಸಿಯ ವಾತಾವರಣವನ್ನು ಎಬ್ಬಿಸಿತು. ಏನಂತ ನೋಡಾಗ ಬೆಂಕಿ ಈ ಕಡೆಯಿಂದ ದಗದಗನೆ ಉರಿತಾ ಮುಂದುವರ್ತಾ ಉಂಟು. ಎಚ್ಚರಗೊಂಡಂತ ನಾನು ಸಮಯ ಪ್ರಜ್ಞೆ ಉಳ್ಳಂತ ನಾನು ಬ್ರಾಹ್ಮಣನಾದಂತ ನಾನು ನಿಷ್ಠಾವಂತನಾದಂತಹ ನಾನು ಅಗ್ನಿಶಾಮಕ ಮಂತ್ರವನ್ನು ಜಪಿಸಿದ್ರಿಂದ ಇಡೀ ಬೆಂಕಿಯ ಹಿಂದೆ ಯಾವ ಮಂತ್ರ? ಅಗ್ನಿಶಾಮಕ ಮಂತ್ರ. ಸಾಧನೆ ದೊಡ್ಡದು. ಮತ್ತೆ ಏನು ಬ್ರಾಹ್ಮಣರ ಅಂತ ಹೇಳಿದ್ರೆ ಏನು ತಿಳ್ಕೊಂಡೆ? ಏನು
ಒಂದು ದರಿದ್ರದವರಂತ ನಿಮ್ಮನ್ನು ಬೆಂಕಿ ಮುಟ್ಟುವುದಕ್ಕೂ ಹೇಸಿದೆ. ಆದ್ದರಿಂದ ನೀವು ಏನು ನಿಮ್ಮ ಯೋಗ್ಯತೆ ಏನಂತ ಗೊತ್ತಾಗಿದೆ. ಇಲ್ಲ ಸ್ವಾಮಿ, ಹಾ, ಸಾಲ ಯಾರು ಮಾಡ್ತಾರೋ ಹಾ. ಅವರನ್ನು ಯಾರೂ ಮುಟ್ಟುವುದಿಲ್ಲ. ಹಾ, ಯಾರು ಮುಟ್ಟುವುದಿಲ್ಲ. ಹಾಗಾಗಿ ನಾನು ಬದುಕಿ ಉಳಿದ. ಬೆಂಕಿಯು ನಿಮ್ಮನ್ನು ಮುಟ್ಟಲಿಲ್ಲ. ನಾವು- ಬರುವಷ್ಟು ವ್ಯವಧಾನದಲ್ಲಿ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಈಗಾಗಲೇ ಬೆಂಕಿ ಬಂತು. ಸ್ವಲ್ಪ ಹೊತ್ತಲ್ಲಿ ಮಳೆ ಬರ್ತದೆ, ನಮ್ಮನ್ನು ಕಚ್ಕೊಂಡು ಹೋಗ್ತದೆ. ಸ್ವಲ್ಪ ಹೊತ್ತಲ್ಲಿ ಭೀಕರವಾದ ಗಾಳಿ ಬೀಸ್ತದೆ, ನಮ್ಮನ್ನು ಹಾರಿಸಿಕೊಂಡು ಹೋಗ್ತದೆ. ನಿಮ್ಮ ಜೊತೆಯಲ್ಲಿ ಬರುವಷ್ಟು ವ್ಯವಧಾನ ನನಗಿಲ್ಲ. ಗುರುಗಳಿಗೆ ಕೊಡ್ಬೇಕಾದ್ರೆ ಕೊಡಿ. ಕೊಡು. ನಡುದಾರಿಯಲ್ಲಿ ನಿಲ್ಲಿಸಿ ಕೊಡು ಕೊಡು ಅಂತ ಹೇಳಿದ್ರೆ ಗೊತ್ತಾಗುವುದೇ ವಿನಃ ಹಾ. ನಿಮಗೆ ಗೊತ್ತಾಗುವುದಿಲ್ವೇ? ಏನು ಗೊತ್ತಾಗ? ಕಾಶಿಗೆ ಸೇರದೆ ವಿನಃ ನಾವು ಎಲ್ಲಿಂದ ಸಂಪಾದಿಸಲಿ? ಯಾವಾಗ ಕಾಶಿಗೆ ಸೇರುದು? ಹೋದ್ರೆ ಸೇರ್ತದೆ. ಸಮಯ ಬೀರ್ತಾ ಉಂಟು. ಹಾಗಾದ್ರೆ ಬೇಗ ಚಂದ್ರವತಿ ದೂರವಿಲ್ಲವೋ ಹತ್ತಿರಿದುದು ಸಾರಿದ ಮಾತದಿ ಕೊಡುವಿ ಹಣವನಿಂದು ಧಾರಿಣಿ ಸಂಕವೀತಿದ ಚಂದ್ರವತಿ ಕಟ್ಟ ಕಡೆಗೂ ಕೊಟ್ಟ ಕೊನೆಗೂ ನಮ್ಮದ್ದಾದಂತಹ ಪ್ರಯತ್ನದಲ್ಲಿ ನಾವು ಯಶಸ್ಸನ್ನು ಕಂಡೆವು. ಕಾಶಿ ವಿಶ್ವನಾಥನ ದರ್ಶನಕ್ಕಿಂತ ಮೊದಲು ಪವಿತ್ರ ಪ್ರೇತಿಯಾದಂತಹ ಭಾಗೀರಥಿಯಲ್ಲಿ ಹಿಂದೆದ್ದೆವು. ದೇವಾಲಯವನ್ನು ಸುತ್ತುವರಿದು ಭಗವಂತನಾದ ಪರಶಿವನನ್ನು ಅರ್ಪಿಸಿ ಮೆಚ್ಚಿಸಿ ನಾವು ಪ್ರದಕ್ಷಿಣೆ ಬಂದು ಆರಾಧನೆ ಮಾಡಿದೆವು. ಎಲ್ಲ ಒಮ್ಮೆಗೆ ಮನಗಳಲ್ಲಿ ಇರುವಂತಹ ಕೊನೆಗಳೋ ಅಥವಾ ಒಂದು ಭಾರವೋ ಒಂದು ಕಷ್ಟ ನಷ್ಟಗಳ ಸಂಕೇತವೋ ಎಲ್ಲವೂ ತೊಳೆದು ಹೋದ ಹಾಗೆ ಮನಸ್ಸು ಹಗುರಾಯಿತು. ಕಾಶಿ ಸೇರಿದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ದೇನೆ. ಇದು ನಾವು ಸಂಪಾದಿಸಬೇಕು. ಸಂಪಾದಿಸುವುದಕ್ಕೆ ದಿನ 2 ಉಳಿದದ್ದು. ಅಂದ್ರೆ 46 ದಿನಗಳು ಕಳೆದು ಹೋಗಿ ತರುವದ ಕ್ಷಣ ತಿಳಿದು ಭೂಪತಿ ಮುನಿಲಲ್ಲ ಮಗೆ ಪೀಡಿದವಧಿಯೊಳ್ಳೆ ಉಳಿದುದೈ ಮುಂದಿನ 2 ದಿನವು ತನಗೆನುತ ಎಂದು ಯೋಚಿಸುತ್ತನಪ ಎಂದ ಮುನಿಪನ ಋಣವ ಎಂದು ಯೋಚಿಸುತ್ತನಪ ಎಂದ ಮುನಿಪನ ಋಣವ ಉಂದುಣಿಯದಂತೆ ಕೊಡೆ ಮುಂದೆ ಅನ್ನವಿಲ್ಲದೆ ಮಾರ್ಗವನ್ನು ನಾವು ನಡೆದು ಬಲು ಕಣ್ಣ ತುಂಬಿದ ಚಿನ್ನಸರ ತಣಿದು ಎಂದು ಯೋಚಿಸುತ್ತ ಕಾಶಿ ವಿಶ್ವನಾಥನನ್ನು ಕಂಡಾಗ ಅವರ ಪ್ರಾರ್ಥನೆಯನ್ನು ಸಲ್ಲಿಸಿ ಮಿಂದೆದ್ದಾಗ ಮನಸ್ಸು ಹಗುರಾಗಿತ್ತು. ಸಾಲದಿಂದ ಮುಕ್ತನಾಗುವುದಕ್ಕೆ, ಋಣದಿಂದ ಬಿಡುಗಡೆ ಹೊಂದುವುದಕ್ಕೆ ನನಗೆ ಅವಕಾಶ ಸಿಕ್ಕಿತು.
ಕಾಶಿಯಲ್ಲಿ ಸಂಪಾದನೆ ಮಾಡಿ ನಾನೇನಾದರೂ ಗುರುಗಳಿಗೆ ಕೊಡಬೇಕಾದದ್ದನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಇರುವುದು 48 ದಿವಸ. 48 ದಿವಸಗಳಲ್ಲಿ 46 ದಿವಸವೂ ಪ್ರಯಾಣದಲ್ಲೇ ಮುಗಿದು ಹೋಯಿತಲ್ಲ. ಉಳಿದಿರುವುದು ಕೇವಲ 2 ದಿನ. 2 ದಿನಗಳಲ್ಲಿ ಅಷ್ಟು ಮೊತ್ತವನ್ನು ನಾನು ಹೇಗೆ ಸಂಗ್ರಹಿಸಲಿ? ಯಾರಿದ್ದಾರೆ ನನಗೆ ಪರಿಚಯದವರು? ಯಾರಿದ್ದಾರೆ ಕನಿಕರದಿಂದ ಕೊಡುವವರು? ಒಂದು ವೇಳೆ 48ನೇ ದಿವಸದ ಸೂರ್ಯಾಸ್ತದ ಒಳಗೆ ನಾನು ಕೊಡದೆ ಉಳಿದೆನಾದರೆ ಹೇಳಿದ ಮಾತಿಗೆ ತಪ್ಪಿದ ಹರಿಶ್ಚಂದ್ರ, ಮತ್ತೆ ನಾ ಬದುಕೆ ಪ್ರಯೋಜನ ಇಲ್ಲ. ಉಳಿಬೇಕು ಅಂತಾದ್ರೆ ನನ್ನ ಮಾತು ಉಳಿಬೇಕು. ಚಂದ್ರಮತಿ, ನನ್ನ ಸತ್ಯ ಸಾಯ್ತದೆ ಏನೇ ಇಲ್ಲ. ನನ್ನಲ್ಲಿ ಏನಿದೆ? ನಾನು ಏನು ಮಾಡುವುದಕ್ಕೆ ಸಾಧ್ಯ? ಈ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅಸಂಖ್ಯಾತ ಪ್ರಜಾವರ್ಗದವರ ಕಣ್ಣೀರನ್ನು ಇರಿಸಿದ ಕೈಗಳಿವೆ. ನೀವೇ ಮತ್ತೆ ನಿಮಗೆ ದಾರಿ ತೋರಿಸುವುದಕ್ಕೆ ಯಾರಿದ್ದಾರೆ? ಒಪ್ಪಿಕೊಳ್ಳೋಣ. 10 ಬೆರಳುಗಳನ್ನು ನಾವು ಸರಿಸಿದ್ರು ಕಣ್ಣೀರು ಒರೆಸುವುದಕ್ಕೆ ಸಿಕ್ಕುವುದು 1 ಬೆರಳು ಮಾತ್ರ. ಅದು ತೊಂದರೆ ಎಲ್ಲವನ್ನು ವಿಶ್ವಾಸಕ್ಕೆ ಒಪ್ಪಿಸಿಕೊಂಡಿದ್ದೇವೆ. ಸರ್ವವನ್ನು ತನುಮತದಿಂದಲೇ ನಾವು ತ್ಯಾಗ ಮಾಡಿದ್ದೇವೆ. ನಮ್ಮ ಬಳಿಯಲ್ಲಿ ಏನೂ ಉಳಿದಿದೆ? ಯಾವುದನ್ನು ನೋಡಿ ನಾನು ಸಾಲದಿಂದ ಮುಕ್ತನಾಗಬಲ್ಲೆ? ನಾನಿದ್ದೆ, ನಿಮ್ಮ ಜೊತೆಯಲ್ಲಿ ಮಗನಿದ್ದೆ. ಅದೊಂದೇ ನನ್ನ ದುಃಖದಲ್ಲಿ ಸಹಭಾಗಿಗಳಾಗಿ ನಾವು ಹೇಳಿದ್ದಕ್ಕೆ ಹೂಗುಟ್ಟುವುದಕ್ಕೆ ನನ್ನ ಕಣ್ಣಿಗೆ ಗಂಡನ ಅನಾಹುತಕ್ಕೆ ಅನುಕೂಲವಾಗಿ ಹೆಚ್ಚು ಬರಬೇಕಾದ ಹೇಗೆ ಬರಬಲ್ಲೆ? ಗಂಡ ಏನು ಅಂತ ಯೋಚನೆ ಮಾಡುವಾಗ ಈಗ ಸತ್ಯವಾಗುತ್ತದೆ. ಯಾರಿಂದ ಏನು ಸತ್ಯಾಗಿ ನಾನು ಪಡೆದ ಮಗ ರೋಹಿತಾಶ್ವರಿದ್ದಾನೆ ನನ್ನ ಬುದ್ಧಿಗೆ. ಮನುಷ್ಯರ ಮಾರಾಟ, ಮನುಷ್ಯರ ಮಾರಾಟ ಇದೆ. ಅದಕ್ಕೂ ನಮಗೂ ಸಂಬಂಧ ಮಾಡಿಕೊಂಡ್ರೆ ಅಂದರೆ ವಯಸ್ಸಪೂರ್ವಕವಾಗಿ ಗಟ್ಟಿ ಮಾಡಿದಂತಹ ಸಂಬಂಧವನ್ನು ಉಂಟು ಮಾಡಿದ
ಪರಿದಾಸ ಪ್ರಾಪ್ತಿ ಪುದು ಕೇಳಿನಿ ತರುಣಿ ರನ್ನೇ ಪರಿದಾಸ ಪ್ರಾಪ್ತಿ ಪುದು ಕೇಳಿನಿ ತರುಣಿ ರನ್ನೇ ಇನ್ನೊಂದು ಸಲ ಅಂತಹ ಮಾತನ್ನು ಹೇಳಬೇಡ. ನನ್ನನ್ನು ಜೀವಂತ ಕೊಲ್ತೀಯೇನೆ ನೀನು? ನನ್ನ ಬದುಕಿನ ಅವಿಭಾಜ್ಯ ಅಂಗಗಳು ನೀವು, ನನ್ನ ಮುಖದ ಎರಡು ಕಣ್ಣುಗಳು ನೀವು, ನನ್ನ ದೇಹದ ಅವಯವಗಳು ನೀವು. ಇವತ್ತು ಸತ್ಯವನ್ನು ಉಳಿಸುವುದಕ್ಕಾಗಿ ನಿಮ್ಮನ್ನು ನಾನು ಮಾರಾಟ ಮಾಡಿದೆ ಅಂತಾದ್ರೆ ಉಳಿಯಬಹುದಾದ ಸತ್ಯವನ್ನು ಪರಿಪಾಲಿಸುವಲ್ಲಿ ನನಗೆ ಯಾರಿದ್ದಾರೆ? ಯಾರೊಟ್ಟಿಗೆ ನಾನಿರಬೇಕು? ಎಂತಹ ವಂಶ ನಮ್ಮದ್ದು. ಮಡದಿ ಮಕ್ಕಳು ಸುಖವಾಗಿರಬೇಕು ಅಂತ ಸಂಸಾರಕ್ಕೆ ಆಧಾರ ಕೊಟ್ಟು ನಿಂತ ವಂಶ ನಮ್ಮದ್ದು. ಯಾರಿಗಾದ್ರೂ ಹೆಂಡತಿ ಇಲ್ಲ ಅಂತಾದ್ರೆ ಅವನ ಕೊರತೆಯನ್ನು ನೀಗಿದವರು, ಮಕ್ಕಳಿಲ್ಲ ಅಂತಾದ್ರೆ ಅವರಿಗೆ ಮಕ್ಕಳು ಹೇಗಾಗ್ತದೆ ಎನ್ನುವುದನ್ನು ಹೆಜ್ಜೆಯಾಗಾದಿಗಳ ಮೂಲಕವಾಗಿ ಕೊಡಿಸಿದವರು ನಾವು. ಅಂತಹ ಬದುಕಿನ ಸಕಲ ಸವಲತ್ತುಗಳನ್ನು ಕೊಡಿಸಿದ ನಮ್ಮ ಉದಾತ್ತ ಚರಿತೆ, ಸೂರ್ಯ ವಂಶದ ಘನತರವಾದ ಕೀರ್ತಿ ಮಣ್ಣಲ್ಲಿ ಮಸುಳಿ ಹೋಗಬೇಕು ಅಂತ ಮಾಡ್ತೀಯೇನೆ ನೀನು? ಇಲ್ಲ ಇಲ್ಲ. ದಿನವಂಶದಲ್ಲಿ ಹುಟ್ಟಿದ ಹರಿಶ್ಚಂದ್ರ ಕಾಶಿಯಲ್ಲಿ ಮಡದಿ ಮಗನನ್ನು ಮಾರಿದ ಎನ್ನುವ ಅಪಖ್ಯಾತಿ ಬಂತು ಅಂತಾದ್ರೆ ತಲತಲಾಂತರದ ಪೂರ್ವ ಪಿತೃಗಳು ನರಕ ಭಾಜನರಾಗಿ ಹೋದಾರು. ಅದನ್ನು ನಾನು ಮಾಡಲಾರೆ ಚಂದ್ರಮತಿ. ನನ್ನ ಮಗನನ್ನು ನಿನ್ನನ್ನು ಮಾರುವುದಕ್ಕೆ ನನ್ನ ಮನಸ್ಸು ಒಪ್ಪಲಾರದು. ಒಪ್ಪಲಾರದು. ಯಾರ ನುಡಿಯಿಂದ ಕುಲದ ಹಿರಿಮೆ ಗರಿಮೆಗಳನ್ನು ನಾನು ಚೆನ್ನಾಗಿ ಬಂದೆ. ಸಮಾಜ ಏನಂದೀತು? ನಮ್ಮ ಮಂದಿಗಳು ನಮ್ಮನ್ನು ಚೀಗಳೆದಾರೆ. ಬೈಯಲಿ, ನಿಂದಿಸಲಿ, ಹೇಗೆ ಬೇಕಾದರೂ ಹಣಕಾಡಲಿ ಪ್ರಭುವೆ. ಆದರೂ ಈವರೆಗೆ ನಮ್ಮ ಮನಸ್ಸು ಮೆಚ್ಚುವ ಹಾಗೆ ನಾವು ಬದುಕಿದ್ದೇವೆ. ಉಣ್ಣುವ ಅನ್ನದಲ್ಲಿ ಇನ್ನೊಬ್ಬರಿಗೆ ವಿಷ ಬೆರೆಸಿಕೊಟ್ಟಿಲ್ಲ. ಇನ್ನೊಬ್ಬರು ಹಸಿವು ಅಂತ ಕೈಗೊಟ್ಟಿದಾಗ ಹೋಗು, ಆ ಬದಿಗೆ ಹೋಗು ಅಂತ ಹೇಳಿದವರೇ ನಾವು. ಇದ್ದದ್ದನ್ನು ಕೊಟ್ಟಿದ್ದೇವೆ, ಬೇಕು ಬೇಕಾದುದನ್ನು ಎಲ್ಲವನ್ನು ಒದಗಿಸಿಕೊಟ್ಟಿದ್ದೇವೆ. ಅಂತಹ ಮನೆತನದಿಂದ ಬಂದವರು ನೀವು. ಹಾಗೆ ವ್ಯವಹರಿಸಿದವರು, ಬದುಕು ಕಟ್ಟಿಕೊಂಡವರು ತಾವು. ಸರಿ, ದೇವರು ಮೆಚ್ಚಿಕೊಂಡ ಹಾಗೆ ನಾವು ಬದುಕಿದ್ದೇವೆ ಪ್ರಭುವೆ. ದೇವರು ಒಪ್ಪುವ ಹಾಗೆ ನಾವು ಬದುಕಿದ್ದೇವೆ. ಈ ತೃಪ್ತಿ ಸಾಕಾಗ್ತದೆ. ದೂರದ ಊರು, ಕಾಶಿ ದೇಶ, ಶಿವನೇ ನೆಲೆನಿಂತ ಪ್ರದೇಶ ಇದು. ನೀವು ಹರಿಶ್ಚಂದ್ರ ಭೂಪತಿಗಳು, ಹೊತ್ತಿಗಿರುವಳು ಚಂದ್ರಮತಿ, ಮತ್ತೊಬ್ಬ ಇನ್ನು ಪಟ್ಟವನ್ನು ಏರಬೇಕಾದ ಮಗ. ಹೀಗೆ ಪರಿಚಯಿಸಿ ನಮ್ಮನ್ನು ಹೆಸರಿಸುವವರು, ಕರೆಯುವವರು, ಮಾತಾಡಿಸುವವರು ಯಾರೂ ಇಲ್ಲ. ನಮ್ಮ ಗುರುತ ಹರಿಯರು.
ಈ ಊರ ಜನರಿಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ ಪ್ರಭುವೆ. ಯಾರೋ ಒಬ್ಬರು ದಾರಿ ಹೋಕರು, ಬದುಕಿನ ಅನಿವಾರ್ಯತೆ ಇದ್ದಿರಬಹುದು. ಅದಕ್ಕೆ ಹೆಂಡತಿಯನ್ನು ಮಗನನ್ನು ಆತ ಪುಣ್ಯಾತ್ಮ ಮಾರಾಟ ಮಾಡಿದ ಅಂತ ಭಾವಿಸಿದ್ರು ಸಾಕು. ಯಾವುದೋ ದುಶ್ಚಟದಿಂದ, ಯಾವುದೋ ವ್ಯಸನದಿಂದ, ಯಾವುದೋ ಕೆಟ್ಟ ವ್ಯವಹಾರದಿಂದ ನನ್ನನ್ನು ಮಗನನ್ನು ಮಾರುವುದಲ್ಲವಲ್ಲ. ಆಚರಿಸಿದ ಸತ್ಯಕ್ಕೆ ಬೇಕಾಗಿ, ಈವರೆಗೆ ಪಾಲಿಸಿದ ಧರ್ಮಕ್ಕೆ ಬೇಕಾಗಿ, ಆಡಿದ ಮಾತಿಗೆ ಬೇಕಾಗಿ ಆ ತೃಪ್ತಿ ಭಾವ ನಮ್ಮಲ್ಲಿ ಉಳಿದ್ರೆ ಸಾಕು ಪ್ರಭುವೆ. ಆದ್ದರಿಂದ ಅನ್ಯಥಾ ಭಾವಿಸಬೇಡಿ, ನನ್ನನ್ನು ಮಗನನ್ನು ಮಾರಿಬಿಡಿ ಪ್ರಭುವೆ, ಮಾರಿಬಿಡಿ. ಗುರುಗಳ ಋಣದಿಂದ ಮುಕ್ತರಾಗುವುದಕ್ಕೆ ಬೇರೆ ದಾರಿ ಇಲ್ಲ. ಅದರಿಗೆ ಆಪತ್ಕಾಲದಲ್ಲಿ ಧೈರ್ಯವೇ ಸರ್ವತ್ರ ಸಾಧನ. ಹೆಂಡತಿಯಾದವಳು ಮತಿಯ ಸ್ಥಾನದಲ್ಲಿ ಮಂತ್ರಿಣಿಯಾಗಿ ವ್ಯವಹರಿಸ್ತಾಳೆ. ನಿನ್ನನ್ನು ಮಗನನ್ನು ಮಾರಾಟ ಮಾಡುವುದೇ ನನಗೆ ಉಳಿದಿರುವ ಮಾರ್ಗ. ತೃಣವ ಕಟ್ಟುತ್ತ ಭೂಪನು ತೃಣವ ಕಟ್ಟುತ್ತನವ ಹಟ್ಟಿಯ ಹಸುವೊಂದನ್ನು ಬಿಚ್ಚಿ ಬೇರೆಯವರಿಗೆ ಮಾರುವ ಕಾಲದಲ್ಲಿ ಹುಲ್ಲೊಂದನ್ನು ಕೊಡ್ತೇವೆ ನಾವು. ಹಿಡಿ ಹುಲ್ಲು ಕೊಟ್ಟಲ್ಲಿಗೆ ಆ ಹಸುವಿನ ಋಣ ಅದಕ್ಕಾಗಿಯೇ ನಿಮ್ಮ ಕಾಲಿಗೆ ತೃಣಬಂಧನವನ್ನು ಮಾಡಿದ್ದೇನೆ, ಋಣಮುಕ್ತರಾಗುವುದಕ್ಕಾಗಿ. ತೃಣಬಂಧನ, ತೃಣಮುಕ್ತಿ. ಈ ಕಾಲಕ್ಕೆ ನನ್ನಲ್ಲಿ ಬೇರೆ ಏನೂ ಇಲ್ಲ. ನನ್ನ ಸತ್ಯವನ್ನು ನುಡಿಸುವುದಕ್ಕೆ ಸೌಭಾಗ್ಯದ ಸವಲತ್ತುಗಳಾಗಿ, ಸಂಪತ್ತುಗಳಾಗಿ ನೀವು ಮಾತ್ರ ಉಳಿದಿರುವುದು. ಹರಿಶ್ಚಂದ್ರ, ಮಾರು ಹೆಂಡತಿ ಮಕ್ಕಳನ್ನು ಮಾರು. ದಟ್ಟ ದರಿದ್ರವನೇ, ಮಾರು ಹೆಂಡತಿ ಮಕ್ಕಳನ್ನು ಮಾರು. ಒಬ್ಬ ಕೈಕಾಲಿಲ್ಲದ ಕುಂಟನಾದರೂ 4 ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಕೋಳಿಯ ಮರಿಯ ಮೇಲೆ ಬಲಿಷ್ಠವಾದಂತಹ ಗಿಡಗನು ಹಾರಿ ಬಂದಾಗ ತನ್ನ ಪ್ರಾಣವನ್ನಾದರೂ ತೊರೆದು ಮರಿಗಳ ರಕ್ಷಣೆ ಮಾಡೋದಕ್ಕೆ ಕೋಳಿಯು ಗಿಡಗಳ ಜೊತೆ ಹೋರಾಡ್ತದೆ. ಅಂಥದ್ದು ನಿನಗಿಲ್ಲದೆ ಹೋಯ್ತಲ್ಲ. ಮಾತಿಗೆ ಬೇಕಾಗಿ ಮಾರಾಟ ಮಾಡ್ತಾ ಇದೆಯಲ್ಲ ಹೆಂಡತಿ ಮಕ್ಕಳನ್ನು. ಒಂದೇ ಒಂದು ಮಾತು ಹೇಳು, ಕೊಡುವುದಕ್ಕೆ ಇಲ್ಲ ಅಂತ ಹೇಳಿ ಪ್ರಸಂಗವನ್ನು ಇಲ್ಲಿಗೆ ಮುಗಿಸುವ ನಾವು. ಇಲ್ಲ ಸ್ವಾಮಿ, ನಾನು ಪ್ರಸಂಗ ಇಲ್ಲಿಗೆ ಮುಗಿಸುವುದಿಲ್ಲ. ಅದು ಮುಗಿಯುವ ಹಾಗೆ ಮುಗಿಯಬೇಕು. ಅದಕ್ಕಾಗಿಯೇ ನನ್ನ ಸತಿ ಸುತರನ್ನು ಮಾರುವೆನು ಸತಿ ಸುತರ ಬಿದ್ದಕ್ಕೆ ಯಾರೋ ಕೊಳ್ಳುವಿರೆನು. ಮಾರುವೆನು ಸತಿ ಸುತರ ಬಿದ್ದಕ್ಕೆ ಯಾರೋ ಕೊಳ್ಳುವಿರೆನು. ಮತ್ತ ದಾರಿ ನಿರುತ್ತಲ್ಲ ಕೇಳಿದ 100 ಕನರ. ಸಪ್ತಾರ್ತಿ ಬೇಗದಲ್ಲಿ ತಡೆಯದ ಕ್ಷಣ ತೂಕನುವ ಪೊಡವಿಯವರನವೇ ಜಗಲಿದ ಕಡು ಧನಿಕ. ಪ್ರಚಾರ ಮಾಡಬೇಡಿ ಆಯ್ತಾ? ಎನಿಸುತ್ತಾಗಿದ್ದನು ಪರಮಹರೋಷದಲ್ಲಿ.
ವಾ, ಏನೋ ಏನೋ. ಆ, ನಮಸ್ಕಾರ ಸ್ವಾಮಿ. ನಮಸ್ಕಾರ. ಮತ್ತೆ ಹೇಗಿದ್ದೀರಿ? ಸೌಖ್ಯ ಸೌಖ್ಯ. ಆರೋಗ್ಯ ಹೇಗುಂಟು ಅಂತ ನಿಮ್ಮಲ್ಲಿ ನಾನು ಕೇಳಿದ್ದು. ತೊಂದ್ರೆ ಇಲ್ಲ. ಅದು ಬೇಕಾದದ್ದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆರೋಗ್ಯ ಬೇಕು. ಹೌದು. ಆರೋಗ್ಯವೇ ಭಾಗ್ಯ. ನಾನು ಯಾಕೆ ಈ ಮಾತು ಹೇಳಿದ್ದೆ? ತಮ್ಮದು ಹೇಗೆ ಉಂಟು? ಆ, ನನ್ನ ಬಗ್ಗೆ ಹೇಳಲಿಕ್ಕಿಲ್ಲ ಮಾರಾಯಣ. 85ಕ್ಕೆ ಕಾಲಿರಿಸಿದ್ದೇನೆ. ಹೌದಾ? ದೇವರಾಣೆಗೂ ನನ್ನ ಹತ್ರ ಯಾವ ರೋಗವೂ ಸುಳಿಯಲಿಲ್ಲ. ಒಳ್ಳೇದು ಒಳ್ಳೆ. ಗಟ್ಟಿ ಮುಟ್ಟಾಗಿದ್ದೇನೆ. ಒಂದು ಗಂಟು ನೋವು ಒಂದು ಬಿಟ್ರೆ ಬೇರೆ ಯಾವ ರಗಳೆಯೂ ಇಲ್ಲ. ಅಷ್ಟೇ ಅಲ್ಲ. ಆ ಗಂಟು ನೋವು ಮಾತ್ರ. ಆದ್ರೆ ದೇವರು ನನ್ನ ಮೇಲೆ ಸ್ವಲ್ಪ ಕರುಣೆ ಇರಿಸಿದ್ದಾರೆ. ಈ ಗಂಟು ನೋವು ಯಾವಾಗಲೂ ಇಲ್ಲ. ಅದು ಮತ್ತೆ ಮತ್ತೆ ಅದು ವಾರದಲ್ಲಿ 7 ದಿನ ಮಾತ್ರ. ಆ, ಯಾವಾಗಲೂ ಯಾವಾಗಲೂ 7 ದಿನ ಮಾತ್ರ. ಇದೊಂದು ಬಿಟ್ರೆ ಮತ್ತೆ ಯಾವ ರೋಗವೂ ಇಲ್ಲ. ಒಳ್ಳೇದು ಒಳ್ಳೇದು. ಮತ್ತೆ ಒಂದು ಕೆಮ್ಮು ಮತ್ತೊಂದು ದಮ್ಮು. ಆ, ಅದು ಬೇರೆ ಉಂಟು. ಅದು ಬೇರೆ ಉಂಟು. ಅದು ಯಾವಾಗಲೂ ಇಲ್ಲ. ತಿಂಗಳಲ್ಲಿ 30 ದಿನ ಮಾತ್ರ. ಹೌದಪ್ಪ, ಅದು ಹೇಳಿ ಪ್ರಯೋಜನ ಇಲ್ಲ. ಆದ್ರೆ ಒಂದು ನೆನಪಿಟ್ಟುಕೊಳ್ಳಿ ಸ್ವಾಮಿ, ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದವ ಯಾರೇ ಆಗ್ಲಿ, ನಾನು ನೀನು ಅಂತ ಅಲ್ಲ, ಅವರವರ ಕೆಲಸ ಅವರವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಗುವಾಗ ಅವ ಸಾಯಲೇಬೇಕಯ್ಯ. ಮತ್ತೊಬ್ಬರಿಗೆ ಭಾರ ಆಗಿ ಆತ ಬದುಕಬಾರದು. ನಾನು ಇದ್ದೇನೆ ಹಾಗೆ ಅಂತ. ಈ ಊರಲ್ಲಿ ಅತ್ಯಂತ ಶ್ರೀಮಂತ ಯಾರು ಅಂತ ಕೇಳಿದ್ರೆ ಈ ಕೌಕ ಭಟ್ಟ. ಹೌದಾ? ಹೌದಾ? ಒಂದೊಮ್ಮೆ ಮನಸ್ಸು ಮಾಡಿದ್ರೆ ಕುಬೇರನಿಗೂ ಸಾಲ ಕೊಟ್ಟೇನು. ಕಡು ಧನಿಕ. ಕಡು ಧನಿಕ ಆದ್ರೂ ಹಸಿವು ಇವತ್ತು ಮುಗಿಯಲಿಲ್ಲ ನನ್ನದು. ಯಾವ ಹಸಿವು? ಯಾವ ಹಸಿವು? ಹೊಟ್ಟೆ ಹಸಿವಲ್ಲ, ಮತ್ತೆ ತನದ ಹಸಿವು. ಅದಕ್ಕೆ ಹೇಳಿದ್ದಾರೆ, ಹಣ ಹೇಳಿದ್ದಂತದ್ದು ಗೊತ್ತುಂಟಾ? ಮೊದಲು ನನ್ನನ್ನು ನೀನು ಮಾಡು, ಮತ್ತೆ ನಿನ್ನನ್ನು ನಾನು ಮಾಡ್ತೇನೆ ಅಂತ. ಅಂದ್ರೆ ದನ ಸ್ವಲ್ಪ ಆಯ್ತು ಅಂತ ಆದ್ರೆ ಮತ್ತೆ ಗಂಟು ಬಿಚ್ಚಲಿಕ್ಕೆ ಮನಸ್ಸು ಬರುದಿಲ್ಲ ಅಯ್ಯ. ಮತ್ತೆ ಅದಕ್ಕೆ ಸೇರಿಸುವುದೇ ಸೇರಿಸಿ ಇಲ್ಲಿ ಕೂದಲು ಬಿಳಿಯಾದದ್ದು ಗೊತ್ತೇ ಆಗಲಿಲ್ಲ. ಅಂದ್ರೆ ಸಂಸಾರದ ಬಗ್ಗೆ ಗಮನ ಕೊಡ್ಲಿಲ್ಲ. ಸ್ವಲ್ಪ ಗಂಟು ದೊಡ್ಡದಾದ ಮೇಲೆ ಒಂದು ಮದುವೆ ಆದ್ರೆ ಆದಿತ್ತು ಅಂತ ಆಯ್ತು. ಹೌದಾ? ಯಾರು ಕೊಡ್ತಾರೆ ಮಾರ್ರೆ? ಆದ್ರೂ ನನಗೆ ಸಿಕ್ಕಿತ್ತು ಇಟ್ಟುಕೊಳ್ಳೋಣ. ಯಾಕೆ? ನನ್ನ ಈ ಮುದಿ ಪ್ರಾಯ ನೋಡಿ ಅಲ್ಲ, ಮತ್ತೆ ನನ್ನ ಗಂಟು ನೋಡಿ. ಹಣ ಉಂಟಲ್ಲ. ಹೆಣ್ಣು ಮಕ್ಕಳು ಇಲ್ಲ ಅಂತ ಅಲ್ಲ, ಕೇಳುವಾಗ ಹೇಳುದು ಒಂದೇ, ಸಣ್ಣ ಸೌಟ್ರ ದೊಡ್ಡ ಸೌಟ್ರ ಅಂತ. ಅಂದ್ರೆ ಅಡಿಗೆ ಭಟ್ರ ಪೂಜೆ ಭಟ್ರ ಅಂತ. ಎಲ್ಲರೂ ದೊಡ್ಡದ್ರ ಉದ್ಯೋಗದವರಿಗೆ ಕೊಡುವುದು ಬಿಟ್ಟು ನಮ್ಮಂತವರಿಗೆ ಸಿಕ್ಕುದು ಬಹಳ ಕಡಿಮೆ. ಆದ್ರೂ ನನಗೆ ಸಿಕ್ಕಿದ್ದಾಳಪ್ಪ ಪತಿವ್ರತ ಶಿರೋಮಣಿ. ಹೆಂಡತಿ ಅಂದ್ರೆ ನನ್ನ ಹೆಂಡತಿ ಆಗ ಬೇರೆ ಯಾರು ಇರ್ಲಿಕ್ಕಿಲ್ಲ. ಬೆಳಿಗ್ಗೆ ಬೇಗ ಹೇಳ್ತಾಳೆ. ಗಂಡನ ಸೇವೆ ಹೇಗೆ ಮಾಡಬೇಕು ಅಂತ ಅವಳನ್ನು ನೋಡಿ ಕಲಿಬೇಕು. ಹೌದಪ್ಪ. ಆಗ ತಕ್ಕ ಮಟ್ಟಿಗೆ ಕೆಲಸಕ್ಕೆ ಮಾತ್ರ ಜನ ಇಲ್ಲಿ ಯಾರು ನಿಲ್ಲುವುದಿಲ್ಲ. ಯಾಕಂದ್ರೆ ಜನ ಸಿಗುತ್ತಾರೆ, ಅದೇ ಕೆಲಸ ಮಾಡೋ ಸಂಬಳ ಕೇಳ್ತಾರೆ ಮಾರ್ರೆ. ಸಂಬಳ ಕೊಟ್ಟು ಕೆಲಸಕ್ಕೆ ಜನ ನಿಲ್ಲಿಸಿದ್ರೆ ಹುಚ್ಚ. ಹಾಗೆ ಅಂಗಳದಲ್ಲಿ ಕುಳಿತು ಏನೋ ಆಲೋಚನೆ ಮಾಡ್ತಾ ಇದ್ದೇನೆ. ನನ್ನ ಸತಿಸುತರನ್ನು ನಾನು ಮಾರಾಟ ಮಾಡುತ್ತಾ ಇದ್ದೇನೆ. ಯಾರಯ್ಯ? ಯಾರು ಸತಿಸುತರ ಮಾರುವೆನು, ಧನಿಕರಾದವರು ಕೊಳ್ಳಿರಿ. ಸತಿಸುತರ ಮಾರುವೆನು. ಕಿವಿ ಸರಿ ಕೇಳುವುದಿಲ್ಲ ನನಗೆ. ನನ್ನ ಹೆಂಡತಿ ಮತ್ತೆ ಮಗನನ್ನು ಮಾರ್ತೇನೆ ಅಂತ. ನಿನ್ನ ಹೆಂಡತಿ ಮಕ್ಕಳನ್ನು ನೀನು ಮಾರುವುದ? ಒಬ್ಬನೇ. ಹೌದಲ್ಲ? ಹೆಂಡತಿಯನ್ನು ಮಗನನ್ನು ಮಾರುವುದ? ಓ, ಅಲ್ಲಿದಿಲ್ಲು. ಜಾಗೃತೆ. ನಿನ್ನ ಮುಖದಲ್ಲಿ ಇರುವುದು ಚರ್ಮವ ಅಲ್ಲ ಕತ್ತೆಯ ತೊಗಲನ್ನು ಕೇಳುತ್ತಾ ಇದ್ದೇನೆ. ಇದು ನಿನ್ನ ಮುಖಕ್ಕೆ ನಾವು ಉಗುಳಬೇಕಾದದ್ದು.
ಯಾಕೆ ಉಗುಳಲಿಲ್ಲ? ನಿನ್ನ ಮುಖ ನೋಡುವಾಗ ಒಂದು ಯೋಗ್ಯತೆ ಇದ್ದಂತ ಮನೆತನದಲ್ಲಿ ಹುಟ್ಟಿದವ ಎಂಬುದು ಮುಖದ ವರ್ಷಾಂತ ಹೇಳುತ್ತಾ ಉಂಟು. ಅದಕ್ಕೆ ಬೇಕಾಗಿ ಎಲ್ಲರಿಗೂ ಉಗುಳಿದೆ ನಾನು. ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡುವುದೆ. ಅಯ್ಯ, ನಿನಗೆ ಹೇಳಲಿಕ್ಕೆ ನಾಚಿಕೆ ಆಗುದಿಲ್ಲವಲ್ಲ? ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ, ಮೋಕ್ಷದಲ್ಲಿ ಜೀವನದ ಉದ್ದಕ್ಕೂ ನಿನಗೆ ಎರಡು ನಡೆಸುವುದಿಲ್ಲ ಅಂತೇಳಿ ಸಪ್ತಪದಿ ತುಳಿದು ಮದುವೆ ಆದವರಲ್ವಪ್ಪ ನೀನು. ಇದುವ ಧರ್ಮ, ಇದುವ ನಿನ್ನ ಕಾಮ, ಇದೇ ನಿನಗೆ ಮೋಕ್ಷವ? ನಿನ್ನ ಕಣ್ಣು ಕಾಣುತ್ತದೆ ನೋಡಲಿ, ಬೀದಿ ಬದಿಯಲ್ಲಿ ನೋಡು. ಒಬ್ಬ ಹೇಳವ ಬೀದಿ ಬಿಕಾರಿ, ಒಬ್ಬ ಭಿಕ್ಷುಕ, ಕೈಕಾಲು ಸರಿ ಇಲ್ಲವ ತನ್ನ ಹೆಂಡತಿ ಮಕ್ಕಳು ಸಾಕುವುದಕ್ಕೆ ಬೇಕಾಗಿ ಭವತಿ ಭಿಕ್ಷಾಂತ 10 ಮನೆ ಬಾಗಿಲಾಗಿ ಭಿಕ್ಷೆ ಎತ್ತಿ ಹೆಂಡತಿ ಮಕ್ಕಳನ್ನು ಸಾಕುತ್ತಾರೆ ಅಂತ ನೀನು ಕಲ್ಲು ಗುಂಡಾಗಿದ್ದಿ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಬೇಕು ಅಂತಾದ್ರೆ ಏನು ದುಶ್ಚಟ ಜೋರಿತ್ತ? ಅಲ್ಲ ಇದ್ದ? ಅಲ್ಲ ಇದ್ದ? ಮತ್ತೆ ಯಾವ ಕರ್ಮ ಕೈಯಲ್ಲಿ ಭಟ್ರೆ, ಅವ ಮಾರುವುದು ಅವನ ಹೆಂಡತಿಯನ್ನು ನಿಮಗಾಗಿ ತಲೆಬಿಸಿ ಅವೇ ನಿಮ್ಮ ಹೆಂಡತಿಯನ್ನು ಮಾಡ್ತೇನೆ ಅಂತ ಹೇಳಿದಾನ. ಯಾರಾದ್ರೂ ಹೆಂಡತಿ ಅಲ್ವಾ? ಅವನೇ ನಿಮ್ಗೆ ಯಾಕೆ ತಲೆಬಿಸಿ? ಅವನ ತಾಪತ್ರೆಗೆ ಅವನ ಹೆಂಡತಿಯನ್ನು ಮಾಡ್ತಾನೆ, ನಿಮ್ಗೆ ಯಾಕೆ ತಲೆಬಿಸಿ? ನೀವ್ಯಾಕ ಬಾಯಿ ಹಾಕುದು? ಜನ ಯಾರು? ಜನ ಯಾರು? ಅವ ನಾನು ಹೇಳಿದಾಗೆ ಕೇಳಲಿಕ್ಕೆ ಇರುವವ. ಏನು ಜಾತಿ ಮಗನ? ಬ್ರಾಹ್ಮಣರ? ಸುಮ್ಮನೆ ಏನಾದ್ರೂ ಹೇಳ್ಬೇಡಿ. ಜಾತಿ ಮಗ ಜಾತಿ ಮಗ ಜಾತಿ ಮಗ ಅಂತ ಹೇಳಿ ಅಲ್ಲಿಗೆ ಬೇರೆ ವ್ಯವಸ್ಥೆ ನಡೀತಾ ಉಂಟು. ಆಚೆಯಿಂದ ಈಚೆಯಿಂದ ಎಲ್ಲ ಜಾತಿ ಮಕ್ಕಳು ಒಟ್ಟಾದ್ರೆ ಆಗ್ತಿತ್ತ? ನಾವು ನಮ್ಮ ಈಗ ನೋಡಿ ಮಾತ್ರ ಜಾತಿ ಮಕ್ಕಳು ಅಂತ ಹೇಳುದು. ನಾವು ಒಟ್ಟಾಗಬೇಕು, ಗೊತ್ತಾಯ್ತಾ? ನಾವು ನಮ್ಮ ಹಿತ್ತಿಗೆ ಬೇಲಿ ಹಾಕುವ, ಮತ್ತೊಬ್ಬರದು ನಮಗೆ ಹಾಕಿ. ನೀವಿಲ್ಲಿ ಒಳಗೆ ಅಂಗಲ ನಿಂತದ್ದ? ನಿಮ್ಮನ್ನು ನಾನು ಒಳಗೆ ಕರೆಯಲೇ ಇಲ್ಲ. ಒಳಗೆ ಕರೀಲಿಕ್ಕೆ ನಿಮ್ಮ ಕುಟುಂಬದಲ್ಲಿ ನಾನು ತೀರಿ ಹೋದವನ? ಹಾಗೆಲ್ಲ ಮಾರದೆ ಒಂದು ಜಾತಿ ಬಾಂಧವ್ಯ ಅಂತ ಉಂಟಲ್ಲ. ಜಾತಿ ಬಾಂಧವ್ಯ ನಿಮ್ದೆಲ್ಲ ಜಾತಿ ಬಾಂಧವ್ಯ. ಸುಮ್ಮನೆ ಕೂತ್ಕೊಳ್ಳಿ. ಅದು ಒಳ್ಳೇದಾಯ್ತು. ನಿನ್ನೆ ನನ್ನ ಅಪ್ಪನ ಶ್ರಾದ್ದ ಆಯ್ತು. ಹೋಳಿಗೆ ಉಂಟು, ಲಾಡು ಉಂಟು, ಪಾಯಸ ಉಂಟು, ಜಿಲೇಬಿ ಉಂಟು. ನಿಮ್ಮ ಅಪ್ಪನ ಶ್ರಾದ್ದ ತಿನ್ಲಿಕ್ಕೆ ಬಂದದಲ್ಲ, ನನಗೆ ಬೇಕಾದನ್ನು ಕೇಳಲಿಕ್ಕೆ ಬಂದದ ಪುಣ್ಯಾತ್ಮ. ಅಂತೂ ಈಗ ನಿರ್ಧಾರ ಮಾಡಿ ಆಯ್ತಾ? ಋಷಿ ಋಣದಿಂದ ಮುಕ್ತನಾಗುವುದಕ್ಕೆ ಅವಧಿ ಕಡಿಮೆ ಇದ್ದದ್ದರಿಂದ ದುಡಿಯುವುದಕ್ಕೆ ಇನ್ನು ಸಮಯವೇ ಇಲ್ಲ. ಅದಕ್ಕಾಗಿ ನನ್ನ ಹೆಂಡತಿಯನ್ನು ನನ್ನ ಮಗನನ್ನು ಮಾಡ್ತಾ ಇದ್ದೇನೆ. ವಿಷಯ ಪ್ರಪಂಚದಲ್ಲಿ ಯಾರ ಸಾಲವನ್ನಾದರೂ ಇಟ್ಟುಕೊಳ್ಳಬಹುದು, ಬ್ರಾಹ್ಮಣರ ಸಾಲ ಇಟ್ಟುಕೊಳ್ಳಬಾರದು. ಅದು ಮಾತ್ರ ದೋಷ ಬರ್ತದೆ. ಹೇಳಿದ ಮಾತನ್ನು ಉಳಿಸುವುದಕ್ಕಾಗಿ, ನನ್ನ ತಾಯಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಸತ್ಯದ ವಾಕ್ಯವನ್ನು ಉಳಿಸುವುದಕ್ಕಾಗಿ ನಾನೊಂದು ಈ ಕಾಯಕಕ್ಕಿಳಿದಿದ್ದೇನೆ. ಕ್ಷಪಿಸಬಾರದು ನೀವು. ಈಗ ಇದು ತೀರ್ಮಾನ ನಿನ್ನದ್ದೇಯ? ಅವರದ್ದು ಒಪ್ಪಿಗೆ ಉಂಟು? ಅವರು ಬಲಾತ್ಕಾರದಲ್ಲಿ ಮಾರಾಟ ಮಾಡುವುದಲ್ಲ ಅಲ್ಲ? ಅವರ ಒಪ್ಪಿಗೆ. ಹೌದಾ? ನನ್ನ ಸತ್ಯವನ್ನು ಉಳಿಸುವುದಕ್ಕಾಗಿ ನನ್ನ ಹೆಂಡತಿ ಮಗ ಸಹಕಾರಿಗಳಾಗಿದ್ದಾರೆ. ನಿನ್ನ ಸತ್ಯ ಉಳಿಬೇಕು ಅಂತ ಆದರೆ ನನ್ನಿಂದ ಆದ ಪ್ರಯತ್ನವನ್ನು ನಾನು ಮಾಡೋಣ. ಅಂದ್ರೆ ಒಂದು ಎಷ್ಟು ಅಂತ ಕೇಳಬಹುದಾ? 48,000. ಸ್ವಾಮಿ, ಸ್ವಾಮಿ ಎಬ್ಬಿಸಿ ಎಬ್ಬಿಸಿ. ಎಲ್ಲಿ ಅದು ಹೋಯ್ತು, ಅದು ಹೋಯ್ತು. ಇಲ್ಲ, ಸ್ವಲ್ಪ ಸ್ವಲ್ಪ ನೀರು 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 ಬೇರೆ ಏನಾಗಬೇಡ, ನೀರು ಮಾತ್ರ ಮತ್ತೆ ಕೊಡುವಾಗ ಇದೇನು ತಾವು ಕೌಶಿ ಬಿದ್ದದ್ದು? 48. ಕೆಳಗೆ ಬನ್ನಿ, ಕೆಳಗೆ ಬನ್ನಿ. 48,000. 48 ಉಂಟಲ್ಲ, 48,000. ಕೆಳಗೆ ಬನ್ನಿ, ಕೆಳಗೆ ಬನ್ನಿ. ಭಟ್ರೆ, ನಾವು ಒಂದೇ ಅಲ್ವಾ? ನಾವು ಒಂದು ತೀರ್ಮಾನಕ್ಕೆ ಬರೋಣ. ಯಾವುದು? ನನ್ನ ಕೈ ಕೊಡಿ. ಸಾಕಾ? 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 ನನಗೆ ನರ ಎಳ್ತಾ ಉಂಟಂತ ಹೇಳಿದವರು ಯಾರು? ನಾರಾಯಣ ಸಾಲ. ನೀವು ನರ ಎಳಿತಾ ಇದ್ದೀರಾ? ಬೆರಳಲ್ಲಿ ಅದು ಗೊತ್ತಾಗಬಾರ್ದು. ಅದೊಂದು ವ್ಯಾಪಾರದ ಗುಟ್ಟು ಸ್ವಾಮಿ. ಇವರು ಬೆರಳ ಅಂಗೈಯಲ್ಲಿ ಬೆರಳನ್ನಿಟ್ರೆ ಆ ಬೆರಳಿನ ಸಂಖ್ಯೆಯ ಪ್ರಕಾರ ಇಷ್ಟು ಕೊಡ್ತೇನೆ ಅಂತ. ಇಷ್ಟು ಕೊಡುವ? ಅದೆಲ್ಲ ಆಗುವುದಿಲ್ಲ. 48,000 48,000 ಆಗಬೇಕು. ಯಾಕಮ್ಮ ಬ್ರಾಹ್ಮಣರಾಗಿ ಹುಟ್ಟಿದ್ದೀರಿ ನೀವು? ಅದೇ ಈಗ ಸಮಸ್ಯೆ ಆದದ್ದು. ನೀವು ಸಿಕ್ಕಿದ್ರಲ್ಲ ಅದಕ್ಕೆ. ಅಷ್ಟಾಗಲೇಬೇಕಲ್ಲ? ಆಗುದಿಲ್ಲ ಆಗುದಿಲ್ಲ ಅಂತ ಹೇಳಿ ನಂತರ ಅಷ್ಟುಂಟು ಇಷ್ಟುಂಟು ಅಂತ ಹೇಳ್ತೀರಿ. ಚರ್ಚೆ ಇಲ್ಲ. ನನ್ನಲ್ಲಿ ಉಂಟು ಅಂತಲ್ಲ, ನನಗೆ ಬೇಕಾಗಿದ್ದಲ್ಲ.
ಮತ್ತೆ ಕಿರಿಕಿರಿ ಮಾಡ್ಲಿಕ್ಕಿಲ್ಲ. ಇದರಲ್ಲಿ ನಳುವಷ್ಟು ಉಂಟು, ಅಲ್ಲಿಗೆ ಸಾಕು. ಇಬ್ಬರನ್ನು ಮಾತೇನೆ ಅಂತ ಹೇಳಿದ್ವಿ. 48,000 ಅದ್ರ ಬೇಕು. ಕಮ್ಮರ ಯಾರ್ಯಾರ ತಲೆ ತಿಂತೀರಿ? ತಲೆ ತಿನ್ಲಿಕ್ಕೆ ಅದ್ರಲ್ಲಿ ಏನು ಉಂಟು? ಬಂಗಾರದ ನಾಣ್ಯ ತೂತಾಗಿದ 42 ಆಯ್ತು, ಸಾಕು. 48, ಇನ್ನು 6 ಬೇಕು. ಒಂದು ರಿಯಾಯಿತಿ ಇಲ್ಲೋ ಮಾರ ಎಲ್ಲ ಇದೆ ಅದರಲ್ಲಿ. ಈಚೆ ತಿರುಗಿ ಎಲ್ಲೆಲ್ಲ ಇಟ್ಟಿದ್ದೀರ ದೇವ್ರೆ. ಹೀಗಾದ್ರೆ ಬೇರೆಯವರು ಯಾರೋ ದಾಳಿ ಮಾಡ್ತಾರಂತೆ ಎಲ್ಲ ಅಡಗಿಸಿಟ್ಟಲ್ಲ ಅಂತ ಹೇಳಿ. 46 ಇನ್ನಿಲ್ಲ, 2 ಇರಲಿ. 46 ಇನ್ನೂ 2 ಆಗಬೇಕು. ಇಲ್ಲದ್ರೆ ಒಬ್ಬರನ್ನು ಮಾತ್ರ ನಾವು ಹೋಗ ಇಟ್ಕೊಂಡು ಹೋಗುವ. ಅವ್ರು ಇದು ಮಾಡಿ ನಾವು ಹೋಗುವ ಬಾ. ನೆನಪುಳಿ ಸಾಕು ಇವರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತೇಳಿ. ಒಬ್ಬಾ ಈ ಮುದುಕನ್ ಮಂಡಿ 46, 47, 48. ಆಯ್ತು, ನಾವು ಹೋಗುವ. ಅವ್ರದ್ದು ಅರ್ಧ ಜೀವ ಹೋಯ್ತು. 48 ಕೊಟ್ರಲ್ಲ. ಹೌದು, ಕೊಟ್ಟಾಯ್ತು. ಇನ್ನೇನಿಲ್ಲ. ಸ್ವಾಮಿ, ಒಂದು ಮಾತು. ಎಂತದ್ದು? ಹೆಂಡತಿಯನ್ನು ಮಗನನ್ನು ನಾನು ನಿಮಗೆ ವಿಕ್ರಯಿಸಿ ಆಯಿತು. ಆದರೆ ಪದಮೂಲದಲ್ಲಿ ಒಂದು ಪ್ರಾರ್ಥನೆ. ಇನ್ನೆಂತದ್ದು? 2 ವಿಷಯ. ಇವಳು ಸತ್ಯಾತ್ಮೆ, ನನ್ನ ಮಡದಿ. ಪರಶಯ್ಯಾಗಮನ, ಪರೋಚ್ಚಿಷ್ಟ ಮುಂಜನ. ಈ 2 ವಿಷಯವನ್ನು ಮಾತ್ರ ಒತ್ತಾಯಿಸಕೂಡದು ತಾವು. ಅದು 2 ನನಗೆ ಜೀರ್ಣವೇ ಆಗೋದಿಲ್ಲ, ಅದೆಲ್ಲ ಬಿಟ್ಟಿದ್ದೇನೆ. ಹಾಗಾದ್ರೆ ನಿಮ್ಮೊಳಗಿನ ಋಣ ತೀರಿತು. ಇನ್ನು ನನ್ನ ಮಗನನ್ನು, ನನ್ನ ಹೆಂಡತಿಯನ್ನು ನಿಮ್ಮ ಕೈಗೆಡ್ತಾ ಇದ್ದೇನೆ. ಏನು ಇಲ್ಲಿ ಭಟ್ರಿಗೇನಾದ್ರೂ ಮಾತಾಡ್ಲಿಕ್ಕುಂಟಾ? ಏನಿಲ್ಲ, ಮಾತಾಡ್ತಿದ್ರೆ ಅವರು ಮಾತ್ರ. 1-2 ಮಾತು ನನ್ನವರಲ್ಲಿ. ಬಡ್ಡಿ ಸೇರ್ತಾ ಉಂಟು. ದೊಡ್ಡ ಮನಸ್ಸು ಮಾಡಿ ಅವಕಾಶ ಮಾಡಿಕೊಡಬೇಕು. ಕೊಟ್ಟದ್ದು ತರಗಲಿ ಅಲ್ಲ, ನಾಣ್ಯ ಏರ್ತಾ ಉಂಟು. 2 ವಾಕ್ಯ. 2 ಅಂದ್ರೆ 2, 3 ಆಗಬಾರದು. ಸ್ವಲ್ಪ ಮಾತಾಡಿ ಬರ್ತೇನೆ. ಬೇಗ ಮುಗಿಸು. ಪ್ರಭುವೇ, ಪ್ರಭುವೇ, ನನ್ನನ್ನು ಕ್ಷಮಿಸಿ ಬಿಡಿ ಪ್ರಭುವೇ, ನನ್ನನ್ನು ಕ್ಷಮಿಸಿ ಬಿಡಿ. ನಾನು ನಿಷ್ಕರುಣಿ, ನಾನು ಕಟುಕಿ. ಈವರೆಗೆ ಕೈ ಎತ್ತಿ ನಿಮ್ಮ ಕೈಯಿಂದ ಹಿಡಿದ ಸತಿಯನ್ನು, ಹುಟ್ಟಿದ ಮಗನನ್ನು ಮಾರಾಟ ಮಾಡುವ ಹಾಗೆ ನಾನು ಪ್ರೇರೇಪಿಸಿದೆ. ಸತ್ಯಕ್ಕಾಗಿ ನಮ್ಮ ಇರುವರನ್ನು ಮಾರಾಟ ಮಾಡಿ ಎನ್ನುವ ಹಾಗೆ ಹೇಳಿದೆ. ನಿಮ್ಮನ್ನು ಒತ್ತಾಯಿಸಿದೆ ಪ್ರಭುವೇ. ಕಡೆಗೂ ಮಾರಿಯೇ ಬಿಟ್ಟಿದೆ. ನನ್ನನ್ನು, ನಿಮ್ಮ ಮಗನನ್ನು ಈ ಬ್ರಾಹ್ಮಣರಿಗೆ ನೀವು ಮಾರಿಯೇ ಬಿಟ್ಟಿದೆ ಪ್ರಭುವೇ. ನೋಯಿಸಬೇಡ ಚಂದ್ರಮತಿ. ಇಲ್ಲ ಇಲ್ಲ, ನಿಮ್ಮನ್ನು ನೋಯಿಸುವುದಕ್ಕಾಗಿ ಆಡುವುದಲ್ಲ. ಸತ್ಯದ ಮುಂದೆ ಋಣ ತೀರುವುದಕ್ಕೆ ನಾನು ಪಡೆದಿರುವಂತಹ ನಾಣ್ಯವನ್ನು ನೋಡಿದಾಗ ನನಗೆಲ್ಲವೂ ಮರೆಯುತ್ತದೆ ಪ್ರಭುವೇ. ಜೋಡಿ ಹಕ್ಕಿಗಳ ಹಾಗೆ ಈವರೆಗೆ ಬದುಕಿನಲ್ಲಿ ನಾವೀವರು ಜೊತೆಯಾಗಿ ಸಾಗಿ ಬಂದವರು ಸತ್ಯ. ಆದರೆ ಇಂದಿಗೆ ಸುದೀರ್ಘವಾದ ದಾಂಪತ್ಯ ಜೀವನದ ಬೆಸುಗೆ ಪರಿಸ್ಥಿತಿಯ ಒಯ್ದಾಟಕ್ಕೆ ಸಿಲುಕಿ ಕಡಿದು ಬಿತ್ತು ಪ್ರಭುವೇ. ಬದುಕಿನ ದಾರಿಯಲ್ಲಿ ನೀವೊಂದು ತೀರ, ಮುಂದಕ್ಕೆ ನಾನೊಂದು ತೀರ. ಇದೇ ಕೈಗಳಿಂದ ನಿಮ್ಮ ಕಾಲುಗಳನ್ನು ಒತ್ತುತ್ತಿದ್ದೆ, ನಿಮ್ಮನ್ನು ಸೇವಿಸುತ್ತಿದ್ದೆ. ಇನ್ನು ಆ ಯೋಗ ಭಾಗ್ಯ ನನಗಿಲ್ಲವಲ್ಲ ಅನ್ನುವ ಸಂಕಟವಷ್ಟೇ, ಸಂಕಟವಷ್ಟೇ. ಒಂದು ಮಾತು, ತಿಳಿದೋ ತಿಳಿಯದೆಯೋ, ಎಲ್ಲಿಯಾದ್ರೂ ಈ ಚಂದ್ರಮತಿಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದಲ್ಲಿ ಅಯ್ಯೋ ಕ್ಷಮಿಸಬೇಕು. ಇಲ್ಲ ಚಂದ್ರಮತಿ, ದೇಹಾರ್ಥ ಶರೀರಿಡಿಯಾದ ನಿನ್ನನ್ನು ಮಾರಾಟ ಮಾಡಿದ ತಪ್ಪಿನ ಆ ಕಳಂಕವನ್ನು ನೀನು ಮನ್ನಿಸು. ಇಲ್ಲ ಅಮ್ಮ, ಕಷ್ಟವೋ ಸುಖವೋ ಇರುವುದಕ್ಕೊಂದು ಆಶಯ ಅಂತ ಸಿಕ್ಕಿದೆ.
ಕೈಗೆಟುಕುವಷ್ಟು ಅಂತರದಲ್ಲಿ ನಿನ್ನ ತಂದೆ ನಿಂತಿದ್ದರು. ಇನ್ನವರನ್ನು ಕರೆದು ಮಾತನಾಡಿಸುವ ಅಧಿಕಾರ ನನಗಿಲ್ಲ ಮಗನೇ. ಆದರೆ ತಂದೆ ಮಕ್ಕಳ ಸಂಬಂಧ ಹಾಗಲ್ಲ. ಜೀವಿತದ ಬಳಿಕವುದು ಹಾಗೆ ಉಳಿದು ಬಿಡ್ತದೆ. ಹೋಗು, ನಿನ್ನ ತಂದೆಯನ್ನು ಮಾತಾಡಿಸಿ ಇನ್ನು ಮುಂದೆ ಎಲ್ಲಿರ್ತಾರೆ, ಹೇಗಿರ್ತಾರೆ, ಯಾವಾಗ ಬರ್ತಾರೆ ಅಂತ ಕೇಳಿ ಬಾ ಮಗನೇ, ಕೇಳಿ ಬಾ. ಅಪ್ಪ ಅಪ್ಪ, ಅಯೋಧ್ಯೆಯ ಸಾಮ್ರಾಜ್ಯದ ಮೋಹಕ್ಕೂ ಒಳಗಾದವಲ್ಲಪ್ಪ ನಾನು. ಆದರೆ ಇಂದಿನ ದಿನ ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯದ ಮೋಹಕ್ಕೆ ಎಷ್ಟು ಒಳಗಾಗಿದ್ದೇನೆ ಎಂಬುದನ್ನು ನಿಮ್ಮನ್ನು ಅಗಲುವಾಗ ಅರ್ಥ ಆಗ್ತಾ ಉಂಟಪ್ಪ ನನಗೆ. ಏನು ಮಾಡೋಣ ಹೇಳಿ? ನೀವು ನಮ್ಮನ್ನಿಬ್ಬರನ್ನು ಮಾರಿಬಿಟ್ಟ ಆಯಿತು. ಆದರೆ ಎಲ್ಲೋ ಒಂದು ಆಶಾಭಾವನೆ, ಮತ್ತೊಮ್ಮೆ ನೀವು ಬರಬಹುದು, ನಮ್ಮನ್ನು ಕಾಣುವುದಕ್ಕಾಗಿ ನೀವು ಬರ್ತೀರಿ ಎಂಬ ಹಾಗೆ. ಅದಕ್ಕಾಗಿಯೇ ಅಮ್ಮ ಕೇಳಿದ್ಲು, ನೀವು ಎಲ್ಲಿರ್ತೀರಿ, ಹೇಗಿರ್ತೀರಿ ಎಂಬ ಹಾಗೆ. ನಾನು ಅಮ್ಮನು ತಿಳಿದುಕೊಳ್ಬೇಕೆಂಬ ಹಾಗೆ ಆಶಿಸ್ತಾ ಇದ್ದೇವೆ. ಹೇಳಿ ಅಪ್ಪ. ರೋಹಿತಾಶ್ವ, ಅಪ್ಪ, ಬದುಕಿನಲ್ಲಿ ಗುರು ಋಣದಿಂದ ಮುಕ್ತನಾಗುವಲ್ಲಿವರೆಗೆ ಆ, ನನಗೆ ವಿಶ್ರಾಂತಿ ಇಲ್ಲ ಕಂದ. ಹ್ಮ್. ನಿಮ್ಮನ್ನು ಕಾಣುವಂತಹ ಯೋಗ ಭಾಗ್ಯ ಭಗವಂತ ನನ್ನ ತಲೆಯಲ್ಲಿ ಬರೆದಿದ್ದಾರೆ ಅಂತ ಆದರೆ ಆ, ಆ ದಿನ ಖಂಡಿತವಾಗಿಯೂ ನಿಮ್ಮನ್ನು ಕಾಣುವುದಕ್ಕೆ ನಾನು ಬರ್ತೇನೆ. ಸರಿ. ನನ್ನದೊಂದು ಆ, ಮಾತಿದೆ ಮಗ, ನಡೆಸಿಕೊಡಬಲ್ಲೆಯ? ಏನಪ್ಪ, ಏನಾಗಬೇಕಪ್ಪ ಹೇಳಿ ಅಪ್ಪ, ನಾನು ನಡೆಸಿಕೊಡ್ತೇನೆ. ಇಲ್ಲಿಯವರೆಗೂ ನಡೆಸಿಕೊಂಡೇ ಬಂದವನಲ್ವೇ ನಾನು. ಗಂಡು ಮಗನನ್ನು ಪಡೆದ ತಾಯಿ ಯಾವ ಕಾಲಕ್ಕೂ ಅನಾಥೆಯಲ್ಲ. ಆ, ನನ್ನ ಪ್ರತಿನಿಧಿಯಾಗಿ, ಆ, ನನ್ನ ಛಾಯೆಯಾಗಿ, ಆ, ನನ್ನ ಛಾಯೆಯಾದಂತಹ ಅವಳ ಹೊಟ್ಟೆಯಲ್ಲಿ ಹುಟ್ಟಿಕೊಂಡವನು. ಆ. ಅವಳನ್ನು ನೋಯಿಸಬೇಡ. ಖಂಡಿತವಾಗಿಯೂ ಇಲ್ಲ. ಅವಳಾಡಿದ ಮಾತಿಗೆ ವ್ಯತಿರಿಕ್ತವಾಗಿ ಆಡಬೇಡ. ಇಲ್ವೇ ಇಲ್ಲಪ್ಪ. ನಾನಿಲ್ಲ ಎನ್ನುವ ನೋವು ಅವಳನ್ನು ಪದೇ ಪದೇ ಕಾಡುವ ಹಾಗೆ ನಡ್ಕೊಳ್ಬೇಡ. ಖಂಡಿತವಾಗಿಯೂ ಇಲ್ಲ. ಮತ್ತೊಂದು ಕೇಳಿದೆಯಲ್ಲ, ಹ್ಮ್. ಯಾವಾಗ ಬರ್ತೀರಿ, ಎಷ್ಟು ಸಮಯದಲ್ಲಿ ಬರ್ತೀರಿ? ಹೌದಪ್ಪ. ಸಮಯವನ್ನು ಈಗ ನಾನು ಹೇಳಲಾರೆ. ಆ, ಆದರೆ ಒಂದು ಹ್ಮ್. 12 ವರ್ಷಗಳ ಕಾಲ ಆ, ನನ್ನ ನಿರೀಕ್ಷೆಯಲ್ಲಿ ನೀನಿರು ಮಗ. 12 ವರ್ಷ ಆದ್ಮೇಲೆ ಬರ್ತೀರಪ್ಪ? ಒಂದು ವೇಳೆ ಆ, 12 ವರ್ಷವೂ ನಾನು ಬರಲಿಲ್ಲ ಅಂತಾದ್ರೆ ಆ, ಮತ್ತೆ ಉಣ್ಣುವ ಅನ್ನದಲ್ಲಿ ಆ. ಒಂದು ಒಟ್ಟಿ ಅನ್ನವನ್ನು ಕಟ್ಟಿ ಹೊರಗಿಡು ಮಗ. ಅಪ್ಪ ಅಪ್ಪ, ಯಾಕಪ್ಪ ಇಂತಹ ಮಾತು? ದುಃಖಿಸಬೇಡ. ನೀವು ಈ ರೀತಿಯಾಗಿ ಹೇಳಿದ್ರೆ ಹೇಗಪ್ಪ ನಿಮ್ಮನ್ನು ಅಗಲಿ ಹೋಗಲಿ ನಾನು? ಇಲ್ಲ. ಅಮ್ಮ, ನೋಡಮ್ಮ ನೋಡಮ್ಮ ಅವರು ಹಾಗೆ. ಚಂದ್ರವತಿ, ಇಲ್ಲ ಕರ್ಕೊಂಡು ಅಪ್ಪ, ಹೋಗು, ಅಪ್ಪ, ಕರ್ಕೊಂಡು ಹೋಗು. ಬಿಟ್ಟು ಹೋಗ್ಬೇಡಿ ಅಪ್ಪ. ಅಪ್ಪ, ಅಮ್ಮ, ನೋಡಮ್ಮ, ಅಮ್ಮ, ನೋಡಮ್ಮ. ಹೇಳು ಮಗನೇ, ಹೇಳು. ಹೇಗಮ್ಮ ಅವರನ್ನು ಬಿಟ್ಟು ಹೋಗಲಿ? ಅವರು ಬರ್ತಾರೆಂಬ ಹಾಗೂ ಹೇಳಲಿಲ್ಲ ಅಲ್ಲಮ್ಮ. ಬರ್ತಾರೆ ಬರ್ತಾರೆ ಮಗ. ಅಪ್ಪ 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 ಅಪ್ಪ, ಬರ್ತೀರಲ್ಲಪ್ಪ, ಬರ್ತೀರಲ್ಲಪ್ಪ. ಅಪ್ಪ, ಹೋಗು ಮಗ. ನಿಮಗಾಗಿ ಕಾಯ್ತಾ ಇರ್ತೇನಪ್ಪ. ಆಗ್ಲಿ. ಬರ್ಲೇಬೇಕಪ್ಪ. ಮನಸ್ಸಿಲ್ಲದೆ ಬೇಡ. ಇಲ್ಲ ಇಲ್ಲ, ಬರ್ತಾರೆ ಬರ್ತಾರೆ, ಕರ್ಕೊಂಡು ಹೋಗು. ನೀನೆಲ್ಲಿಗೆ? ಏನು? ಒಳಗಲ್ಲಿಗೆ ಧರ್ಮಚಕ್ರ ಅಲ್ಲ ಅದು. ಏನು ಉಂಟು ಧೈರ್ಯ? ನನ್ನನ್ನು ಬದಿಯಿರಿ, ನನ್ನನ್ನು ಮಾಡಬೇಡಿ, ಕೋಪ ಮಾಡಬೇಡಿ. ಧರ್ಮಕ್ಕೆ ಇಲ್ಲ, ದುಡಿಬೇಕು. ಸಣ್ಣ ಮಗು. ಕೊಟ್ಟದ್ದು ನನ್ನ ಬೆವರು. ಅವನ ಕೆಲಸ ನಾನು ಮಾಡ್ತೇನೆ. ಆಯ್ತು, ಹೋಗಿ. ಚಂದ್ರವತಿ, ಹಾ, ನಾವು ಅವರಿಗೆ ಒಡ್ಡಿಕೊಂಡಿದ್ದೇವೆ. ಆಯ್ತು. ನಮ್ಮ ಸತ್ಯ ಇದು. ನನ್ನ ಆಳು. ತಡ ಮಾಡಿದ್ರೆ ಸತ್ಯಕ್ಕೆ ಬಾಧಕ ಬರ್ತದೆ. ಇಲ್ಲ ಹೋಗಿ, ಹೋಗೋಳಗೆ. ಹೋಗುದಲ್ಲ, ಹೋಗು. ಹಪ್ಪಳ ಹೋಳಿಗೆ ಲಾಡು ಎಲ್ಲ ಉಂಟು. ನಾಳೆ ಕಾಗೆ ಕೊಟ್ಟದ್ದು, ನಿಮಗೆ ಕೊಡ್ಲಿಕ್ಕಿಲ್ಲ. ಬೇಡ, ಹಾಗೆ ಹೇಳಿ, ನಿಮ್ಮ ಬೊಜ್ಜಕ್ಕಾಗಿತ್ತು. ಭರದಿ ಬಳಿಗ
ಮುನಿವರಿವರೆಗೂ ತೆಗಿಕೊಡಲು ಬಳಿಕ ಗುರುರಿಂದ ಮುಕ್ತರಾಗುವುದಕ್ಕೆ ಇನ್ನೂ ಒಂದು ದಿನ ಬಾಕಿ ಇದೆ. ಇವತ್ತು 47ನೆಯ ದಿನ. ಇದೋ ಗುರುಗಳಿಂದ ಪಡೆದಿರುವಂತಹ ಸಾಲವನ್ನು ನಾನು ಸರಿಯಾದ ಹೊತ್ತಿನಲ್ಲಿ ಹಿಂತಿರುಗಿಸಿದ್ದೇನೆ. ಧರಣಿಪತಿಗೆ ಕೀಳು ಬರುವುದಲ್ಲ ಸಂಬಳಕ್ಕೆ ಭರಿತವಾಗುವುದು. ಧರಣಿಪತಿಗೆ ಹರಿಶ್ಚಂದ್ರ ಅಲ್ಲ, ಮಾನ ಬಿಟ್ಟವನೇ, ಮರ್ಯಾದೆ ಬಿಟ್ಟವನೇ, ಷಂಡನೆ ಬಂಡನೆ ಹೇಳಿ ಮಾತು ತಪ್ಪಿದವನೇ. ಈ 48,000 ಅಂತ ಹೇಳಿದ್ರೆ ನನ್ನ 48 ದಿವಸದ ಸಂಬಳ ಆಯಿತು. ಗುರುಗಳಿಗೆ ಕೊಡಬೇಕಾದ್ದು ಹಾಗೆ ಬಾಕಿ ಉಂಟು. ಇದು ನನ್ನ ಸಂಬಳ, ಗುರುಗಳಿಗೆ ಕೊಡಬೇಕಾದ್ದನ್ನು ಏನು ಮಾಡ್ತೀನಿ? ಹಾಗಾದ್ರೆ ಗುರುಗಳಿಗೆ ಕೊಡಬೇಕಾದದ್ದು ಹಾಗೆಯೇ ಬಾಕಿ ಇದೆ. ಅದು ಬಾಕಿ ಇದೆ, ಇದು ನನ್ನ ಸಂಬಳ. ಅದನ್ನು ತೀರಿಸುವುದಕ್ಕೆ ಇನ್ನು ಯೋಚನೆ ಇಲ್ಲ ಸ್ವಾಮಿ. ಹಾ, ನನ್ನ ಕಾಲಿಗೆ ತೃಣಬಂಧನವನ್ನು ಮಾಡಿದೆ. ಮಾಡಿ ನನ್ನನ್ನೇ ನಾನು ಮಾರಾಟ ಮಾಡುವುದಕ್ಕೆ ಹಕ್ಕುಳ್ಳವ. ಮಾರಿಕೊಳ್ಳುವೆನು. ನಾನು ಮಾರುತ್ತಾ ಇದ್ದೇನೆ. ಯಾರಾದರೂ ಮಾರಿಕೊಳ್ಳುವೆನು. ಮೌನಿ ರನ್ನ ಸಾರಾಯಿಯುವೆನು. ಮಾರಿಕೊಳ್ಳುವೆನು. ನೆನೆಸಿಕೊಂಡು ವೀರಬಾಹುಗ ನೋಡಿ ಸ್ವಾಮಿ, ಏನನ್ನು ಸಂತೋಷ ಆಯ್ತು. ದಿನನಿತ್ಯ ಕೆಲಸ. ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲಪ್ಪ ಇಲ್ಲಪ್ಪ ಇಲ್ವಾ? ಸರಿಯಾಗಿ ನೋಡಿ ಅಂತೆ. ಗೊತ್ತಾಗ್ಲಿಲ್ಲ. ಈ ಕಾಶಿ ರಾಜನ ಹ, ಹ. ದೊರೆಯಲ್ಲ, ಅಲ್ವಾ ಅಲ್ಲ, ಮತ್ತೆ ಮತ್ತೆ ದೊರೆಯ ಕೈ ಕೆಳಗೆ ಕೆಲಸವನ್ನು ಮಾಡುವಾಳು ನಾನು. ಆಹಾ. ವೀರಬಾಹುಕ ಹಾ. ಹೀಗೆನ್ನುವ ಹಾಗೆ ನನ್ನ ಹೆಸರು. ಸರಿ ಪವನ ಪವಿತ್ರವಾದಂತಹ ಗಂಗೆ ಪ್ರವಹಿಸುತ್ತಾ ಇದ್ದಾಳೆ. ಹ, ಪಾಪನಾಶಿನಿ ಎಂದು ಕರೆಯುತ್ತಾರೆ. ಸತ್ತ ಹೆಣಗಳನ್ನೆಲ್ಲ ಸುಡುವಂತಹ ಕಾಯಕ ಈ ವೀರಬಾಹುಕನದ್ದು. ಕೇವಲ ಸುಡುವುದು ಮಾತ್ರವಲ್ಲ ಸ್ವಾಮಿ, ಮತ್ತೆ ಮತ್ತೆ ಬಂದ ಹೆಣಗಳಿಂದ ಅಲ್ಪ ಸ್ವಲ್ಪ ಸಂಪಾದನೆ ಆಗುತ್ತದೆ ನಮಗೆ. ಒಂದು ಹೆಣದ ಬಟ್ಟೆ, ಒಂದು ಹಿಡಿ ಅನ್ನ, ಅಕ್ಕಿ, ನಮಗೆ ಹೊಟ್ಟೆ ತುಂಬಬೇಕಲ್ವ ಸ್ವಾಮಿ? ಹೌದು ಹೌದು. ಅದಕ್ಕಾಗಿ ಅಕ್ಕಿ. ಆ ಬಳಿಕ ಒಂದು ಹಾಗ, ಅದು ನಮ್ಮ ಒಡೆಯನಿಗೆ. ಆ ಬಳಿಕ ನನಗೂ ವಯಸ್ಸಾಗುತ್ತಾ ಬಂತು ಸ್ವಾಮಿ. ಶಕ್ತಿ ಇಲ್ಲ, ಸುಸ್ತಾಗುತ್ತದೆ. ಅದಕ್ಕಾಗಿ ದಿನನಿತ್ಯ ದುಡಿಯುವುದು, ಹೊತ್ತು ಹೋಗುವಾಗ ಸ್ವಲ್ಪ ಸ್ವಲ್ಪ ನೋಡಿ ಸ್ವಾಮಿ ಇದನ್ನು ಸೇವಿಸುವುದು. ಇದೇ ನಮ್ಮ ಜೀವನ ಆಗಿ ಹೋಗಿದೆ. ನನ್ನನ್ನೇ ನಾನು ಮಾರಿಕೊಳ್ಳುತ್ತೇನೆ.
ಸಂಭ್ರಮದಿಂದ ಮೆರೆದಿರಗ ನೃಪನ ಚಾರು ಕಂಡ ಧ್ವನಿಯನಾಲಿಸಿ ಬಾಬಾದು ನಾನು ಮಾಡಿಕೊಳ್ಳುತ್ತಾ ಇದ್ದೇನೆ, ಯಾರಾದರೂ ಧನಿಕರು ಕೊಂಡುಕೊಳ್ಳುವಿರಾ? ನನ್ನನ್ನು ನಾನು ಮಾರಿಕೊಳ್ಳುತ್ತಾ ಇದ್ದೇನೆ. ಆಗದಿಂದ ಕೇಳುತ್ತಿರುವಂತಹ ದನಿ ನನ್ನದ್ದೇ. ನಿನ್ನದ್ದು. ಏನು ಸ್ವಾಮಿ, ಏನಿಲ್ಲ. ಹಣಕ್ಕೆ ಸುತ್ತಾ ಇದ್ದೀರಿ? ಇಲ್ಲಪ್ಪ, ಅವರ ಮೂಲಕವಾಗಿಯೇ ನಾನು ಸಾಲವನ್ನು ಮುಟ್ಟಿಸಬೇಕಾದ ಜಾಗಕ್ಕೆ ಮುಟ್ಟಿಸುವುದಕ್ಕಿರುವುದು. ಸಾಲ? ಓಹೋ, ನಿನ್ನನ್ನು ನೋಡುವಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ನೆಲನೋಟಕನಾಗಿದ್ದೀಯ, ಸತ್ಯ. ಮುಖದಲ್ಲಿ ಕಾಂತಿ ಕುಂದಿ ಹೋಗಿದೆ. ಮಾತ್ರವಲ್ಲ, ನನ್ನನ್ನೇ ನಾನು ಮಾರಿಕೊಳ್ಳುತ್ತೇನೆ. ಯಾರು ಕೊಳ್ಳುವವರಿದ್ದೀರಿ? ಗುರುಗಳಾದ ವಿಶ್ವಾಮಿತ್ರರಿಗೆ ಕೊಡಬೇಕಾದಂತಹ ದ್ರವ್ಯವನ್ನು ಯಾರು ಕೊಟ್ಟರೂ ಅವರಿಗೆ ನನ್ನನ್ನು ನಾನು ಅರ್ಪಿಸಿಕೊಡ್ತೇನೆ. ಹಾಗಾದರೆ ಇವರು? ನಾನು ತಗೊಂಡೋಗ್ಲಿಕ್ಕೆ ಬಂದ ನಮ್ಮ ಗುರುಗಳ ಶಿಷ್ಯ. ಓಹೋ, ಬೇಕಾದ ಮೊತ್ತ ಎಷ್ಟು ಬಲ್ಲಿರ? ಎಷ್ಟು? ಎತ್ತರವಾದ ಆನೆಯ ಮೇಲೆ ದೀರ್ಘದೇಹಿಯೊಬ್ಬ ನಿಂತು ಕವಡೆಯನ್ನು ಮೇಲೆಸೆದರೆ ಎಷ್ಟು ಎತ್ತರ ಹೋಗ್ತದೋ ಅಷ್ಟೆತ್ತರದ ಹೊನ್ನ ರಾಶಿ ಬೇಕು. ನಿನ್ನನ್ನು ಕೊಂಡುಕೊಳ್ಳಬೇಕಾದ್ರೆ ಬೇಕಾದಂತಹ ಮೊತ್ತ ದ್ರವ್ಯವನ್ನು ಕೊಟ್ಟರೆ ನಾನು ನಿಮಗೆ ಅರ್ಪಿಸಿಕೊಳ್ಳಬಲ್ಲೆ ಎನ್ನುವುದು. ಹಾಗಾದ್ರೆ ನಾನು ನಿನ್ನನ್ನು ಕೊಳ್ಳಬೇಕೆ? ಈ ಬೆನಷ್ಟು ಪೂರ್ಣ ನಿನಗೆ ಸೇವೆಗೆ ಮಾಡಲ ಏನು ಮಾಡ್ತೀಯಯ್ಯ? ಈ ಬೆನಷ್ಟು ಪೂರ್ಣ ನಿನಗೆ ಸೇವೆಗೆ ಮಾಡಲ ಕೋವಿ ಪೀರ್ಬುದಿನನು ಭಾವಿಸುವುದಿಲ್ಲ ಕೋವಿದ ಅಯ್ಯ, ನಿನ್ನನ್ನು ನೋಡುವಾಗ ಮನಸ್ಸಿಗೆ ಬಹಳ ಬೇಸರವಾಗುತ್ತಾ ಇದೆ. ನಿನ್ನನ್ನು ಕೊಳ್ಳುವುದಕ್ಕೆ ನಾನು ಸಿದ್ಧನಿದ್ದೇನೆ. ಆದರೆ ನನಗೊಂದು ಸಂಶಯ. ಹೇಗೆ? ನಾನು ನಿನ್ನನ್ನು ಕೊಂಡುಕೊಂಡ ಬಳಿಕ ನೀನು ಏನನ್ನು ಮಾಡುವೆಯ? ನೀವು ಹೇಳಿದ್ದಷ್ಟನ್ನೂ ಮಾಡ್ತೇನೆ, ನೀವು ಏನು ಹೇಳಿದ್ರೂ ಮಾಡ್ತೇನೆ. ಏನು ಹೇಳಿದರೂ ಮಾಡುತ್ತೀಯ. ಆದ್ರೆ ನೀನು ಮೋಸ ಮಾಡಿ ಹೋದೆ ಅಂತಾದ್ರೆ? ಅಂತಹ ವಂಶ ಸಂಜಾತ ನಾನಲ್ಲ. ಯಾವ ಕಾಲಕ್ಕೂ ಮೋಸ ಮಾಡುವವನಾದ್ರೆ ಇಷ್ಟಕ್ಕೆಲ್ಲ ನನ್ನನ್ನು ನಾನು ಬೇರೆಯವರಿಗೆ ಮಾರಾಟ ಮಾಡಿಕೊಳ್ಳಬೇಕಾಗಿತ್ತು. ಸರಿ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಬಂತು. ಹಾಗಾದ್ರೆ ನಿನ್ನನ್ನು ಕೊಂಡುಕೊಳ್ಳುವರೆ ನಾನು ವ್ಯವಸ್ಥೆಯನ್ನು ಮಾಡುತ್ತೇನೆ. ಯಾರಲ್ಲಿ ಒಂದು ಎತ್ತರದ ಆನೆಯನ್ನು ಕೊಂಡು ಬರುವುದು. ಇಲ್ಲಿ ಬೇರೆ ಆನೆ ಉಂಟಾ? ಬೇರೆ ಇದೆ, ಒಂದು ಸಣ್ಣ ಆನೆಯೂ ಇದೆ. ಸರಿ ಸರಿ ಸರಿ. ಅಷ್ಟು ಮಾತ್ರವಲ್ಲ, ಒಬ್ಬಾತ ಎತ್ತರದ ಆಳು. ಹಾರಿಸಿ ನೋಡಿದೆಯಾ? ಆಯ್ತಲ್ಲ? ನಿನ್ನನ್ನು ನಾನು ಕೊಂಡುಕೊಳ್ಳುವುದಕ್ಕಾಗಿ ಸಂಪಾದಿಸಿದಂತಹ ಮೊತ್ತ ಅದನ್ನು ನನಗೆ ಕೊಟ್ಟಿದ್ದೀರಾ? ಖಂಡಿತ. ಒಂದು ಕ್ಷಣ ಸ್ವಾಮಿ, ಆ ದ್ರವ್ಯವನ್ನು ನಾಳೆ ಸೂರ್ಯ ಮುಳುಗುವುದರ ಒಳಗೆ ಗುರುಗಳಾದಂತಹ ವಿಶ್ವಾಮಿತ್ರರಿಗೆ ನನ್ನ ಸಾಲ ಅಂತ ನೀವು ತೀರಿಸಿದರೆ ನಾನು ಗುರುಋಣದಿಂದ ಗುರುಮಾತುಗಳಿಂದ ಬಿಡುಗಡೆಯನ್ನು ಹೊಂದುತ್ತೇನೆ, ಮುಕ್ತನಾಗುತ್ತೇನೆ. ನನ್ನ ಸತ್ಯ ಸಾಯದೇ ಉಳಿಯುತ್ತದೆ ಪ್ರಭು. ಅಷ್ಟೊಂದು ಉಪಕಾರ. ಹರಿಶ್ಚಂದ್ರ, ಈಗ ನಿನ್ನ ಸತ್ಯ ಏನು ಅಂತೇಳಿ ನನಗೆ ಅರ್ಥವಾಯಿತು. ಗುರುಗಳ ಪ್ರೇರಣೆಯಂತೆ ನಿನ್ನ ನಾನು ಪೀಡಿಸಿದೆ, ಹೊಡೆದೆ, ಬಡದೆ, ನಿನ್ನ ಮಗನ ಮೇಲೂ ನಾನು ಕೈ ಮಾಡಿದೆ. ನಿನಗೆ ಒಲುವುದಕ್ಕೆ ನಾನು ಪ್ರಯತ್ನ ಪಟ್ಟೆ. ನನ್ನಂತಹ ಕೋಟಿ ಕೋಟಿ ಬ್ರಾಹ್ಮಣರನ್ನು ಕರೆದು ಅನ್ನದಾನಾದಿ ವಸ್ತ್ರದಾನಾದಿಗಳಿಂದ ಅವರನ್ನು ಸಂತೃಪ್ತಿಪಡಿಸಿ ಅವರ ಆಶೀರ್ವಾದವನ್ನು ಪಡಿತಿದ್ದವ. ತನ್ನ ಕಣ್ಣಿನ ಕೊನೆಯ ಮೊನೆಯಿಂದ ಪ್ರಪಂಚವನ್ನು ಆಳಬಲ್ಲಂತ ನಿನ್ನ ಮೇಲೆ ನಾನು ಕೈ ಮಾಡಿದೆ ನೋಡು. ನನ್ನನ್ನು ಕ್ಷಮಿಸು ಹರಿಶ್ಚಂದ್ರ, ನನ್ನನ್ನು ಕ್ಷಮಿಸು. ಕಾಲ ಕರ್ಮವನ್ನು ಪ್ರಚೋದಿಸುತ್ತದೆ, ಕರ್ಮ ಕಾಲವನ್ನು ಅವಲಂಬಿಸಿದೆ. ಕಾಲ ಕರ್ಮಗಳ ಸಂಯೋಜನೆಯಿಂದ ಮನುಷ್ಯನ ಜೀವನ ರೂಪುಗೊಳ್ಳುತ್ತದೆ. ಕಾಲ ಪ್ರವಾಹದಲ್ಲಿ ಸೋಲಲಿ ಗೆಲ್ಲಲಿ ಸಾವನ್ನೇ ಅಪ್ಪಲಿ ಸತ್ಯ ಅಜರ ಅಮರ ನಿತ್ಯ ನಿರಂತರ ಅಂತ ಒದ್ದಾಟ ಮಾಡುತ್ತಾ ನಿನ್ನನ್ನು ಕಂಡಾಗ ನನ್ನ ಮಮ್ಮಲ ಮರುಗುತ್ತಾ ಇದ್ದೇನೆ. ನನ್ನ ಹೃದಯ ಕರಗಿ ನೀರಾಗ್ತಾ ಇದೆ. ಈ ಪ್ರಪಂಚದ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಾ ನೀನು ಹೋದೆ. ಉಸಿರು ಇರೋ ತನಕ ತಾನು ತನವೆಂಬ ಮಮಕಾರ, ಉಸಿರು ನಿಂತ ಮರುಗಳಿಗೆ ಸ್ಮಶಾನದ ಸಂಸ್ಕಾರ, ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳಿತು ಹೋಗೋ ದೇಹಕ್ಕೆ ವ್ಯಾಮೋಹ ಏಕೆ? ಮಡದಿ ಬಾರಲು ಮಂಚ ಬಾರದು, ಕಂಚು ಕನ್ನಡಿ ಎಂದು ಬಾರದು ಎಂಬುದನ್ನು ಲೋಕದ ಜನರಿಗೆ ನೀನು ತೋರಿಸಿಕೊಟ್ಟೆ. ಎಷ್ಟು ದೊಡ್ಡ ಮನೆ ಇದ್ದರೇನು, ಎಷ್ಟು ದೊಡ್ಡ ಅರಮನೆ ಇದ್ದರೇನು, ಎಷ್ಟು ಬಂಧುಗಳಿದ್ದರೇನು,
ಕೊನೆಗೆ ಅವನು ಸ್ಮಶಾನಕ್ಕೆ ಬರಲೇಬೇಕು ಎನ್ನುವುದನ್ನು ನೀನು ತೋರಿಸಿಕೊಟ್ಟೆ. ಎಷ್ಟು ವಾಹನಗಳಿದ್ರೆ ಏನು, ಕೊನೆಗೆ ವಾಹನವೇ ಇಲ್ಲದ ಚಟ್ಟದಲ್ಲಿ ಈ ಕ್ಷೇತ್ರಕ್ಕೆ ಬರಬೇಕು ಎನ್ನುವುದನ್ನು ನೀನು ಊರಿನ ಜನಗಳಿಗೆ ತೋರಿಸಿಕೊಟ್ಟೆ. ಹರಿಶ್ಚಂದ್ರ ಬಡ ಬ್ರಾಹ್ಮಣ ಅಂತ ನನ್ನಲ್ಲಿ ಕೊಡುವುದಕ್ಕೆ ಏನಿಲ್ಲ. ಸದಾ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಿರುವಂಥ ನಿಷ್ಠಾವಂತ ಬ್ರಾಹ್ಮಣ ಅಂತ ನನ್ನ ನಾಲಿಗೆಯಲ್ಲಿ ಬಂದ ಮಾತುಗಳು ಸತ್ಯವಾಗುವುದು ಹೌದಾಗಿದ್ರೆ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೆ ನಿನ್ನ ಹೆಸರು ಶಾಶ್ವತವಾಗಿ ಉಳಿಲಿ, ಶಾಶ್ವತವಾಗಿ ಉಳಿಲಿ, ಶಾಶ್ವತವಾಗಿ. ಪಡವಿ ಬದಿಗೆ ಬಳಿಕ ಬಾಗುವ ನುಡಿದ ಭೂಮನೊಳಗ ನಿಮಿಷವು ತಲೆಯದಿ ಕ್ಷಣ ಹೋಗಿ ಸುಡುಗಾಡುಗಳ ಕಾಯ್ದಿರುತ್ತ ಪೊಡವಿಯೊಳಗಿನ ಜನರ ಶವವನ್ನು ಸುಡುವ ಮುಂಚಿತವಾಗಿ ಕೊಂಬುದು ಬಿಡದೆ ವಸ್ತ್ರವ ಹಾಗ ರೊಕ್ಕವ ಎನಗೆ ನೀನೆಂದ. ಅಯ್ಯೋ, ನಿನ್ನನ್ನು ನಾನು ಕೊಂಡುಕೊಂಡಾಗಿದೆ. ಆದರೆ ನಿನಗೆ ಕೆಲಸ ಏನು ಗೊತ್ತೇ? ಏನು ನಾನು ಯಾರು ಎಂಬುದಾಗಿ ಗೊತ್ತಾಯಿತು. ಯಾರು ಅಂತ ಅರ್ಥ ಆಗಲಿಲ್ಲ. ವೀರಬಾಹುಕ ಎನ್ನುವ ಹಾಗೆ ನನ್ನ ಹೆಸರು. ಓಹೋ, ಕಾಣುತ್ತಿರುವಂತಹ ಈ ಸ್ಮಶಾನದ ಒಡೆಯ ನಾನು. ಸ್ಮಶಾನದ ಒಡೆಯ? ಹೌದು. ಕಾಶಿ ದೇಶವಿದು. ಗಂಗಾ ನದಿಯಲ್ಲಿ ಬಂದಂತಹ ಹೆಣಗಳನ್ನು ಸುಡುವ ಕಾಯಕ ನನ್ನದು. ಈಗ ನೀನೇನು ಮಾಡಬೇಕು ಗೊತ್ತೇ? ಏನ್ ಮಾಡಬೇಕು? ನನಗೂ ವಯಸ್ಸಾಯಿತು, ದುಡಿಯುವಂತಹ ಶಕ್ತಿ ಕಡಿಮೆ ಆಗುತ್ತಾ ಬಂದಿದೆ. ಆದ್ದರಿಂದ ಈ ಹೆಣಗಳನ್ನಿನ್ನು ನೀನು ಸುಡಬೇಕು. ನಾ ಸುಡಬೇಕು? ಹೌದು. ಅದಕ್ಕೇನಾದರೂ ನಿಬಂಧನೆ? ಖಂಡಿತವಾಗಿಯೂ ಇದೆ. ಕೇವಲ ಸುಡುವುದಲ್ಲ ಬಂದ ಹೆಣಗಳನ್ನು, ಮತ್ತೆ ಹೆಣಗಳ ವಿಚಾರಣೆಯನ್ನು ಮಾಡಬೇಕು. ಆ ಬಳಿಕ ಒಂದು ವಸ್ತ್ರ. ಹೌದು, ಅದು ನಿನಗೆ ಉಟ್ಟುಕೊಳ್ಳುವುದಕ್ಕೆ ಮಾತ್ರವಲ್ಲ, ಒಂದು ಹಿಡಿ ಅಕ್ಕಿ ನಿನಗೆ ಹೊಟ್ಟೆ ತುಂಬಿಸಬೇಕಲ್ವೇ, ಅದಕ್ಕಾಗಿ. ಆ ಬಳಿಕ ನನಗೆ ಸೇರಬೇಕಾದ ಒಂದು ಹಾಗ, ಹೆಣದ ಹಾಗವನ್ನು ನನಗೆ ಒಪ್ಪಿಸಬೇಕು. ಇಲ್ಲಿ ಯಾರೇ ಹೆಣ ಸುಡುವುದಿದ್ರು ಇಷ್ಟನ್ನು ಕೊಡತಕ್ಕದ್ದು. ಇದು ನಿನ್ನಪ್ಪಣೆ. ನೀನು ಏನು ಮಾಡಿದ್ರೂ ಚಿಂತಿಲ್ಲ, ಆದರೆ ಒಂದು ಹಾಗ ಮಾತ್ರ ನನಗೆ ಸೇರಲೇಬೇಕು. ಸ್ವಾಮಿ ಇಷ್ಟು ಸೇವಕರಾಗಿ ಹೇಳಿದ ಮಾತಿಗೆ ತಪ್ಪದೆ ನಿನ್ನ ಊಳಿಗವನ್ನೇ ದೈವ ಅಂತ ನಂಬಿ ನಾ ಮಾಡ್ತೇನೆ. ಪ್ರತಿನಿತ್ಯವೂ ಮಾಡುವಂತಹ ಕಾಯಕ ನಿನ್ನದ್ದು. ಯಾವುದೇ ರೀತಿಯಾದಂತಹ ಲೋಪವಾದ ಕೂಡದು ಇಲ್ಲ. ಹಿಡಿ. ಇದು ಯಾಕೋ ಕಾರಣವಿದೆ. ಹೆಣಗಳನ್ನು ಸುಡುವಂತಹ ಸಂದರ್ಭ ಕೆಲವುಗಳ ಕೈಕಾಲು ನೆಟ್ಟಗೆ ಆಗುತ್ತದೆ. ಅವುಗಳನ್ನೆಲ್ಲ ಜೋಡಿಸುವುದಕ್ಕಾಗಿ. ಮತ್ತೆ ಪೂರ್ತಿ ಸುಡ್ಲಿಕ್ಕಿಲ್ಲ ಹೆಣವನ್ನು. ಅರ್ಧ ಸುಟ್ಟ ಬಳಿಕ ನದಿಗೆ, ಗಂಗೆಗೆ. ಹೌದು. ಆ ಬಳಿಕ ಕಟ್ಟಿಗೆಯನ್ನೆಲ್ಲ ಪುನಃ ಒಟ್ಟು ಮಾಡಬೇಕು. ಹಾಗೆಯೇ ಬಂದ ಹೆಣಗಳನ್ನು ನೀನು ಸುಡಬೇಕು. ಇದು ಕಂಬಳಿ. ಚಳಿಗೆ ಹೊತ್ತುಕೊಳ್ಳುವುದಕ್ಕೂ ಆಗುತ್ತದೆ, ಬೇಕಾದರೆ ನಿನಗೆ ಉಡುಗುವುದಕ್ಕೂ ಆಗುತ್ತದೆ. ಇದು ನಿನ್ನ ರಕ್ಷಣೆಗೆ, ನಿನ್ನ ರಕ್ಷಣೆಗೂ ಆಗುತ್ತದೆ. ಇಲ್ಲಿ ಬಂದಂತಹ ಅವರನ್ನು ಓಡಿಸುವುದಕ್ಕೂ ಆಗುತ್ತದೆ. ಕಳ್ಳಕಾಕರೆಲ್ಲ ಬರ್ತಾರೆ, ಹೆಣವನ್ನು ಸುಡುವುದಕ್ಕೆ ಮುಂದಾಗುತ್ತಾರೆ. ನೀನು ರಕ್ಷಿಸಬೇಕು, ಮೋಸ ಮಾಡಲಿಕ್ಕಿಲ್ಲ. ಸ್ಮಶಾನ ಕಾಯುವ ಕೆಲಸ ಈಶ್ವರ ದೇವರ ಕೆಲಸ. ನೀನೇ ನನ್ನ ದೇವರು. ನಿಷ್ಠೆ ಬೇಕು. ಏನು ಹಾಗೆ ಪ್ರತಿನಿತ್ಯ ಹಾಗವನ್ನು ಮಾತ್ರ ಬರೆಯಬೇಡ. ಧರಣಿಯ ಮರಣ ದೇವಿಯಲಿಯುವ ತರಣ ನದಿ ಬದವಳಿದು ಬಾಯಾರುತ್ತ ಚೀರುತ್ತ ಸುರಿಸುತ್ತಲಿ ಕಂಬನಿಯ ಇತ್ತಲ ನಸಿ ಎನ್ನ ಅಮ್ಮಯ್ಯ ಅಮ್ಮ ಅಮ್ಮ ಉರಿ ಹತ್ತೀತು ಕಣ್ಣಿಗೆ ಉರಿ ಹತ್ತಿತು ಕಣ್ಣಿಗೆ ನಿತ್ಯ ಗಿಣಿಯ ನೀಡೋ ಅಮ್ಮಯ್ಯ
ನೆತ್ತಿಗೆ ಎಣ್ಣೆಯ ನಿಡು ಅಮ್ಮಯ್ಯ ಹೊರೆಗೂ ತಣಿದೆನು ದಮ್ಮಯ್ಯ ಹೊರೆಗೂ ತಣಿದೆನು ದಮ್ಮಯ್ಯ ಅಮ್ಮಯ್ಯ ಮಗನೇ, ಅಮ್ಮ, ಯಾಕೆ ಏನಾಯ್ತು ಕುಮಾರ? ಆಯಾಸ ಹೆಚ್ಚಾಗಿದೆ ತಾಯಿ. ಆಯಾಸ? ಹೌದಮ್ಮ, ಬಳಲಿಕೆ? ಹೌದಮ್ಮ. ಯಾಕೆ ಯಾಕೆ ಮಗನೇ? ಅಮ್ಮ, ಕುಶ ಸಮಿತಿಗಳನ್ನು ತರುವುದಕ್ಕಾಗಿಯೇ ಯಾವತ್ತೂ ಕಾನನ ಪ್ರದೇಶಕ್ಕೆ ಹೋಗುವವನು ನಾನು. ಯಾವತ್ತೂ ಕುಶ ಸಮಿತ್ತುಗಳನ್ನು ಹೊತ್ತು 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 ದೇಹವು ದಣಿದು ಹೋಗಿದೆ ಅಮ್ಮ. ಬಿಸಿಲಿನ ಬೇಗೆಗೆ ಕಣ್ಣು ಉರಿಯುತ್ತಾ ಇದೆ ಅಮ್ಮ. ನೀನೇ ಯಾವತ್ತು ನೆತ್ತಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದವಳು, ಈ ಕಾಲದಲ್ಲಿ ನೀನು ಎಣ್ಣೆ ಹಾಕುತ್ತಾ ಇಲ್ಲ ಅಮ್ಮ. ಅಮ್ಮ ಅಮ್ಮ, ಕಣ್ಣೆಲ್ಲ ಉರಿಯುತ್ತಾ ಉಂಟು. ಅದಕ್ಕಾಗಿ ಅಮ್ಮ ಅಮ್ಮ, ನಾನು ಇವತ್ತು ಹೋಗುವುದಿಲ್ಲ ಅಮ್ಮ. ಕೂಡದು ಮಗನೇ, ಹೋಗುದು ಇಲ್ಲ ಅಂತ ಆಡ್ಲಿಕ್ಕೆ ಇಲ್ಲ. ಯಾಕಮ್ಮ? ನೀನು ಹೋಗಲೇಬೇಕು. ಹೋಗು ಮಗನೇ. ಇಲ್ಲ ಇದ್ದರಲ್ಲ ತಾಯಿ. ನಿನ್ನ ಸ್ನೇಹಿತರು, ಅವರ ಜೊತೆ ಕೂಡಿ ಹೋಗು. ಸ್ನೇಹಿತರು ಅವರು ನಿನ್ನ ಎದುರಿಗೆ ಮಾತ್ರ ಸ್ನೇಹಿತರು ತಾಯಿ. ನನ್ನೊಂದಿಗೆ ಬಂದ ಮೇಲೆ ಕಾನನ ಪ್ರದೇಶದಲ್ಲಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಶಿವನೇ, ದಾರಿ ಕಾಣದೆ ಹೆದರಿ ಹೆದರಿ ನಾನು ಮನೆ ಸೇರಿದ ದಿನಗಳನ್ನೆಷ್ಟೋ ಉಂಟು ತಾಯಿ. ಹಾಗಾಗಿ ನಾವು ಹೋಗುವುದಿಲ್ಲ. ಧರಣಿ ಬದಿಗಿಳಿದು ತರಳನ ಮರುಗುತ್ತಿರಿ ನಿಜ ಜನನ ಕಾಣುತ್ತ ಹರ 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 ಎನ್ನುತ್ತ ನದಿ ಮರುಗುತ್ತಿಡುತ್ತ ತರಣಿ ಕುಲ ಜನ ಪುತ್ರನಿಗೆ ಈ ಪರಿಭವವು ಪ್ರಾಪ್ತಿಸಿದೆ ಎನ್ನುತ್ತ ತರುಣಿ ಮಣಿ ತನು ಜನನು ಮನ್ನಿಸುತ್ತ ಎಂದಳ ನಯನೇ ಚಿನ್ನ ನನ್ನ ಮುತ್ತು, ನನ್ನ ಬಂಗಾರ, ಚಿನ್ನ. ಅಳಲದಿರು ಬಹುಬರಿ ಚಿನ್ನ ಅಳದಿರು ಬಹುಬರಿ ವ್ಯರ್ಥ ಎಣ್ಣಿಸುತ್ತಿ ಪುಣ್ಯಹೀನರುಗಳು ನಾವಿಂದು ಪುಣ್ಯಹೀನರುಗಳು ನಾವಿಂದು ಎಂದು ಕಂಡ ನೋಡಿದೆ ಚಿನ್ನ ಅಳದಿ ಬಹುಬರಿ ಚಿನ್ನ ಅಳದಿರಲು ಅಳಬೇಡ ಮಗನೇ, ಅಳಬೇಡ. ಅಳದೆ ಏನು ಮಾಡಲಿ ತಾಯಿ? ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಚಿನ್ನ, ಏನಮ್ಮ? ನನ್ನ ರನ್ನ. ಅಳದಿರು ಮಗನೇ. ನಿನ್ನ ಕಷ್ಟ, ನಿನ್ನ ಸಂಕಟ, ವೇದನೆ, ಕಣ್ಣೀರು, ಆ, ನಿನ್ನ ಅಂತರಂಗ ಈ ತಾಯಿಗೆ ಅರ್ಥ ಆಗ್ತದೆ. ಹೇಗೋ ಇರಬೇಕಾದವನು, ಆ, ಎಲ್ಲಿಯೋ ಬೆಳೆಯಬೇಕಾದವನು. ಆ, ಆದರೆ ಇದೀಗ ನಿನ್ನ ತಂದೆ, ನನ್ನ ಗಂಡ, ನಮ್ಮೀರ್ವರನ್ನು ಸತ್ಯಕ್ಕಾಗಿ ಮಾರಾಟ ಮಾಡಿದ್ದಾರೆ ಮಗನೇ. ಆ, ಬ್ರಾಹ್ಮಣರ ಮನೆಯ ಊಳಿಗದ ಆಡುಗಳಾಗಿದ್ದೇವೆ. ಆ, ಕಣ್ಣು ಉರಿ ಬರ್ತದೆ, ಹೌದಮ್ಮ, ನೆತ್ತಿ ಸುಡ್ತದೆ. ಹೌದು ತಾಯಿ. ಏನು ಮಾಡೋಣ? ನೆತ್ತಿಗೆ ಎಣ್ಣೆಯನ್ನ ಕೊಡಿ, ಹೊಟ್ಟೆಗೆ ಅನ್ನವನ್ನ ಕೊಡಿ, ಉಡುವುದಕ್ಕೆ ಬಟ್ಟೆಯನ್ನ ಕೊಡಿ. ಹೀಗೆ ಕೇಳುವ ಯಾವ ಅಧಿಕಾರವು ನಮಗಿಂದು ಉಳಿದಿಲ್ಲ ಮಗನೇ, ಉಳಿದಿಲ್ಲ. ಅವರಾಗಿ ಕೊಟ್ಟರೆ ದಯನೀಯ ಸ್ಥಿತಿಯಲ್ಲಿ ನಾವು ಬೇಡಿ ಪಡೆಯಬಹುದಷ್ಟೇ. ನಿನ್ನ ತಾಯಿಯ ಈ ಕಷ್ಟವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ನೋಡು, ಏನಮ್ಮ? ಹಠ ಮಾಡಬೇಡ.
ಹಟ್ಟಿಯ ಕಡೆಗೆ ಹೋದರೂ ಸ್ಥಿತಿ ಏನು ಅಂತ ನಿನಗೆ ಗೊತ್ತಿದೆ. ಸಾಧು ಪ್ರಾಣಿಯಾದ ದನವು ನಮ್ಮನ್ನು ನೋಡಿ ಹಾಯ್ತದೆ ಮಗನೇ. ಪುಣ್ಯಹೀನರು ನಾವು, ಪುಣ್ಯಹೀನರು. ನೀನು ಹೋಗುವುದಿಲ್ಲ ಅಂತ ಆಡಿದರೆ ಮನೆ ಒಡತಿ ಗದರಿಸ್ತಾಳೆ. ನಿನ್ನನ್ನು ಬೈದರೆ ಚಿಂತೆ ಇಲ್ಲ ಮಗನೇ. ನನ್ನ ಕಣ್ಣೆದುರೇ ನಿನ್ನನ್ನು ಹಿಂಸಿಸ್ತಾಳೆ, ಹೊಡೆಯುತ್ತಾಳೆ, ಬಡಿಯುತ್ತಾಳೆ. ಈ ತಾಯಿ ಹೃದಯ ಅದನ್ನು ಹೇಗೆ ಸಹಿಸಿಕೊಳ್ಳಬೇಕು? ಹಾಗಾಗಿ ಹಠ ಮಾಡದೆ ನಿನ್ನ ಗೆಳೆಯರ ಜೊತೆಗೆ ಹೋಗು ಮಗನೇ. ಹಠ ಮಾಡಬೇಡ, ಹೋಗು. ಹೋಗುದಿಲ್ಲ. ಶಿವನೇ, ಬಾ ಮಗನೇ, ತಪ್ಪಾಯಿತು. ಯಾವ ಕೈಗಳಿಂದ ನಿನ್ನ ಕಣ್ಣೀರನ್ನು ಒರೆಸಬೇಕಿತ್ತು ಅದೇ ಕೈಯಿಂದ ನಿನ್ನ ಕೆನ್ನೆಗೆ ಒರೆದೆ ಮಗನೇ. ತಪ್ಪಾಯಿತು. ಅಪ್ಪನಿಗಂತೂ ಬೇಡವಾದ ನಿನಗೂ ಬೇಡಲ್ಲ. ಇಲ್ಲ 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 ಮಗನೇ, ಇಲ್ಲ. ಹಾಗೆ ಹೇಳಬೇಡ, ಹಠ ಮಾಡಬೇಡ. ಹೋಗು, ದರ್ಬೆಯನ್ನು ಖಂಡಿಸುವುದಕ್ಕಾಗಿ ಹೋಗು, ಕುಶ ಸಮೇತಗಳನ್ನು ತರುವುದಕ್ಕಾಗಿ ಹೋಗು. ಹೋಗ್ಲೇಬೇಕು, ಹೋಗು ಮಗನೇ, ಹೋಗ್ಲೇಬೇಕು. ಹೋಗು. ಆಯ್ತಮ್ಮ, ಹೋಗ್ತೇನೆ. ಮತ್ತೆ ಬರುವುದಿಲ್ಲ ನಾನು. ಕೂಡದು ಕುಮಾರ, ಮತ್ತೆ ಬರುವುದಿಲ್ಲ ಅಂತ ಆಡಬೇಡ. ಮನೆಯ ಒಳಗೆ ನಾವು ನಿಂತಿದ್ದೇವೆ. ವಾಸ್ತುದೇವತೆ ಅಸ್ತುದೇವತೆಗಳಿರ್ತಾರೆ. ಆಡಬಾರದನ್ನು ಆಡಿದ ಕಾಲಕ್ಕೆ ಎಲ್ಲಿಯಾದರೂ ವಸ್ತು ಅಂತ ಆಡಿದರೆ ಇಲ್ಲ ಶೋನೆ ಇಲ್ಲ. ಬರುವುದಿಲ್ಲ ಅಂತ ಹೇಳಬೇಡ, ಹೋಗಿ ಬರ್ತೇನೆ ಅಂತ ಹೇಳು. ಆದೀತಮ್ಮ, ಹೋಗಿ ಬಾ. ಹೋಗಿ ಬರ್ತೇನೆ ತಾಯಿ. ನಿನ್ನ ತಾಯಿ ನಿನಗಾಗಿ ಕಾಯ್ತಾಳೆ. ಬೇಗ ಬರ್ತೇನೆ. ತಿರುಗಿ ನೋಡುತ್ತಾ ಮತ್ತಲ್ಲಿ ನಿಲ್ಲುತ್ತ ಅಮ್ಮ ಮರುಗವೇ ನೀನು ಮರುಗಬಾರ್ದಮ್ಮ. ನನ್ನನ್ನು ಕಳುಹಿಸಿ ನೀನು ಮರುಗಿದ್ರೆ ನಾನು ಹೇಗಮ್ಮ ಹೋಗಲಿ? ಇಲ್ಲ, ನೀನು ಕಣ್ಣಿಳಿಸಬೇಡ. ಬೇಗ ಬರ್ತೇನೆ. ಮರುಗಬೇಡಮ್ಮ ಅಮ್ಮ ಎಂದು ಬೀಳುತ್ತ ತಿರುಗಿ ತರುವುದಕ್ಕಾಗಿ ವನಾಂತರಕ್ಕೆ ಬಂದಿದ್ದೇವೆ. ಓ, ಅಲ್ಲಿ ಹುತ್ತದ ಬದಿಯಲ್ಲಿ ದರ್ಬೆಯು ಕಾಣಿಸುತ್ತಾ ಇದೆ. ಹಾಗಾಗಿ ನೀವು ಇಲ್ಲೇ ಇರಿ, ನಾನು ಆದಷ್ಟು ಬೇಗ ಮೇಲಕ್ಕೆ ಹೋಗಿ ಕೊಯ್ದುಕೊಂಡು ಬರ್ತೇನೆ. ಇಲ್ಲೇ ಇರಿ, ಇಲ್ಲೇ ಇರಿ. ಒಮ್ಮೊಮ್ಮೆ ತಲೆಗೆತ್ತಿ ನೋಡಿ ಮಲಗುತ್ತ ಲೋಹಿತ, ಲೋಹಿತ, ಯಾಕೆ ಬಿಟ್ಟು ಬಂದಿರಿ? ನಾವು ಅವನೊಟ್ಟಿಗೆ ಭಯಗೊಳ್ತಾನೆ. ಮತ್ತೆ ಊಟಕ್ಕೆ ಕೈ ಹಾಕಿ ಹಾವು ಕಚ್ಚಿ ಸತ್ತೇ ಮಗನೇ ಮಡಿದೆಯಲ್ಲ
ಕಂದ ಮಗನೇ ಕಂದ. ಇಲ್ಲ ಲೋಹಿತ, ಇಲ್ಲ ಇಲ್ಲ ಇಲ್ಲ. ಇಷ್ಟು ಬೇಗನೆ ಬಾಳ ಭವಿತವ್ಯವನ್ನು ಮುಗಿಸಿ ತಾಯಿಯನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ. ನೀನು ಮಡಿಯುವುದಕ್ಕೆ ಹೇಗೆ ಸಾಧ್ಯ ಮಗನೇ, ಹೇಗೆ ಸಾಧ್ಯ? ಅವರಾಡಿದ್ದು ಸಟೆ, ಅವರಾಡಿದ್ದು ಸುಳ್ಳು. ಇಲ್ಲ, ಮಕ್ಕಳು ಸುಳ್ಳಾಡುವುದಕ್ಕುಂಟೆ? ಮಡಿದೆಯ ಕುಮಾರ, ಮಡಿದೆಯ? ಇಲ್ಲ ಶಿವನೇ, ನನ್ನ ಒಬ್ಬಂಟಿಗನಾಗಿ ಬಿಟ್ಟಿರುವುದಕ್ಕೆ ತಾಯಿಯಿಂದ ಹೇಗೆ ಸಾಧ್ಯವಾದೀತು? ಮನೆಯ ಒಡೆಯನಲ್ಲಿ ಆಜ್ಞೆಯನ್ನು ಬೇಡಿ ನನ್ನನ್ನು ಕಾಣುವುದಕ್ಕೆ ತಾಯಿ ಬರ್ತಾಳೆ ಮಗನೇ, ಬರ್ತಾಳೆ. ಹಡೆದೊಡಲು ಹುಡಿಯ ಮಗನೇ ಮಗಂಟೆಂದು ಕಡೆಗೆ ಹೆಚ್ಚುವ ಮನೋ ಹೊತ್ತಿ ಮುಗಿಯಿತು. ಮಗಂಟೆಂದು ಕಡೆಗೆ ಹೆಚ್ಚುವ ಮನೋ ಹೊತ್ತಿ ಮುಗಿಯಿತು. ಬಿಡದೆ ಅಡರಿದಿಟ್ಟಿಸಿ ಮಗನೇ ಕಂದ ನಲಿವಟ್ಟಿ ಕೆಟ್ಟು ನಲಿವಟ್ಟಿ ಕೆಟ್ಟು ಸೋಗಿದುವ ಕರಣಗಳು ಕಡಿಬಿಡಿದವು ಮಗನೇ ಒಸಿದು ಹೆಸರು ದಿಬ್ಬನಾಲಗಿಯ ಕುಡಿ ಮುರುಟಿತು. ನಾಲಗಿಯ ಕುಡಿ ಮುರುಟಿತು ಒಮ್ಮೊಮ್ಮೆ ನುಡಿಯ ಪಾಲಿ ಬಗಿವಿಯ ಹಡಿಗೆ ತುದು ಎಲೆ ಕಂದ ಎಂದೆನು ತೈಂದು ಮುಖಿ ಎಂದು ಮರುಗಿ ಬಾಯ್ ಬಿಟ್ಟಳು ಮಗನೇ ಕಂದ ಹಡೆದೊಡೆದು ನುಡಿಯ ಮಗನಿಗೆ ಕಂದ ಕಂದ
ಹೇಳು ಮಗನೇ, ಹೇಳು. ತಾಯಿ ಬಂದಿದ್ದಾಳೆ, ಒಮ್ಮೆ ಅಮ್ಮ ಅಂತ ಹೇಳು ಮಗನೇ. ರೋಹಿತ ಹೇಳು. ಹಾ ಕುಮಾರ ಹೇಳು ಮಗನೇ, ಹೇಳು 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 ಮಗನೇ. ಇಲ್ಲ ಶಿವನೇ, ಇಲ್ಲ. ದೇಹದ ಮರ್ಮ ಭಾಗಗಳನ್ನು ಮುಟ್ಟಿ ಪರೀಕ್ಷೆ ಮಾಡಿದರೆ ಪ್ರಾಣವಿಲ್ಲ. ಮಡಿದಿದ್ದಾನೆ, ಮಡಿದಿದ್ದಾನೆ. ಅಲ್ಲ, ನನ್ನ ಮಗ ಅಪಮೃತ್ಯುವಿಗೆ ತುತ್ತಾಗಿ ಬಿದ್ದಿದ್ದಾನೆ, ಸತ್ತು ಬಿದ್ದಿದ್ದಾನೆ ಶಿವನೇ, ಸತ್ತು ಬಿದ್ದಿದ್ದಾನೆ. ಹಡೆದೊಡಲು ಹುಡಿಯಾಯಿತು ಮಗನೇ, ಹಡೆದೊಡಲು ಹುಡಿಯಾಯಿತು. ನವಮಾಸ ಪರ್ಯಂತ ನಿನ್ನನ್ನು ನನ್ನ ಈ ಉದರದಲ್ಲಿ ಹೊತ್ತು 10ನೇ ತಿಂಗಳಿಗೆ ಲೋಕದ ಬೆಳಕನ್ನು ಕಾಣಿಸಿದ ತಾಯಿ ನಾನು. ನನ್ನೆದೆಯ ರಕ್ತವನ್ನೇ ಸ್ತನ್ಯಪಾನವನ್ನಾಗಿಸಿ ಉಣಿಸಿದೆ ಮಗನೇ. ಪ್ರಸವ ವೇದನೆಯನ್ನು ಅನುಭವಿಸುವಾಗ ನಾನು ಕಣ್ಣೀರು ಹಾಕಲಿಲ್ಲ. ನಾಳೆ ಹುಟ್ಟುವ ನಿನ್ನಿಂದ ಸುಖವನ್ನು ಹೊಂದುತ್ತೇನೆ ಅನ್ನೋ ಬಲವಾದ ನಿರೀಕ್ಷೆ ನನ್ನ ಸಂತೋಷಕ್ಕೆ ಕಾರಣವಾಯಿತು ಕುಮಾರ. ಆದರೆ ಇಂದು ನಾನು ಕಟ್ಟಿಕೊಂಡ ಕನಸೆಲ್ಲವೂ ನುಚ್ಚು ನೂರಾಯಿತು ಮಗನೇ, ನುಚ್ಚು ನೂರಾಯಿತು. ಮಗ 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 ಮಗನಿದ್ದಾನೆ ಹೀಗೆನ್ನುವ ಹಾಗೆ ಹೇಳಿ ಕಡಗಿ ಹೆಚ್ಚುವ ಮನವು ಹೊತ್ತಿ ಹೊಗೆಯಿತು ಕುಮಾರ, ಹೊತ್ತಿ ಹೊಗೆಯಿತು. ನನ್ನ ಒಡಲಿಗೆ ಕಿಚ್ಚಿನ ಕೊಲ್ಲಿಯನ್ನೇ ಇಟ್ಟು ಬಿಟ್ಟೆಯಲ್ಲ ಕುಮಾರ, ಕಿಚ್ಚಿನ ಕೊಳ್ಳಿಯನ್ನೇ ಇಟ್ಟು ಬಿಟ್ಟೆಯಲ್ಲ. ಇಲ್ಲ, ನನ್ನ ನಾಲಗೆಯ ಕುಡಿ ಮುರುಟಿತು ಮಗನೇ. ನಿನ್ನ ಮಾತುಗಳನ್ನು ಕೇಳುತ್ತಿದ್ದ ನನ್ನ ಕಿವಿಗಳು ಎಂದು ಕಿವಿಡಾದವು ಕುಮಾರ. ನಿನ್ನನ್ನೇ ನೋಡಿ ಸಂತೋಷವನ್ನು ಅನುಭವಿಸುತ್ತಿದ್ದ ನನ್ನ ಕಣ್ಣುಗಳು ಎಂದು ಕುರುಡಾದವು ಮಗನೇ, ಕುರುಡಾದವು. ಇಲ್ಲ 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 ಶಿವನೇ. ಸಿರಿಗೋದ ಮರುತವನು ಸಿರಿಗೋದ ಮರುತವನು ನೆಲೆಗೆಡ ಚಿಂತೆಯನು ನಾಚಿಕೆಯ ನರಿಯ ದಂಡರ ಮನೆಯ ತೊತ್ತ ಭಂಗವ ನಿಮ್ಮಯ್ಯ ನೆರೆದು ಮನೆಯವರೀದಿ ಕರಕರಿಪ ದುಃಖವನು ತರಳ ನಿನ್ನನು ನೋಡಿ ಮರೆತೆ ಮಗನೇ. ಮರಿಯು ಪರಿಣಾಮವು ಧರಿತಲ್ಲಿ ಬೆನ್ನಗೋಡು ಇನ್ನಾರ ನೋಡಿ ಮರೆದು ಬಿಡುದಳು. ಸಿರಿ ಹೋದ ಮರುಗವನು ನೆನೆಗೆಟ್ಟ ಚಿಂತೆಯನು ಪರದೇಶವಂಗನಾಚಿಕೆಯ ನರಿಯದ ಅನ್ಯರ ಮನೆಯ ತೊತ್ತಾದ ಭಂಗಮನು ನಿಮ್ಮಯ್ಯ ಗಜ್ಜಾತವಾದಳನು ನೆರೆದು ಮನೆಯವರೀದಿ ಕರಕರಿ ಬದುಕವನು ತರಣವು ನೋಡಿ ಮರಿದು ಪರಿಣಾಮವು ಧರಿಸುತ್ತಿಲ್ಲ ಗೋಣ ಕೊಯ್ದಿ ಇನ್ನಾರ ನೋಡಿ ಮರಿದು ಮಗನೇ ಕಂದ ಮಗನೇ ಕಂದ ಕಂದ ನನ್ನ ಬದುಕಿನ ಸರ್ವ ಸಂಪದವನ್ನು ಈ ವೇಳೆಗೆ ನಾನು ಕಳೆದುಕೊಂಡೆ ಮಗನೇ, ಕಳೆದುಕೊಂಡೆ. ಚಂದ್ರಮತಿ ನತದೃಷ್ಟಳಾಗಿ ನಿಂತಿದ್ದಾಳೆ, ಹತಾಶಳಾಗಿ ಕುಳಿತು ಬಿದ್ದಿದ್ದಾಳೆ. ನನ್ನವರು ನನ್ನ ಹತ್ತಿರ ಬಂದು, ಚಂದ್ರಮತಿ, ವಿಶ್ವಾಮಿತ್ರ ಮುನಿಗಳಿಗೆ ಹೀಗೆ ಮಾತು ಕೊಟ್ಟಿದ್ದೇನೆ, ಕೊಡುವುದಕ್ಕುಂಟು, ಏನು ನಿನ್ನ ಮತಿಯಿಂದ ಕೇಳಿದಾಗ ನಾನು ಕುಸಿದು ಬೀಳಲಿಲ್ಲ. ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯವು ಅದೇ ಎನ್ನುವ ಹಾಗೆ ಹೇಳಿದೆ, ಸಮ್ಮತಿಸಿದೆ. ಸಕಲ ರಾಜ್ಯ ಅಧಿಕಾರವನ್ನು ವಿಶ್ವಾಮಿತ್ರಗಳಿಗೆ ಒಪ್ಪಿಸಿದ ಕಾಲಕ್ಕೆ ನಾನು ಕುಸಿಯಲಿಲ್ಲ ಮಗನೇ, ನಾನು ಕಣ್ಣೀರಿಳಿಸಲಿಲ್ಲ.
ಕಾಡಿನ ಮಧ್ಯೆ ಕಲ್ಲು ಮುಳ್ಳುಗಳನ್ನು ತುಳಿದು ಬರುವ ಕಾಲಕ್ಕೆ ಪ್ರಾಕೃತಿಕವಾದ ದೇಹಾಯಾಸಕ್ಕೆ ನಾನು ಬಳಲಿದ್ದೇನೆ ಹೊರತು ನಾನು ಧೃತಿ ಕೆಡಲಿಲ್ಲ. ಬೆಂಕಿಗೆ ಇನ್ನೇನು ನಮ್ಮ ಬದುಕು ಆಹುತಿಯಾಗ್ತದೆ ಎನ್ನುವ ಕಾಲಘಟ್ಟದಲ್ಲಿ ಆ ದೇವನೇ ಮುಕುಂದನೇ ನಮ್ಮನ್ನು ಬಂದು ಕಾಪಾಡಿದ, ಉದ್ಧರಿಸಿದ. ನಾನು ಧೃತಿಗೆಡಲಿಲ್ಲ. ಸತ್ಯಕ್ಕೆ ಬೇಕಾಗಿ ಆಚರಿಸಿದ, ಧರ್ಮಕ್ಕೆ ಬೇಕಾಗಿ ನನ್ನವರಾಡಿದ ಮಾತಿಗೆ ಬೇಕಾಗಿ ನನ್ನನ್ನು ಮಗನನ್ನು ಮಾರಾಟ ಮಾಡಿ ಅಂತ ಹೇಳಿದೆ. ನನ್ನವರು ಮಾರಿದ ಕಾಲಕ್ಕೂ ನಾನು ಕಣ್ಣೀರಿಳಿಸಲಿಲ್ಲ, ನಾನು ನೊಂದುಕೊಳ್ಳಲಿಲ್ಲ. ಸತ್ಯಕ್ಕಾಗಿ ಅವರು ಮಾಡಿದ್ದು ಅಂತ ಸ್ವೀಕರಿಸಿದೆ. ನಮ್ಮ ಮನೆಯನ್ನು, ನಮ್ಮ ರಾಜ್ಯವನ್ನು ಬಿಟ್ಟು ಇನ್ನೊಬ್ಬರ ಮನೆಯ ಆಳಾಗಿ ಕೈಯ ತುತ್ತಾಗಿ ಬದುಕು ಕಟ್ಟಿಕೊಳ್ಳಬೇಕಾದ ಹೀನ ಸ್ಥಿತಿ ಬಂದರು ನಾನು ಯೋಚನೆ ಮಾಡಲಿಲ್ಲ, ನಾನು ನೊಂದುಕೊಳ್ಳಲಿಲ್ಲ. ಮಗನೇ, ಕೈ ಹಿಡಿದ ಅರಸ ನನ್ನನ್ನು ಬಿಟ್ಟು ದೂರ ಸರಿದರು, ಅಗಲಿದರು. ಅವರ ಅಗಲುವಿಕೆಯನ್ನು ಸಹಿಸಿಕೊಂಡೆ. ಯಾಕೆ ಗೊತ್ತೇ? ಮಗನಾದ ನೀನಿದ್ದಿ ಎನ್ನುವ ಕಾರಣಕ್ಕೆ. ಚೊಚ್ಚಲ ಕುಮಾರ, ಚಂದ್ರಮತಿಯ ಮಗ ಲೋಹಿತಾಶ್ವ ಒಬ್ಬ ಸಾಕು ನನ್ನ ಗರ್ಭವನ್ನು ಪಾವನಗೊಳಿಸುವುದಕ್ಕೆ. ನಮ್ಮ ಕಷ್ಟ ಎಲ್ಲವೂ ದೂರವಾಗ್ತದೆ ಎನ್ನುವ ನಿರೀಕ್ಷೆಯಿಂದ ನಿನ್ನ ಮುಖ ನೋಡಿ ಸಕಲ ಯಾತನೆಯನ್ನು, ವೇದನೆಯನ್ನು ನಾನು ಮರೆಯುತ್ತಿದ್ದೆ ಮಗನೇ. ಆದರೆ ಇದೀಗ ನಿನ್ನ ತಂದೆ, ನನ್ನ ಗಂಡ ಸಕಲವನ್ನು ಸಂಪಾದಿಸಿ ನಮ್ಮ ಮನೆಯ ಕಡೆಗೆ ಸಾಗಿ ಬಂದು, ಚಂದ್ರಮತಿ ಎಲ್ಲಿ ಲೋಹಿತ ಕರೆ, ನನ್ನ ಮಗನನ್ನೊಮ್ಮೆ ತೋರಿಸುವಂತ ಕೇಳಿದರೆ ಯಾವ ನಾಲಗೆಯಲ್ಲಿ ಉತ್ತರಿಸಲಿ ಮಗನೇ, ಯಾವ ನಾಲಗೆಯಲ್ಲಿ ಉತ್ತರಿಸಲಿ? ಕುಮಾರ, ನನ್ನ ಕೊರಳನ್ನೇ ಕೊಯ್ದು ಬಿಟ್ಟೆ ಮಗನೇ, ಧರಣಿ ಬದಿಗೆ ಬಳಿಕ ಭೂಪನ ತರುಣಿ ಎಚ್ಚೆತ್ತಿದ್ದು ನಾನೀ ಪರಿಯೊಳತ್ತರಿಗೆ ಬರುವೆ ಇನ್ನು ಬಾಲಕನ ಬರೆದಿಕೊಂಡು ಇದೀಗ ಸುಡುವಿನು ವರ ಸ್ಮಶಾನದೊಳಗೆನು ದಲಾಚಣ ತರಣಿ ತಾನೀ ಶವವ ಹೊತ್ತೈ ತಂದ್ರ ಇರುಳಿನಲ್ಲಿ ಓಂ ನಮಃ ಶಿವಾಯ ಹರವೋ ನಮೋ ಭವನೆಂದು ಸ್ಮರಿಸಲು ಚಂದ್ರಮತಿ ತರುಣಿ ಬಳಿಕ ಅವರ ಸ್ಮಶಾನದೊಳಿರುವ ಒಣಗಾಗಲವೆಲ್ಲವ ಭರದಿ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿದೆ ಒಣಗಾಗಲವೆಲ್ಲವ ಭರದಿ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿ ಮರುಮುದಲಿಯೇ ತರುಣಿ ಪರದಿ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿ ಮರುಮುದಲಿಯೇ ಉರಿಗೊಳಿಸಲಾಚಣ ಇರಲಿಲ್ಲ. ಆದರೆ ದಯಮಾಡಿ ಒಂದು ಅವಕಾಶವನ್ನು ಮಾಡಿಕೊಡು. ನನ್ನ ದೀನತೆಯನ್ನು ಅರ್ಥ ಮಾಡಿಕೊ. ನನ್ನ ಈ ದುಸ್ಥಿತಿಯನ್ನು ತಿಳಿದು ವ್ಯವಹಾರ ಮಾಡು, ಕರುಣೆಯಿಂದ ವ್ಯವಹಾರ ಮಾಡು. ದಮ್ಮಯ್ಯ ಒಂದು ಅವಕಾಶ. ಹೆಣ ಸುಡುವವರು ಒಂದು ಬಟ್ಟೆ, ಹೆಣನಕ್ಕಿ ಒಂದು ಹಾಗ ಇಷ್ಟನ್ನು ಒಪ್ಪಿಸು, ಆಮೇಲೆ ಹೆಣ ಸುಡು. ಸುಡುಗಾಡಿ ನುಡಿಯ
ಸುಡುಗಾಡಿ ನುಡಿಯಾಗಿ ನೀ ಬೀಳಿದಷ್ಟು ನಾ ಕೊಡುವಿನೆಂದರೆ ಕೈಯೊಳೆಯುವ ಕಡನ ನಂಬುವರಿವನ ಗುರು ಕರಿಯರು ಮತ್ತೆ ಈ ಪೊಡವಿಗಳಗಿಗ ಜನರು ಸುಡುಗಾಡಿ ನುಡಿಯ ಪುಣ್ಯಾತ್ಮ, ನಿನ್ನ ನಿಬಂಧನೆಗಳು ನನಗೆ ಈಗ ಅರ್ಥವಾಯಿತಷ್ಟೇ. ಕೊಡು ಕೊಡು ಅಂತ ಹೇಳ್ತಾ ಇದ್ದಿ. ದಮ್ಮಯ್ಯ, ಒಂದು ಸಲ ಕರುಣೆ. ಸತ್ತು ಬಿದ್ದವನು ನನ್ನ ಮಗ ಅಲ್ಲ, ನಿನ್ನ ಮಗನನ್ನು ಹಾಗೆ ತಿಳಿದು ಭಾವಿಸು. ಒಂದು ಸ್ವಲ್ಪ ಕರುಣೆಯಿಂದ ವ್ಯವಹಾರ ಮಾಡು, ಕರುಣೆಯಿಂದ ವ್ಯವಹಾರ ಮಾಡು. ನಿನ್ನ ಮಗ ಸತ್ತಿದ್ದಾರೆ, ಆದರೂ ನನ್ನ ಮಗ ಅಂತ ಭಾವಿಸಬೇಕು ಅಂತ ನೀ ಹೇಳಿದ್ದಕ್ಕಾಗಿ ಒಂದು ಸ್ವಲ್ಪ ಮೃದು ಧೋರಣೆ. ಹೆಣನಕ್ಕಿ ಅದು ನನ್ನ ಹೊಟ್ಟೆ ತುಂಬಿಸುವುದಕ್ಕೆ, ಹೆಣದ ಬಟ್ಟೆ ಅದು ನನ್ನ ಮಾನ ಮುಚ್ಚುವುದಕ್ಕೆ. ನಿನ್ನ ಮಗನಿಗಾಗಿ ಅತ್ಲಾ ನನ್ನ ಮಗನಿಗಾಗಿ ಇವತ್ತೊಂದು ಉಪವಾಸ ಇರ್ತೇನೆ. ಒಂದು ಬಟ್ಟೆ ಇಲ್ಲದಿದ್ದರೆ ಏನೂ ಆಗುವುದು ಬೇಡ, ಆಗುವುದಕ್ಕೆ ಏನೂ ಇಲ್ಲ. ಆದರೆ ನನ್ನ ಯಜಮಾನನಿಗೆ ಕೊಡಬೇಕಾದಂತಹ ಒಂದು ಹಾಗ ಅದನ್ನು ಕೊಡು, ಆಮೇಲೆ ಹೆಣ ಸುಡು. ಹೇಗೆ ಕೊಡಲಿ? ಎನ್ನರಸ ನನ್ನನ್ನು ನನ್ನ ಮಗನನ್ನು ಸತ್ಯಕ್ಕಾಗಿ ಮಾರಾಟ ಮಾಡಿದ್ದಾರೆ. ನಾವೀರ್ವರು ಇನ್ನೊಬ್ಬನ ಮನೆಯ ಆಳುಗಳು. ಆದರೆ ನನ್ನ ದೀನತೆಯನ್ನೊಮ್ಮೆ ನೋಡು. ಯಾವ ಮಗ ನನ್ನ ಹೆಣಕ್ಕೆ ಕೊಳ್ಳಿ ಇರಬೇಕಿತ್ತು, ಆ ಮಗನನ್ನೇ ಹೆಗಲಿಗೇರಿಸಿಕೊಂಡು ಸ್ಮಶಾನಕ್ಕೆ ಎಳೆದು ತರುವಂತಹ ದುಸ್ಥಿತಿ. ಅಯ್ಯ ದಮ್ಮಯ್ಯ, ಕರುಣೆಯಿಂದ ವ್ಯವಹಾರ ಮಾಡು. ಈತನು ಅನ್ಯನು ಅಂತ ಭಾವಿಸಬೇಡ. ಈತನನ್ನು ಹೀನ ಮನೆತನದವನನ್ನು ಹಾಗೆ ತಿಳಿಯಬೇಡ. ಈತನ ವ್ಯಕ್ತಿತ್ವವನ್ನು ಕಡೆಗಣಿಸಬೇಡ. ಹರಿಶ್ಚಂದ್ರ ನೃಪತಿಯ ಮಗನಿದ್ದಾನೆ, ಈ ದುಸ್ಥಿತಿಯನ್ನು ಅನುಭವಿಸಿದ್ದಾನೆ. ದಮ್ಮಯ್ಯ ದಮ್ಮಯ್ಯ ದಮ್ಮಯ್ಯ, ಕೊಡುವುದಕ್ಕಿಲ್ಲ, ಕೊಡುವುದಕ್ಕಿಲ್ಲ. ನಿನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲ, ಏನೇನೂ ಇಲ್ಲ, ಏನೂ ಇಲ್ಲ. ಸುಳ್ಳು ಹೇಳ್ತೀಯೇನೆ? ಜಾಗ್ರತೆ, ಜಾಗ್ರತೆ. ಸುಳ್ಳು, ಆ ಒಂದು ಮಾತನ್ನು ನಾನು ಯಾವ ಕಾಲಕ್ಕೂ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನನ್ನವರು ಒಂದು ಸುಳ್ಳನ್ನು ಆಡುತ್ತಿದ್ದಲ್ಲಿ ನನ್ನ ಮಗ ಇಂದು ಅನಾಥ ಶವವಾಗಿ ಬಿದ್ದಿರಬೇಕಾದ ಸ್ಥಿತಿ ಬರ್ತಿರಲಿಲ್ಲ. ನನ್ನವರು ಒಂದು ಸುಳ್ಳನ್ನು ಆಡುತ್ತಿದ್ದಲ್ಲಿ ನಾವು ಸಕಲವನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿ ಬರ್ತಿರ್ಲಿಲ್ಲ. ಜಾಗ್ರತೆ, ಜಾಗ್ರತೆ. ನಿನ್ನನ್ನು ಗಂಡ ಮಾರಿದ್ದಾನೆ, ನಿನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲ, ಏನೂ ಇಲ್ಲ. ಮತ್ತ್ಯಾಕೆ ನಿನ್ನ ಮಾಂಗಲ್ಯ ಕೊಡು. ಮಾಂಗಲ್ಯ ಕೇವಲ ನನ್ನವರಿಗಷ್ಟೇ ಕಾಣಿಸಬಹುದಾದ ಮಾಂಗಲ್ಯ, ಧವಳ ಮಾಂಗಲ್ಯ. ಒಬ್ಬ ಸ್ಮಶಾನ ಕಾಯುವವ ನೋಡಿ ಹೇಳ್ತಾನೆ ಅಂತಾದರೆ, ಶಿವನೇ ಶಿವನೇ, ನನ್ನ ಅರಸನಿಗೆ ಏನಾದರೂ ಆಗಬಾರದಾಗಿದೆಯೇ? ಕೇಡು ಕಾದಿದೆಯೇ ಶಿವನೇ? ಇಲ್ಲ ಇಲ್ಲ, ನನ್ನವರ ಸತ್ಯ ಯಾವ ಕಾಲಕ್ಕೂ ನನ್ನವರನ್ನ ಕೈ ಬಿಡದು. ಹಾಗಾದರೆ ನನ್ನ ಧವಳ ಮಾಂಗಲ್ಯ ಈತನಿಗೆ ಹೇಗೆ ಕಾಣಿಸಿತು? ಕಟ್ಟಿದವನೇ, ಹಾಗೆ ಭಾವಿಸಬಾರದು. ಯಾರು ನೀನು? ನನ್ನ ಮಾಂಗಲ್ಯವನ್ನು ಕೇಳುತ್ತಿರುವೆಯಲ್ಲ, ಯಾರು ನೀನು? ಮುಖ ತೋರಿಸು, ಮುಖ ತೋರಿಸು. ಎನ್ನರ ಮನಗೆ ಪರಿಭವವು ಪ್ರಾಪ್ತಿಸಿದೆ. ಹರ 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 ಹರ. ಶಿವನೇ ಶಿವನೇ, ಸ್ವಾಮಿಯೇ, ಏನಿದು ಏನಿದು? ಚಂದ್ರಮತಿ, ಹೆಣವನ್ನು ನೀನು ಇಡುವಾಗಲೇ ನನಗೆ ನಿನ್ನ ಪರಿಚಯವಾಗಿತ್ತು. ನನ್ನನ್ನು ನೀನು ಗುರುತು ಹಚ್ಚಿದೆ ಅಂತಾದ್ರೆ ನಿನ್ನ ಮನಸ್ಸು ನೋಯುತ್ತದೆ ಎನ್ನುವುದಕ್ಕಾಗಿ ನನ್ನ ಮುಖವನ್ನು ಅಡಗಿಸಿದೆ. ಯಾಕಿ ವೇಷ ಪ್ರಭು, ಯಾಕಿ ಸ್ಥಿತಿ? ವೇಷವಲ್ಲ, ಮತ್ತೇನು? ನಿಮ್ಮನ್ನು ಮಾರಾಟ ಮಾಡಿದ ಮೇಲೆ ಸಿಕ್ಕಿದ ದ್ರವ್ಯವನ್ನು ನಕ್ಷತ್ರಿಕ ಮಹಾನುಭಾವನ ಕೈಯಲ್ಲಿಟ್ಟಾಗ ಹೇಳಿದ ನನಗೆ ಸೇರಬೇಕಾದ ಸಂಬಳ ಬಂತು, ಆದರೆ ಗುರುಗಳಿಗೆ ಕೊಡಬೇಕಾಗಿತ್ತು, ಇನ್ನೂ ಬಾಕಿ ಇದೆ ಅಂತ.
ಊರುಗಳಿಗೆ ಸಂದಾಯವಾಗಬೇಕಾದಂತಹ ದ್ರವ್ಯವನ್ನು ಸಂಗ್ರಹಿಸುವುದಕ್ಕಾಗಿ ಸ್ಮಶಾನದೊಡೆಯರಾದಂತಹ ವೀರಬಾಹುವಿಗೆ ನನ್ನನ್ನು ನಾನು ಒಪ್ಪಿಸಿಕೊಂಡೆ ಚಂದ್ರಮತಿ. ಅಲ್ಲಿನ ನಂತರ ಹೆಣ ಸುಡುವ ಕಾಯಕಕ್ಕೆ ಈ ಕಾಯವನ್ನು ಒಡ್ಡಿಕೊಂಡೆ. ಹೆಣ ಸುಡುವುದೇ? ನಿನ್ನ ರಸನಾದಂತಹ ನಾನು ಸ್ಮಶಾನದಲ್ಲಿ ಹೆಣ ಸುಡುತ್ತಾ ಇದ್ದೇನೆ ಎನ್ನುವುದು ತಿಳಿಯುತ್ತದೆ. ಅಯ್ಯೋ, ಮಗ ಸತ್ತ. ಆ ವೇದನೆಯ ಜೊತೆಯಲ್ಲಿ ಈ ನೋವು ಒಟ್ಟಾಗಿ ನಿನಗೆ ಮತ್ತಷ್ಟು ನೋವು ಕೊಡುವುದಕ್ಕೆ ಮನಸ್ಸಾಗದೆ ಹೋಗುವುದಿದ್ರೆ ಹೋಗು, ಏನಾದರೂ ಆಗುವುದಿದ್ರೆ ಆಗಲಿ ಅಂತ ಸಾಗ ಹಾಕಿದೆ. ನಮ್ಮ ಮಗ ರೋಹಿತಾಶ್ವ ಹೇಗೆ ಸತ್ತ? ಹೇಗೆ ಸತ್ತ? ದರ್ಬೆಯನ್ನು ಸಂಗ್ರಹಿಸುವುದಕ್ಕಾಗಿ ಕಾಡಿನ ಕಡೆಗೆ ಹೋದ ಮಗ ಹುತ್ತದಿಂದ ಹೊರಬಂದ ಘಟಸರ್ಪದ ವಿಷಕ್ಕೆ ತುತ್ತಾಗಿ ಪ್ರಾಣ ಸಾವು ಸಹಜದ ಧರ್ಮ, ಆದರೆ ಹಾವು ಕಚ್ಚಿ ಸತ್ತನೇ ನಮ್ಮ ಮಗ. ಹೌದು ಪ್ರಭುವೇ, ದುರ್ಮರಣಕ್ಕೆ ಒಳಗಾದರೆ ಮೃತ್ಯು. ಭಗವದಿಚ್ಛೆ ಕಾಶಿಯ ಸ್ಮಶಾನದಲ್ಲಿ ಅವನ ಹೆಣ ಸುಡಲ್ಪಡಬೇಕು ಅಂತ ಇದ್ರೆ ಹರನ ಇಚ್ಛೆ ಅಂತ ನಾನು ಭಾವಿಸ್ತೇನೆ. ಆದರೆ ಚಂದ್ರಮತಿ, ನನ್ನ ಅಸಹಾಯಕತೆಯನ್ನು ಅರ್ಥ ಮಾಡು. ನನ್ನನ್ನು ನಾನು ಸ್ಮಶಾನದೊಡೆಯನಿಗೆ ಒಪ್ಪಿಸಿಕೊಂಡಿದ್ದಾನೆ. ಅವ ಹೇಳಿದ್ದಾನೆ, ಕೆಲಸ ಕೊಡುವಾಗಲೇ ಅನೃತವಾದಿ ಆಗಬೇಡ, ಎಲ್ಲಿಯಾದರೂ ನನಗೆ ವಂಚನೆ ಮಾಡಬೇಡ ಅಂತ. ಕೊಡಬೇಕಾದ ಭಾಗವನ್ನು ಕೊಡದೆ ನಾವು ಹೆಣವನ್ನು ಸುಟ್ಟೆವು ಅಂತಾದರೆ ಯಜಮಾನನಿಗೆ ದ್ರೋಹ ಮಾಡಿದಂತಹ ದೋಷಕ್ಕೆ ನಾನು ಒಳಗಾಗ್ತೇನೆ. ಆದ್ದರಿಂದ ಚಂದ್ರಮತಿ, ಎಲ್ಲಿಯಾದರೂ ಕೇಳು. ಮಗನ ಉಪನಯನಕ್ಕೆ ಅಂತ ಕೇಳಬೇಡ, ಮಗನ ಮದುವೆಗೆ ಅಂತ ಕೇಳಬೇಡ, ಮಗನಿಗೆ ಹೊಸತಾದ ಉಡುಪನ್ನು ತಂದುಕೊಳ್ಳುವುದಕ್ಕೆ ಅಂತ ಕೇಳಬೇಡ. ಸತ್ತ ಮಗನ ಹೆಣವನ್ನು ಭಸ್ಮ ಮಾಡುವುದಕ್ಕೆ ಒಂದು ಹಾಗ ಯಾರಾದರೂ ಕೊಡಿ ಅಂತ ಮಾತೃ ಹೃದಯ ಉಳ್ಳ ನೀನು ಕೇಳಿದ್ರೆ ತಾಯಿ ಹೆತ್ತ ಮಕ್ಕಳು ಯಾರಾದರೂ ನಿನ್ನನ್ನು ಸಹಕರಿಸಿ ಯಾರು? ನಿನಗೆ ಸಿಕ್ಕಿತ್ತು ಚಂದ್ರಮತಿ. ನನ್ನ ಸತ್ಯ ಸಾಯದಂತೆ ಉಳಿಸಬೇಕು ಅಂತಾದ್ರೆ ಭಾಗವನ್ನು ತಂದು ಕೊಡಲೇಬೇಕು ನೀನು. ಪ್ರಭುವೇ, ಬದುಕಿನಲ್ಲಿ ತನಗೇನು ಬೇಡ, ಇದ್ದದೆಲ್ಲವನ್ನು ನಿಮಗೆ ಒಪ್ಪಿಸ್ತೇನೆನ್ನುವ ಹಾಗೆ ಆಡಿ ವಿಶ್ವಾಮಿತ್ರರ ಪದತಳದಲ್ಲಿ ಸರ್ವವನ್ನು ಸಮರ್ಪಿಸಿ ಬಂದ ನಿಮಗಿಂದು ಒಡೆಯನ ಆಜ್ಞೆಯನ್ನ ಮೀರುವುದಕ್ಕಾಗುವುದಿಲ್ಲ. ಎಲ್ಲ ಮಗನ ಹೆಣ ಸುಡು ಮಗ ಅಂತ ಭಾವಿಸಿ ನಾ ಬರುವಲ್ಲಿಯವರೆಗೆ ಅವನನ್ನು ನೋಡಿಕೊಳ್ಳಬಹುದೇ ಪ್ರಭುವೇ? ಇಷ್ಟು ದಿನ ನೀನು ನೋಡಿಕೊಂಡೆ, ಇವತ್ತೊಂದು ದಿನ ಆ ಹೆಣವನ್ನು ಈ ಹೆಣ ನೋಡಿಕೊಳ್ತದೆ. ಹೋಗಿ ಹೋಗಿ ಬರ್ತೇನೆ, ಹೋಗಿ ಹೋಗಿ ಬರ್ತೇನೆ, ಹೋಗಿ. ಬಲಿದ ಪದ್ಮಾಸನ ಮುಗಿದ ಅಚ್ಚಿ ಮುಚ್ಚಿದ ಜಲವೆತ್ತಿ ಗುರು ವಸಿಷ್ಠಂಗಿರಿ ಕಲಿಗರಿ ಸತ್ಯ ಬಿರದಿ ಬಾಳಲಿ ಮಗನು ಮುಕ್ತನಾಗಲಿ ಮಂತ್ರೀಂದ್ರನಿನುದಾಗಲಿ ರಾಜ್ಯದೊಡೆಯ ವಿಶ್ವಾಮಿತ್ರ ನಿತ್ಯನಾಗಲಿ ಹರಕೆ ಹೊಡೆಯಿಂದಳು ಹರಿಶ್ಚಂದ್ರ ಸತ್ಯವೆರಸಿ ಬಾಳಲಿ. ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ, ನನ್ನ ಮಗ ಮುಕ್ತನಾಗಲಿ, ರಾಜ್ಯದ ಒಡೆಯನಾಗಿರುವಂತಹ ವಿಶ್ವಾಮಿತ್ರ ಮುನಿಗಳು ಬದುಕಿನಲ್ಲಿ ಧನ್ಯತೆಯನ್ನು ಹೊಂದಲಿ, ನಿತ್ಯತೆಯನ್ನು ಪಡೆಯಲಿ, ಮಂತ್ರಿವರೇಣ್ಯರು ನೆನೆದುದಾಗಲಿ, ನಮ್ಮನ್ನು ನಂಬಿದ ಸಕಲರಿಗೂ ಹಿತವೇ ಒದಗಿ ಬರಲಿ.
ಅದಕ್ಕಿಂತಲೂ ಮಿಗಿಲಾಗಿ ಕೋಟಿ ಕೋಟಿ ಜನ್ಮಗಳು ನನಗೆ ಒದಗಿ ಬಂದರು ಸತ್ಯ ಬೆರೆಸಿ ವಿಜೃಂಭಿಸುವಂತೆ ಬಾಳ ನೌಕೆಯನ್ನು ಸಾಗಿಸಿದ ಹರಿಶ್ಚಂದ್ರ ಭೂಪತಿಯೇ ನನಗೆ ಗಂಡನಾಗಿ ಒದಗಲಿ. ಶಿವನೇ ನನಗೆ ಗಂಡನಾಗಿ ಹರಮೆಯನ್ನಯೋ ತರುಣಿಯೊಳಗಿರ ಬರಿಯ ಬೇತನ ಬೊಡೆಯನೆಯೊಳು ಮೆರವನಾರಿಗೆ ನಿಂದು ಬೇದವರ್ಯಾರು ಭೂಮಿ ಬಗೆ ಸರಸಿದು ಭವಯನ್ನ ಪಣೆಗಳು ಬರೆದನಿದನಿಂದನು ಇರದಿ ಮರುಗುದಲಿದ್ದ ಭೂಮಿ ಧರೆಗೆ ಹಮ್ಮೈಸಿ ಚಂದ್ರವತಿ, ನಾ ಕೇಳುತ್ತಿರುವುದು ಸ್ವಪ್ನದಲ್ಲವಲ್ಲ, ಯಥಾರ್ಥದಲ್ಲೇ ಹೌದು ತಾನೆ. ಯಾಕೆ ಹೀಗೆ? ಯಾಕೆ ಮಗುವನ್ನು ಕೊಲ್ಲುವುದಕ್ಕೆ ಹೋದೆ ಚಂದ್ರಮತಿ? ಸ್ವಾಮಿ, ಓ, ಉಳಿಸಬೇಕು, ನಾನು ಉಳಿಯಬೇಕೆನ್ನುವ ಕಾರಣಕ್ಕೆ ಆಡುವುದಲ್ಲ. ಮತ್ತೆ ನಿಮ್ಮ ಹೆಂಡತಿಯೊಬ್ಬಳು ಕೊಲೆಗಡುಕಿ ಅಲ್ಲ ಅನ್ನೋದು ನಿಮಗೆ ತಿಳಿದಿರಲಿ ಎನ್ನುವ ಕಾರಣಕ್ಕಾಗಿ ಆಡುತ್ತಿದ್ದೇನೆ. ಹಾ, ಬೇಡಿಕೊಂಡು ಬಾ ಅಂತ ಹೇಳಿದ್ರಲ್ಲ, ಸರಿ. ಬೇಡುವುದಕ್ಕಾಗಿ ಊರೂರು ತಿರುಗಿದೆ, ರಾಜಬೀದಿಯಲ್ಲಿ ಸಾಗ ಹತ್ತಿದೆ. ಆ ವೇಳೆಗೆ ರಾತ್ರಿಯ ಹೊತ್ತು ಮಗನ ನೆನಪಿನಲ್ಲೇ ನಾನು ಮುಂದೆ ಹೋಗುತ್ತಿದ್ದೆ. ಕಾಲಿಗೆ ಏನು ಎಡವಿದ ಹಾಗಾಯಿತು. ಸರಿಯಾಗಿ ದಿಟ್ಟಿಸಿ ನೋಡಿದರೆ ಮಗನೂರವನ ಹೆಣ, ಒಂದು ಹುಡುಗನ ಒಂದು ಕುಮಾರನ ಹೆಣ. ಅಲ್ಲಿಗೆ ಮಗನು ಆದ ಲೋಹಿತ ಅನ್ನುವ ಹಾಗೆ ಭ್ರಮಿಸಿ ಅವನನ್ನು ನಾನು ಮುದ್ದಿಸುವುದಕ್ಕೆ ಮುಂದಾದೆ. ಅವನ ದೇಹದ ರಕ್ತ ನನ್ನ ಸೀರೆಗೆ ತಾಗಿತ್ತು. ಆ ವೇಳೆಗೆ ರಾಜಭಟರು ಬಂದರು, ನನ್ನನ್ನು ಬಂಧಿಸಿದ್ರು. ಮತ್ತೆ ವಿಧಿತವಾದದ್ದು ಶಿಕ್ಷೆ. ಇದಿಷ್ಟು ನನ್ನ ಬಾಳ ಸಂಗತಿ ಅಷ್ಟೇ. ಪರೀಕ್ಷೆ ಮೇಲೆ ಪರೀಕ್ಷೆ, ಕಟ್ಟದ ಮೇಲೆ ಕಟ್ಟ, ನೋವಿನ ಮೇಲೆ ಬರೆ. ಚಂದ್ರವತಿ, ಕೆನ್ನೊಡೆಯನಾಗಿರುವಂತಹ ವೀರಬಾಹುವಿನಿಂದ ಅಪ್ಪಣೆ ಬಂದಿದೆ. ಆ ಹೆಣ್ಣಿನ ತಲೆ ಕಡಿಯುವ ಹಾಗೆ ಯಾರು ಶಿಕ್ಷಿತಳಾಗಬೇಕೋ ಅಂಥವಳನ್ನು ಶಿಕ್ಷಿಸುವುದಕ್ಕೆ ಕೈ ಹಿಡಿದ ಗಂಡನಾದ ನಾನೇ ಸಿದ್ಧನಾಗಬೇಕು. ಎಂತಹ ಪರೀಕ್ಷೆ! ಹೇಗೆ ಕಡಿಯಲಿ ಚಂದ್ರಮತಿ? ನಿನ್ನ ಶಿರ ಹೇಗೆ ಕಡಿಯಲಿ ನಾನು? ಕಡಿಯಬೇಕು ಪ್ರಭುವೇ, ಸತ್ಯಕ್ಕಾಗಿ ಕಡಿಯಬೇಕು. ನೀವು ಆಚರಿಸಿದ ಧರ್ಮಕ್ಕಾಗಿ ನನ್ನನ್ನು ನೀವು ನಿಷ್ಕರುಣಿಯಾಗಿ ಕತ್ತರಿಸಬೇಕು. ಆದರೆ ನನಗಿದು ಬಾಳ ಪೌರ್ಣಮಿ ಅಂತ ಭಾವಿಸ್ತೇನೆ. ನನ್ನ ಬಾಳ ಭಾಗ್ಯೋದಯ. ಯಾವನು ನನ್ನ ಬರಿದಾದ ಕೊರಳನ್ನು ದಿವ್ಯವಾದ ಮಂಗಳಸೂತ್ರದಿಂದ ಶೃಂಗರಿಸಿದನು, ಯಾವನು ನನ್ನನ್ನು ಕೈ ಹಿಡಿದು ಉದ್ಧರಿಸಿದನು, ಅಂತಹ ಪತಿದೇವನ ಕೈಗಳಿಂದ ನನಗೆ ಒದಗಿ ಬರಬಹುದಾದ ಮಹಾನವಮಿ. ಕತ್ತರಿಸು ಪ್ರಭುವೆ, ಕತ್ತರಿಸು, ಕಡಿದ ಚೆಲ್ಲು ಪ್ರಭುವೆ. ಚಂದ್ರಮತಿ, ಅನ್ಯನ ಅಂಗಳದಲ್ಲಿ ಆಡಿ ಬೆಳೆದಿರುವ ಅಂಗನೆಯಾದ ನಿನ್ನನ್ನು ಕರೆತಂದೆ. ಸಪ್ತಪದಿ ತುಳಿಸಿ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಅತಿಕ್ರಮಿಸಲಾರೆ ಅಂತ ನಿನ್ನ ಕೊರಳಿಗೆ ಮಂಗಲಸೂತ್ರವನ್ನು ಕಟ್ಟಿದೆ. ಮಂಗಳಾಂಗಿಯಾಗಿ ಹೊಸಲಕ್ಕಿಯನ್ನು ತುಳಿದು ನನ್ನ ಮಂಗಳ ದೀಪವನ್ನು ಹಚ್ಚುವುದಕ್ಕೆ ಬಂದ ಮಂಗಳದ ದೇವತೆಯಾದ ನಿನಗೆ ತಲೆ ಕಡಿದು ನಾನು ಹೇಗೆ ಮರಣವನ್ನು ಒದಗಿಸಲಿ? ಸಾಧ್ಯವಾಗುತ್ತಾ ಇಲ್ಲ ನನಗೆ. ಇಲ್ಲ ಪ್ರಭುವೆ, ಸತ್ಯಕ್ಕಾಗಿ ಎಲ್ಲವನ್ನು ಕಳೆದುಕೊಂಡದ್ದಾಯಿತು. ಆಚರಿಸಿದ ಸತ್ಯಕ್ಕಾಗಿ ನಮ್ಮ ಮಗನನ್ನೆಂದು ಕಳೆದುಕೊಂಡಿದ್ದೇವೆ. ಸತ್ಯಕ್ಕಿಂತ ಹೆಚ್ಚು ನನ್ನ ಬದುಕಲ್ಲ ಪ್ರಭುವೆ, ಕೊಟ್ಟ ಮಾತಿಗಿಂತ ಹೆಚ್ಚು ನನ್ನ ಬದುಕಲ್ಲ. ಆ ಮಾತಿಗೆ ಬೇಕಾಗಿ ನಿಮ್ಮ ಮನಸ್ಸನ್ನು ಕಲ್ಲಾಗಿಸಿ ಶಿವನ ಸನ್ನಿಧಾನದಲ್ಲಿ ಹರಿಯುವ ಭಾಗೀರಥಿ ಉಪಸ್ಥಿತಿಯಲ್ಲಿ ನನ್ನ ಕತ್ತನ್ನು ಕತ್ತರಿಸಿ ಪ್ರಭುವೇ. ಇಲ್ಲ, ನನಗೆ ಮನಸ್ಸು ಬರ್ತಾ ಇಲ್ಲ. ನನ್ನ ಛಾಯಾನುವರ್ತಿನಿ ನನ್ನೊಂದೇ ಪ್ರತಿರೂಪವಾಗಿ ನಿನ್ನ ಹೊಟ್ಟೆಯಲ್ಲಿ ಹೊತ್ತು ಜನ್ಮ ಕೊಟ್ಟೆ. ನನ್ನ ಬಾಳ ನೌಕೆಯಲ್ಲಿ ಬೇವು ಬೆಲ್ಲಗಳನ್ನು ಅನುಭವಿಸಿದೆ. ಜೀವನ ಯಜ್ಞದಲ್ಲಿ ಪಾಲುದಾರ್ತಿಯಾದೆ. ಬದುಕನ್ನು ಹಂಚಿಕೊಂಡು ನನ್ನ ಜೊತೆಯಾಗಿ ಹೆಜ್ಜೆ ಹಾಕಿದೆ. ನಿನ್ನ
ನಿನ್ನ ಮರಣವನ್ನು ನಾನು ಹೇಗೆ ಸಹಿಸಲಿ? ಅದು ನಾನೇ ಮರಣವನ್ನು ಒದಗಿಸುವುದು ನನಗೆ ಮರಣ ಸಮಾನವಾದ ಕಟ್ಟ ಚಂದ್ರವತಿ, ಮರಣ ಸಮಾನವಾದ ಕಟ್ಟ. ನನಗೆ ಸುಮಂಗಲೆಯ ಸಾವು ಪ್ರಭು. ಕೈ ಹಿಡಿದ ಗಂಡನ ಕೈಯಿಂದ ಬರಬಹುದಾದ ಮರಣ, ಇದನ್ನು ನಾನು ಸ್ವೀಕರಿಸ್ತೇನೆ. ಮನಸ್ಸನ್ನು ಗಟ್ಟಿ ಮಾಡಿ, ಭಾವನೆಗಳಿಗೆ ಒಡ್ಡಿ ಹರಿಯಗೊಡಬೇಡಿ ಪ್ರಭುವೆ, ಹರಿಯಗೊಡಬೇಡಿ. ಸತ್ಯ, ಧರ್ಮ, ಕೊಟ್ಟ ಮಾತು, ಆಚರಿಸಿದ ಚರಿತೆ, ಸೂರ್ಯವಂಶದ ಘನತೆ ಕತ್ತರಿಸಿ ಪ್ರಭುವೆ, ಕತ್ತರಿಸಿ. ಹೆಜ್ಜೆಡೆಯ ಭಾಷೆ ವಿಶ್ವನಾಥ, ವಿಶ್ವಮೋಕ್ಷನಾದರೂ ಸಮದೃಷ್ಟಿಯಿಂದ ಪ್ರಪಂಚವನ್ನು ಕಾಯುವಂತಹ ವಿಭೂತಿ ತಮ್ಮ ಶಂಭೋ ಮಹಾದೇವ. ಸಚ್ಚರಿತನು ಸತ್ಯವಂತನು ನಿಶ್ಚಯದಲ್ಲಿ ಕಡಿಯದಿನು ಮಡದಿಯನು ವ್ಯರ್ಥದಿ ಹುಡುಗಿ ತಪ್ಪಿದುಲ್ಲ ನಿಶ್ಚಯ ಒಡಬಿಡುಳು ನೀನೆನನು ಕೇಳುತ್ತ ಒಡನೆ ಮೆಚ್ಚಿದೆವು. ಹರಿಶ್ಚಂದ್ರ ಮೂವರ ತಾಳಪ್ಪ ತಾಳು, ಎತ್ತಿದಂತ ಖಡ್ಗವನ್ನು ನಾನು ತಡೆ ಹಿಡಿದಿದ್ದೇನೆ. ಧರ್ಮಪತ್ನಿಯ ಶಿರವನ್ನು ಕಡಿಯದಿರು ಕಡಿಯದಿರು ಕಡಿಯದಿರು. ನಿನ್ನದಾದಂತ ಸತ್ಯನಿಷ್ಠೆಗೆ ಮೆಚ್ಚಿದಂತಹ ತ್ರಿಮೂರ್ತಿಗಳು ಒಂದಾಗಿ ಪ್ರಸನ್ನರಾಗಿದ್ದೇವೆ. ಮನದಿಚ್ಛೆ ಏನುಂಟು ಕೇಳಿಕೋ ಮಗು, ಕೇಳಿಕೋ. ಕೊರಳ ಸಂಗಿನಲ್ಲೇ ಪಡಿಮೂಡಿ ಬಂದಂತಹ ಪರಶಿವನೇ, ಬದುಕು ಕೊಡುವೆಯಾ? ಯಾಕೆ ಸ್ವಾಮಿ ನನಗೆ ಬದುಕು? ನನ್ನ ಕರುಳ ಕುಡಿ, ನನ್ನ ವಂಶದ ಉತ್ತರೋತ್ತರವಾದಂತಹ ಸತ್ಕೀರ್ತಿಯ ಸಂಪನ್ನತೆ ನೋಡು, ನನ್ನ ಕ್ಷಯವೇ ಕ್ಷಯವಾಗಿದೆ. ಹರಿಶ್ಚಂದ್ರ, ಇಷ್ಟೆಲ್ಲ ಆಗಬೇಕು ಅಂತ ಇದ್ರೆ ಕಾರಣ ಉಂಟು. ವಿಶ್ವಾಮಿತ್ರರು ನಿನ್ನ ಸತ್ಯವನ್ನು ಲೋಕಕ್ಕೆ ಸಾರುವುದಕ್ಕೆ ಬೇಕಾಗಿ ಮಾಡಿದಂತಹ ಪರೀಕ್ಷೆ. ನಿನ್ನ ಮಗ ಅಳಿದಿದ್ದಾನೆ ಎನ್ನುವಂತ ಚಿಂತೆ. ಅದು ಹಾವು ಕಚ್ಚಿ ಸತ್ತಿದ್ದಾನೆ. ಯಾವ ಹಾವು ಅಂತ ಭಾವಿಸಿದೆ? ಸಾಮಾನ್ಯ ಹಾವಲ್ಲ, ಭಗವಂತನಾದಂತಹ ಸುಬ್ರಹ್ಮಣ್ಯನೇ ಹಾವಿನ ರೂಪದಿಂದ ಬಂದು ಈ ಕೃತ್ಯವನ್ನು ಎಸಗಿದ್ದಾನೆ. ಚಿಂತೆ ಮಾಡಬೇಡ, ಇದೋ ಇದೋ ಪ್ರಾಣದಾನ ಮಾಡಿದ್ದೇನೆ. ಸಂತೋಷವಾಯ್ತಷ್ಟೇ. ನನ್ನ ಮಗನನ್ನು ಬದುಕಿಸಿಕೊಟ್ಟೆ. ಹೌದು. ಆದರೆ ಸೂರ್ಯವಂಶದ ಚಕ್ರವರ್ತಿಯಾಗಿ ಮಾನಧನನಾಗಿ ಬದುಕಿದ ನಾನು ಸ್ಮಶಾನ ವಾಸಿಗೆ ತನ್ನನ್ನು ತಾನು ಮಾರಿಕೊಂಡೆ ಪ್ರಭು. ವೀರಬಾಹುಕನ ಕೈಯಲ್ಲಿ ನೀನು ವಶವಾದಿ ಎನ್ನುವ ಹಾಗೆ ಭಾವಿಸಬೇಡ. ವೀರಬಾಹುಕನಾಗಿ ಇದ್ದದ್ದು ಯಮಧರ್ಮರಾಯನೇ ಇದ್ದದ್ದು. ಆತನ ಸೇವೆ ಮಾಡಿದುದರಿಂದ, ಗುರು ಸೇವೆ ಮಾಡಿದಂತ ಪುಣ್ಯದ ಫಲವು, ಈ ಸುಡುಗಾಡನ್ನು ಸಂರಕ್ಷಿಸಿದ ಕಾರಣದಿಂದ ಯಜ್ಞ ರಕ್ಷಣೆ ಮಾಡಿದ ಪುಣ್ಯದ ಫಲವು ನಿನಗೆ ಪ್ರಾಪ್ತವಾಗುತ್ತದೆ ಮಗು, ಪ್ರಾಪ್ತವಾಗುತ್ತದೆ. ಚಕ್ರವರ್ತಿಯಾದ ನಾನು ಪರಿಷ್ಕರಿಸಿದ ಅನ್ನವನ್ನು ಉಣ್ಣಬೇಕಿತ್ತು. ಆದರೆ ಹೆಣಲಕ್ಕಿಯನ್ನು ಉಂಡೆ ಪ್ರಭು, ಹೆಣಲಕ್ಕಿಯನ್ನು ಉಂಡೆ. ಆ ಅನ್ನವನ್ನು ಉಂಡ ಪರಿಣಾಮದಿಂದಲೇ ಚಾಂದ್ರಯಾನ ವ್ರತದ ಫಲವು ನಿನಗೆ ಪ್ರಾಪ್ತವಾಗಿದೆ ಮಗು. ಚಾಂದ್ರಾಯನ ವ್ರತದ ಫಲ. ಹೌದು ಪ್ರಭು. ರಾಜ್ಯ, ಕೋಶ, ಭೋಗ, ಭಾಗ್ಯಗಳನ್ನೆಲ್ಲ ವಿಶ್ವಾಮಿತ್ರ ಮುನಿಕೋತ್ತಮನಿಗೆ ಧಾರೆ ಎರೆದು ನಾನು ಕೊಟ್ಟಿದ್ದೇನೆ. ಅವರ ಮತ್ತೆ ಪಡೆಯುವುದು ಸರಿಯೇ? ಚಿಂತೆ ಮಾಡಬೇಡ, ಅವರು ನಿನ್ನ ಪರೀಕ್ಷೆಗೆ ಬೇಕಾಗಿ ಮಾತ್ರ ಅದನ್ನು ಪಡೆದಿದ್ದಾರೆ. ನೋಡುತ್ತಾ ಇದ್ದ ಹಾಗೆ ಅವರು ಎಲ್ಲವನ್ನು ತ್ಯಜಿಸಿಯೇ ಹೋದವರು. ಅದು ಮತ್ತೊಮ್ಮೆ ನಿನ್ನ ವಶವಾಗುವುದಕ್ಕಿದೆ, ನಿನ್ನ ಕೈಸೆರೆಯಾಗುವುದಕ್ಕಿದೆ. ಆಕಾಶ ಮಾರ್ಗದಲ್ಲಿ ನಿಂತು ಹೇಳುತ್ತಾ ಇದ್ದಾರೆ, ಪರೀಕ್ಷೆಯಲ್ಲಿ ನೀನು ತೇರ್ಗಡೆಯಾದೆ, ನಿನ್ನ ಸತ್ಯ ಉಳಿಯಿತು ಅಂತ. ಹಾಗಾದರೆ ಲೋಕಮುಖದಲ್ಲಿ ಹರಿಶ್ಚಂದ್ರ ಏನು? ಇನ್ನು ಮುಂದಕ್ಕೆ ಸತ್ಯ ಹರಿಶ್ಚಂದ್ರ. ಹೆಂಡತಿ ಮಕ್ಕಳನ್ನು ಬ್ರಾಹ್ಮಣನಿಗೆ ಮಾರಿದ್ದಿ ಎನ್ನುವ ಹಾಗೆ ಚಿಂತೆ ಮಾಡಬೇಡ. ಬ್ರಾಹ್ಮಣ ರೂಪಿನಿಂದ ಬಂದವ ಅಗ್ನಿದೇವನೇ ಇದ್ದಾನೆ. ಲೋಕಮುಖದಲ್ಲಿ ಸೂರ್ಯ ಚಂದ್ರರಿರುವ ತನಕ, ನದಿ ನದಗಳಿರುವ ತನಕ, ಸರ್ವ ಜೀವರಾಶಿಗಳು ಲೋಕದಲ್ಲಿ ಇರುವ ತನಕ ನಿನ್ನ ಹೆಸರು ಅಜರಾಮರ. ಮುಂದಕ್ಕೆ ಲೋಕವೇ ನಿನ್ನನ್ನು ಸತ್ಯ ಹರಿಶ್ಚಂದ್ರ ಎನ್ನುವ ಹಾಗೆ ಕೊಂಡಾಡಲಿ ಮಗು, ಕೊಂಡಾಡಲಿ. ಮಾಸದ ಕೀರ್ತಿಯ ಪಡೆದಿನ ಮುಖ ತರ್ಪಿ ಜಗತಿ
ಬೆಳಗಿದರು ಶೋಭಾನೆ